हे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्ण सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಪ್ರಭುಪಾದ ಶ್ರೀಲ ಪ್ರಭುಪಾದರು ಇವರ ಬಗ್ಗೆ ಮುಂದುವರಿದ ಭಾಗ. ಮಾಸ್ಕೋನಲ್ಲಿ ಶ್ರೀಲ ಪ್ರಭುಪಾದರು ಇವತ್ತಿನ ವಿಚಾರದಲ್ಲಿ ಮೊದಲನೆಯ ಅಂಶ. ಅವರು ಶ್ರೀಲ ಪ್ರಭುಪಾದರು ರಷ್ಯಾಕ್ಕೆ ಹೋಗ್ಬೇಕು ಅಂತ 1971ರಿಂದಲೂ ಅಂದ್ಕೊಂಡಿದ್ರು. ಅಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಹೇಗೆ ಆಂದೋಲನವನ್ನ ಆರಂಭಿಸಬೇಕು, ಉಪದೇಶ ಹೇಗ್ ಮಾಡ್ಬೇಕು ಹೊಡೆದು ಅವರಿಗೆ ಇನ್ನೂ ಖಚಿತ ಆಗಿರ್ಲಿಲ್ಲ. ಅಂದ್ರೆ ಅಲ್ಲಿ ಯಾವ ತರ ವಾತಾವರಣ ಅಂದ್ರೆ ಅಲ್ಲಿ ನಾಸ್ತಿಕರ ಆಡಳಿತ, ಸೋವಿಯತ್ ರಷ್ಯಾದಲ್ಲಿ ನಾಸ್ತಿಕರ ಆಡಳಿತ. ಸೊ ಹಾಗಾಗಿ ಅದು ಕಮ್ಯುನಿಸ್ಟರ ಆಡಳಿತ. ರಷ್ಯಾ ಅಂದ್ರೆ ಐರನ್ ಕರ್ಟನ್ ಅಂದು ಹೆಸರು ಜಗತ್ ಪ್ರಸಿದ್ಧ. ಅಲ್ಲಿ ಸರ್ವಾಧಿಕಾರಿ ಪ್ರಭುತ್ವ ಕಮ್ಯುನಿಸ್ಟರದು. ಹೀಗಾಗಿ ಈ ಕಮ್ಯುನಿಸಂಗೂ ಧಾರ್ಮಿಕತೆಗೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಹಾಗಿರುವಾಗ ಅಲ್ಲಿ ಹೋಗಿ ಸಾಧಿಸುವುದಾದ್ರೂ ಏನು ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಿದ್ದು. ಆದ್ರೂ ಕೂಡ ಅವರಿಗೆ ರಷ್ಯಾಕ್ಕೆ ಹೋಗ್ಲೇಬೇಕು ಅಂತ ಮನಸ್ಸು ಮಾಡಿದ್ರು. ಆಗ ಅವರು ಇದಕ್ಕೆಲ್ಲ ಪೂರ್ವ ತಯಾರಿ ಮಾಡ್ಕೊಂಡ್ರು. ಅಂದ್ರೆ ರಷ್ಯಾದಲ್ಲಿ ಬಗ್ಗೆ ಯಾರಿಗಾದ್ರೂ ಕೆಲವರನ್ನೆಲ್ಲ ನಾವು ಪರಿಚಯ ಮಾಡ್ಕೊಳ್ಬೇಕು, ಪತ್ತೆ ಮಾಡಬೇಕು. ಯಾರಿಗೆ ಭಾರತ ಮತ್ತು ಅಲ್ಲಿಯ ಸಂಸ್ಕೃತಿ ಬಗ್ಗೆ ಆಸಕ್ತಿ ಯಾರಿಗಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಕೃಷ್ಣದಾಸ ಎಂಬ ಶಿಷ್ಯನ ಮೂಲಕ. ಆಮೇಲೆ ಅವರಿಗೆ ಗೊತ್ತಾಯ್ತು ಅಲ್ಲಿ ಜರ್ಮನಿಯ ಹ್ಯಾಂಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಇಂಡಾಲಜಿ ಅಲ್ಲಿ ಆಸಕ್ತಿ ಇದ್ದ ಒಂದಿಷ್ಟು ರಷ್ಯನ್ ವಿದ್ವಾಂಸರ ಪಟ್ಟಿ ತೆಗೆದುಕೊಂಡ್ರು ಅವ್ರದ್ದು. ಆಮೇಲೆ ಅಲ್ಲಿ ಪ್ರೊಫೆಸರ್ ಜಿಜಿ ಕೊಟೋವ್ಸ್ಕಿ ಅವರ ಸಂಪರ್ಕದ ಅಡ್ರೆಸ್ ಅನ್ನು ಕೂಡ ಅವರು ಇಸ್ಕೊಂಡ್ರು. ಯಾಕೆಂದ್ರೆ ಕೊಟ್ರೋವ್ಸ್ಕಿ ಅವರು USSR ನ ಅಕಾಡೆಮಿ ಆಫ್ ಸೈನ್ಸ್ ಅಲ್ಲಿ ಭಾರತ ಮತ್ತು ದಕ್ಷಿಣ ಏಷ್ಯಾದ ಅಧ್ಯಯನದ ಮುಖ್ಯಸ್ಥರಾಗಿದ್ರು. ಹೀಗೆ ಈ ಎರಡು ಜನರದ
ಒಂದಿಷ್ಟು ಜನರ ವಿದ್ವಾಂಸರ ಪಟ್ಟಿ, ಕೊಟ್ರೋವಿಸ್ಕಿ ಸಂಪರ್ಕ, ಇದನ್ನೆಲ್ಲ ಇಟ್ಕೊಂಡ್ರು. 5 ದಿವಸದ ಪ್ರವಾಸ. ಸೊ 5 ದಿವಸದ ಪ್ರವಾಸ, ಅದು ಕೂಡ ಪ್ರವಾಸಿ ವೀಸಾ ಆದ್ಮೇಲೆ, ವಿಸಿಟರ್ಸ್ ವೀಸಾ ಆದ್ಮೇಲೆ ಹೋಗಿದ್ರು. ಜೊತೆಗೆ ಇಬ್ಬರನ್ನು ಕರ್ಕೊಂಡು ಹೋಗಿದ್ರು, ಶ್ಯಾಮಸುಂದರ ಅರವಿಂದ್. ಮಾಸ್ಕೋ ಅಂದ್ರೆ ಅದು ಸಲೀಸಾಗಿದ್ದ ದೇಶ ಆಗಿರಲಿಲ್ಲ. ಸೊ ಅವಾಗ ಎಲ್ಲೆಲ್ಲಿ ಅವರಿಗೆ ಅಂದ್ರೆ ಎಲ್ಲರ ಮೇಲೂ ಕೂಡ ಆ ದೊಡ್ಡಣ್ಣನ ಪ್ರತಿನಿಧಿ, ಆ ಗೌರ್ಮೆಂಟಿನ ಕಣ್ಣು ಇದ್ದೇ ಇದ್ದಿತ್ತು. ಹಾಗಾಗಿ ಯಾರು ಹೋದ್ರು ಕೂಡ ಅಲ್ಲಿ ಸರಿಯಾಗಿ ಪ್ರವಾಸಿಗರು ಕೂಡ ಉಸಿರಾಡೋದು ಕಷ್ಟದ ವಾತಾವರಣ. ಹಾಗಿದ್ದಾಗ ಅವರಿಗೆ ಅಲ್ಲಿ ಮಾರ್ಗದರ್ಶಿ ಒಂದು ಚಿಕ್ಕ ಹೋಟೆಲ್ನಲ್ಲಿ, ಅಂದ್ರೆ ತುಂಬಾ ಕಳಪೆ ದರ್ಜೆಯ ಹೋಟೆಲ್ನಲ್ಲಿ ಇಡಿಸಿದ್ರು. ಆ ಹೋಟೆಲ್ಲು ಅವರಿಗೆ ಹತ್ರ ಇದ್ದಿತ್ತು. ಕೆಂಪು ಚೌಕ, ಲೆನಿನ್ ಸಮಾಧಿ, ಕ್ರೆಮ್ಲಿನ್ ಇವೆಲ್ಲ ಅವರಿಗೆ ಹತ್ರ ಇದ್ದಿತ್ತು. ಹೀಗಾಗಿ ಆ ಪ್ರಭುಪಾದರ ಕೋಣೆಯಲ್ಲಿ ಕೂಡ ಇಷ್ಟು ಚಿಕ್ಕ ಕೋಣೆ ಇರ್ಲಿಕ್ಕೂ ಕೂಡ 2 ಕುರ್ಚಿ ಇಡ್ಲಿಕ್ಕೂ ಜಾಗ ಇರ್ಲಿಲ್ಲಂತೆ. ಹಾಗಾಗಿ ಅವರಿದ್ದು ಆಮೇಲೆ ಅವರು ತಮ್ಮ ಒಂದು ಶ್ಯಾಮಸುಂದರ ಅರವಿಂದರ ಕರ್ಕೊಂಡು ಹೋಗಿದ್ರು. ಅವ್ರ ರೂಮ್ ಕೂಡ ತುಂಬಾ ದೂರದಲ್ಲಿತ್ತು. ಆಮೇಲೆ ಅರವಿಂದರನ್ನು ತಮ್ಮ ರೂಮಲ್ಲಿ ಇಟ್ಕೊಂಡ್ರು. ಮತ್ತೆ ಅವ್ರಿಗೆ ಆಹಾರದ ಸಮಸ್ಯೆ, ಅವ್ರಿಗೆ ಯಾವ ಸಮಸ್ಯೆ ಇದನ್ನು ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ತಾರೆ. ಅವರು ಹೋಟೆಲ್ನ ಅಧಿಕಾರಿಗೆ ಹೋಗಿ ಹೇಳಿದ್ರು, ನಾನು ಇಲ್ಲಿಯ ಪದಾರ್ಥ ತಿನ್ನಲ್ಲ. ಆದ್ರೆ ಅವ್ರು ಹೇಳಿದ್ರು, ಇಲ್ಲಿದೆ ತಿನ್ಬೇಕು, ನಿಮಗೆ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆಮೇಲೆ ಅವರು ತಮ್ಮ ನಿಯಮ ಎಲ್ಲ ಹೇಳ್ಕೊಂಡು ಅವ್ರ ಹತ್ರ ಎಲ್ಲ ಅವರ ಮನಸ್ಸನ್ನಿಗೆ ಮೇಲೆ ಪರಿಣಾಮವಾಗಿ ಹೇಳುವಂತೆ ಹೇಳಿ, ಆಮೇಲೆ ಅಲ್ಲಿ ಅಡಿಗೆ ಮಾಡ್ತಕ್ಕಂಥ ಒಂದು ಅಡಿಗೆ ಮಾಡುವವಳ ಕೊಠಡಿಯಲ್ಲಿ ಅಲ್ಲಿ ಬಳಸ್ಕೋಬಹುದು ನೀವು ಅಡಿಗೆ ಮಾಡ್ಲಿಕ್ಕೆ ಅಂತ. ಆಮೇಲೆ ಅವರಿಗೆ ಸಮಸ್ಯೆ ಏನು, ಹಾಲು ಮೊಸರು ಅಥವಾ ತರಕಾರಿ, ಅಕ್ಕಿ ಇದೆಲ್ಲ ಸಿಕ್ಕುದು, ಹಣ್ಣು ಸಿಕ್ಕುದು ತುಂಬಾ ಕಷ್ಟ ಆಗ್ತಿತ್ತು ಅಲ್ಲಿ ಆ ರಷ್ಯಾದಲ್ಲಿ. ಆಮೇಲೆ ಅವರಿಗೆ ಇಷ್ಟು ಕಷ್ಟ ಅಂದ್ರೆ ಆ ಸಮಯದಲ್ಲಿ ಅದೇ ಸಿಕ್ಲಿಕ್ಕೆ ಕ್ಯೂ ನಿಲ್ಬೇಕಾಗಿತ್ತು. ಎಲ್ಲಿ ಅಂಗಡಿಗೆ ಹೋದ್ರು ಏನ್ ಕೊಂಡ್ಕೋಬೇಕು ಅಂದ್ರೂ ಅವರಿಗೆ ಕ್ಯೂ ನಿಲ್ಬೇಕಾಗ್ತಿತ್ತು. ಇಷ್ಟಾದ್ರಲ್ಲೂ ಕೂಡ ಅವರು ಬರವಣಿಗೆಯನ್ನ ನಿತ್ಯ ಬರಿತಿದ್ದ ಅವರ ಬರವಣಿಗೆಯನ್ನ ಅವರು ಬಿಡ್ಲೇ ಇಲ್ಲ. ಆಮೇಲೆ ಏನ್ ಮಾಡಿದ್ರು, ಅಲ್ಲಿ ಕೊಟ್ರೋವಿಸ್ಕಿ ಭೇಟಿ ಮಾಡಿದ್ರು. ಆಮೇಲೆ ಕೊಟ್ರೋವಿಸ್ಕಿ ಭೇಟಿ ಮಾಡಿದ್ರು. ಎಷ್ಟು ಇದರಿಂದ ಹೇಳಿದ್ರು, ನನಗೆ ಅವರಿಗೆ ಭಾರತೀಯ ಸಂಸ್ಕೃತಿ ಮತ್ತು ಕೃಷ್ಣ ಪ್ರಜ್ಞಾ ಆಂದೋಲನ ಬಗ್ಗೆ ನಾನು ವಿದ್ವಾಂಸರ ಜೊತೆ ಚರ್ಚೆ ಮಾಡ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡ್ರು. ಕೊಟ್ರೋವಿಸ್ಕಿ ಒಪ್ಪಲಿಲ್ಲ. ಅವ್ರು ಹೇಳಿದ್ರು, ಇದೆಲ್ಲ ಈ ದೇಶದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ಅವ್ರಿಗೆ ಪ್ರಭುಪಾದರು ಬಿಡ್ಲಿಲ್ಲ. ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ಕಮ್ಯುನಿಸ್ಟರು ಅವರು ಸುಧಾರಣೆಗಾಗಿ ಬೇರೆಯವರ ಅನುಭವವನ್ನೆಲ್ಲ ಹಂಚಿಕೊಳ್ಳಿಕ್ಕೆ ತಯಾರಿದ್ದಾರೆ ಅಂತ. ಅಂದ್ಮೇಲೆ ಇದಕ್ಕೆಲ್ಲ ನಮಗೆ ಕಮ್ಯುನಿಸ್ಟರಿಗೆ ಸುಧಾರಣೆಗೆ ಬಹಳಷ್ಟು ಅವಕಾಶ ಇದೆ. ಹಾಗಾಗಿ ಅದಕ್ಕೆ ನೀವು ಇದನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಸೊ ಎಲ್ಲಾ ಗಮನವಿಟ್ಟು ಕೊಟ್ರೋವಿಸ್ಕಿ ಹೇಳಿದ, ಇಂಥದ್ದೆಲ್ಲ ಅಂದ್ರೆ ಅವರು ಇಂಡಿಯಾ ದೇಶದ ಬಗ್ಗೆ ಎಲ್ಲ ಅವರಿಗೆ ಚೆನ್ನಾಗಿ ಮಾಹಿತಿ ಇದ್ದಿತ್ತು. ಅವ್ರು ಹೇಳಿದ್ರು, ಇಲ್ಲಿ ರಾಮಾಯಣ, ಮಹಾಭಾರತ ಇದನ್ನೆಲ್ಲ ರಷ್ಯನ್ ಲ್ಯಾಂಗ್ವೇಜ್ಗೆ ನಾವು ಟ್ರಾನ್ಸ್ಲೇಷನ್ ಮಾಡಿದ್ದೇವೆ, ಮನುಸ್ಮೃತಿಯನ್ನ ಟ್ರಾನ್ಸ್ಲೇಷನ್ ಮಾಡಿದ್ದೇವೆ. ಆಮೇಲೆ ಎಷ್ಟೋ ಮತ್ತೆ ಮಾಸ್ಕೋ ಮತ್ತು ಲೆನಿನ್ಗ್ರಾಡ್ ಅಲ್ಲಿ ಎಷ್ಟೋ ಗ್ರಂಥಾಲಯದಲ್ಲಿ ಎಲ್ಲ ಸಂಸ್ಕೃತದ ಪುಸ್ತಕಗಳೆಲ್ಲ ಇದೆ, ಭಾರತೀಯ ಸಂಸ್ಕೃತಿ ಬಗ್ಗಾಗಿ ಇದೆಲ್ಲ ಹೇಳಿದ್ರು. ಆಮೇಲೆ ಈಗ ಧರ್ಮದ ವಿಚಾರಕ್ಕೆ ಬಂದ್ರು. ಅವರು ಹಿಂದೂ ಧರ್ಮ ಅಂತ ಹೇಳ್ಬಾರ್ದು, ಅದಕ್ಕೆ ವೈದಿಕ ಧರ್ಮ ಅಂತ ಹೇಳ್ಬೇಕು ಅಂತ ಪ್ರಭುಪಾದರು ಹೇಳಿದ್ರು. ಆಮೇಲೆ ಇದು ವೈದಿಕ ಧರ್ಮದ ಬಗ್ಗೆ, ಅವರು ವರ್ಣಾಶ್ರಮ ಧರ್ಮದ ಬಗ್ಗೆ ಅವರಿಗೆ ತಿಳಿಸಿದ್ರು. ವರ್ಣಾಶ್ರಮ ಧರ್ಮ ಅಂದ್ರೆ 4 ವಿಭಾಗ ಇರುತ್ತೆ, ಅದನ್ನೆಲ್ಲ ಡೀಟೇಲ್ಸ್ ಅವರು ವರ್ಣಾಶ್ರಮ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಕೊಟ್ರೋವಿಸ್ಕಿ ಹೇಳ್ತಾರೆ, ಅಲ್ಲಿ ಧರ್ಮ ಅಂದ್ರೆ ಇಲ್ಲಿ ವರ್ಣಾಶ್ರಮ ಧರ್ಮದ ವಿಭಜನೆ ಕೃಷ್ಣನಿಂದ ಬರ್ಲಿಲ್ಲ, ಇದು ಕೃಷ್ಣನದಲ್ಲ, ಇದು ವೈದಿಕೀಯ ಸಂಸ್ಕೃತಿ. ಆ ವೈದಿಕ ಸಂಸ್ಕೃತಿಯಲ್ಲಿ ಆನಂತರ ಇದು ಬಂದಿದೆ, ಹೀಗೆ ಒಪ್ಪಲಿಲ್ಲ ಅವರು. ಆ ತರ ತಮ್ಮ ವಿದ್ವಾಂಸರು, ಸೋವಿಯತ್ ವಿದ್ವಾಂಸರು ಹೇಳ್ತಾರೆ ಅಂದ್ರು. ಪ್ರಭುಪಾದರು ಹೇಳೇ ಬಿಟ್ರು, ಈಗ ಕಲಿಯುಗದಲ್ಲಿ ಎಲ್ಲರೂ ಕಲವು ಶೂದ್ರ ಸಂಭವ, ನಿಮ್ದು ಒಂದು ಶೂದ್ರ ರಾಜ್ಯ ಅಂತ ಕಡಾಖಂಡಿತವಾಗಿ ಅವರು ಮಾತಾಡ್ತಿದ್ರು. ಸೊ ಹಾಗಾಗಿ ಅಲ್ಲಿ ಅವರನ್ನ ಕೊಟ್ರೋವಿಸ್ಕಿ ಹೇಳಿದ್ರು, ನೀವು ಬ್ರಾಹ್ಮಣರು ಅಂತ. ಅದಕ್ಕೆ ಕೊಟ್ರೋವಿಸ್ಕಿ, ಯಾಕೆ ಈ ತರ ಹೇಳ್ತೀರಿ ಅಂತ, ನಿಮ್ಮ ಗುಂಪಿಗೆ ನಾನು ಸೇರಿಸ್ಕೊಂಡಿದ್ದೀನಿ. ಇಲ್ಲ, ನೀವು ಉಪಾಧ್ಯಾಯ ವೃತ್ತಿ ಮಾಡ್ತೀರಿ, ಅದಕ್ಕಾಗಿ ಬ್ರಾಹ್ಮಣ ಅಂತ ಹೇಳಿದ್ರು. ಆಮೇಲೆ ಇದೇ ತರ ಅವರ ಡಿಸ್ಕಷನ್ ಹೋಯ್ತು. ಆಮೇಲೆ ಅವರು ಹೇಳಿದ್ರು, ಅಂದ್ರೆ ಈ 4 ವರ್ಣಗಳು ಒಂದು ದೇಹದ ಆಕೃತಿ ಹೋಲಿಸಿದ್ದೇವೆ. ಬ್ರಾಹ್ಮಣರು ಅಂತಂದ್ರೆ ಅವರು ಮುಖ, ಅಂದ್ರೆ ಕ್ಷತ್ರಿಯರು ಅಂದ್ರೆ ಭುಜ, ಹಾಗೆ ಅಂದ್ರೆ ವೈಶ್ಯರು ಅಂದ್ರೆ ಹೊಟ್ಟೆ, ಮತ್ತೆ ಶೂದ್ರರು ಅಂದ್ರೆ ಕಾಲುಗಳು. ಹಾಗಾಗಿ ಅವರಿಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ ಈ ತರ ಎಲ್ಲಾ ಅಂಗಾಂಗಗಳು ಸರಿಯಾಗಿದ್ರೆ ಮಾತ್ರ ಸರಿಯಾಗಿರುತ್ತೆ ಶರೀರ ಅಂತ. ಆಮೇಲೆ ಇವರು ಪ್ರಭುಪಾದರ ಹತ್ರ ಅವರು ಪುನರ್ಜನ್ಮದ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ರು.
ಅವರು ಕೊಟ್ರೋ ವಿಸ್ಕಿ ಹೇಳಿದ್ರು, ದೇಹ ನಶಿಸಿ ಹೋದ್ಮೇಲೆ ಎಲ್ಲ ಹೊರಟೋಗುತ್ತೆ, ಆತ್ಮದ ಬಗ್ಗೆ ನೀವು ಎಲ್ಲಿ ಯಾರು ನೋಡಿದ್ದಾರೆ. ಸೊ ಅವರಿಗೆಲ್ಲ ಅದಕ್ಕೆನ್ನೆಲ್ಲ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ರು. ನೀವು ಗಾಳಿ ನೋಡಿದ್ದೀರಾ, ನೀವು ವಿದ್ಯುತ್ ಶಕ್ತಿ ನೋಡಿದ್ದೀರಾ ಅಂತ. ಅದಕ್ಕೆ ಕೊಟ್ರೋ ವಿಸ್ಕಿ ಹೇಳ್ತಾರೆ, ವಿದ್ಯುತ್ ಶಕ್ತಿ ಗಾಳಿ ಎಲ್ಲ ಇದು ನಮಗೆ ಅಂದ್ರೆ ವಿದ್ಯುತ್ ಬಲ್ಬಲ್ಲಿ ವಿದ್ಯುತ್ ಶಕ್ತಿ ಕಾಣುತ್ತೆ, ಫ್ಯಾನ್ ಅಲ್ಲಿ ಗಾಳಿ ಕಾಣುತ್ತೆ, ಹೀಗೆಲ್ಲ ಅವ್ರ ವಾದ. ಸೊ ಈ ರೀತಿಯಾಗಿ ಅಂದ್ರೆ ಅವರು ತುಂಬಾ ಅನೇಕ ವಿಚಾರಗಳನ್ನ ಮಾತಾಡಿದ್ರು. ಆಮೇಲೆ ಕಮ್ಯುನಿಸಂ ಬಗ್ಗೆ ಬಂದ್ರು. ಈ ಕಮ್ಯುನಿಸಮ್ ಅಂದ್ರೆ ಅಲ್ಲಿ ಕಮ್ಯುನಿಸ್ಟ್ ರಾಜ್ಯ ನಡೀತಾ ಇತ್ತು. ಸೊ ಹಾಗೆ ಕಮ್ಯುನಿಸಮ್, ಸೋಷಿಯಲಿಸಮ್, ಕ್ಯಾಪಿಟಲಿಸಮ್ ಇವೆಲ್ಲ ಇಸಮ್ಗಳೆಲ್ಲ ಭೌತಿಕವಾದ. ಸೊ ಇದಕ್ಕೆ ಈ ಇಸಮ್ಗಳಿಗೆ ಕೃಷ್ಣ ಭಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಅದು ಮಿಳಿತ ಆದ್ರೆ ಮಾತ್ರ ಮಾನವನ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಕಮ್ಯುನಿಸಮ್ ಅಲ್ಲಿ ಕೃಷ್ಣ ಭಕ್ತಿ ಬೇಕು ಹೇಳೋದನ್ನ ಅವರಿಗೆ ಮನವೊಲಿಸ್ಲಿಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ರು. ಸೊ ಈ ಬಗೆಯಾಗಿ ನಿಮ್ಮ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಜ್ಞಾನದ ಅಧ್ಯಯನಕ್ಕಾಗಿ ನೀವು ಜ್ಞಾನ ವಿಭಾಗವನ್ನು ಆರಂಭಿಸಬೇಕು ಅಲ್ಲಿ ಅಂತ ಹೇಳಿಲ್ಲ. ಈ ತರ ಎಲ್ಲ ಶ್ರೀಕೃಷ್ಣ ಎಲ್ಲ ಏನೇನ್ ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನ ಸ್ವಲ್ಪ ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ರು. ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ನಂತರ ಜ್ಞಾನ ಪ್ರಾಪ್ತಿಗಳಿಸಿದವನು ನನಗೆ ಶರಣಾಗ್ತಾನೆ. ಈ ಸತ್ಯವನ್ನು ಅರಿಯಬೇಕಾದರೆ ಕೃಷ್ಣ ಪ್ರಜ್ಞೆಯ ಸಂಸ್ಕಾರ ಬೇಕು ಅಂತ ಇದನ್ನ ಬಗ್ಗೆ ಸ್ವಲ್ಪ ಭಗವದ್ಗೀತೆಯ ಬಗ್ಗೆ ಅವರಿಗೆ ಹೇಳಿದ್ರು. ಶರಣಾಗತಿ ಬಗ್ಗೆನೂ ಕೂಡ ಹೇಳಿದ್ರು. ಶರಣಾಗತಿ ಅಂದ್ರೆ ಕೊಟ್ರೋ ವಿಸ್ಕಿ ಹೇಳ್ತಾರೆ, ಸಮಾಜಕ್ಕೆ ಶರಣಾಗ್ಬೇಕು, ಜನತೆಗೆ ಶರಣಾಗ್ಬೇಕು. ಪ್ರಭುಪಾದರು ಹೇಳಿದ್ರು, ನೀವು ಯಾಕೆ ಹೀಗೆ ಹೇಳ್ತಾ ಇದ್ರಿಂದ ನಿಮಗೆ ಕೃಷ್ಣನ ಬಗ್ಗೆ ಪರಿಚಯ ಇಲ್ಲ. ಸೊ ಹಾಗಾಗಿ ನಿಮಗೆ ಭಗವದ್ಗೀತೆಯ ಜ್ಞಾನ ದರ್ಶನ ಆಗಿಲ್ಲ. ಸೊ ಭಗವಂತ ಅವನನ್ನು ಅಂದ್ರೆ ಕೃಷ್ಣನನ್ನು ಅರಿತಾರೆ, ನೀವು ಅವನಿಗೆ ಶರಣಾಗ್ತೀರಿ. ಹಾಗಾಗಿ ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಈ ರೀತಿಯ ಜ್ಞಾನ ವಿಭಾಗವನ್ನ ಪ್ರಾರಂಭಿಸಬೇಕು. ಅದಕ್ಕೆ ಕೊಟ್ರೋ ವಿಸ್ಕಿ ಹೇಳ್ತಾರೆ, ಶರಣಾಗತಿ ಜೊತೆಗೆ ಕ್ರಾಂತಿ ಬೇಕು. ಹಾಗಾಗಿ ಈ ತರ ಎಲ್ಲ ಅವರು ವಿಚಾರ ಮಾಡ್ತಾರೆ. ಶರಣಾಗತಿ ಅಂದ್ರೆ ಇನ್ನೊಂದು ಬಗೆಯ ಬಂಡಾಯ. ಸೊ ಈ ರೀತಿಯಾಗೆಲ್ಲ ತುಂಬಾ ಚೆನ್ನಾಗಿ ಅವರು ಡಿಸ್ಕಷನ್ಸ್ ಎಲ್ಲ ಮಾಡ್ತಾ ಇದ್ರು, ಅವ್ರ ಜೊತೆಗೆ ಮಾಡಿದ್ರು. ಆದ್ರೆ ಪ್ರಭುಪಾದರು ಹೇಳಿದ್ರು, ಅಂದ್ರೆ ಪೂರ್ಣ ಶರಣಾಗತಿ ಅಂದ್ರೆ ಕೃಷ್ಣನೇ ಅಂತಿಮ, ಅವನಿಗೆ ಶರಣಾಗೋದೆ ಜಗತ್ತಿನ ಉದ್ಧಾರಕ್ಕೆ ಮಾರ್ಗ ಅಂತ ಹೇಳಿ ಅದಕ್ಕೊಂದು ಉದಾಹರಣೆ ಕೊಟ್ರು. ಅವರು ಏನಂತ ಉದಾಹರಣೆ ಕೊಟ್ರು ಅಂತಂದ್ರೆ, ಒಂದು ಮಗು ಅಳ್ತದೆ, ಅದು ಅಳುವುದನ್ನ ಬಂಡಾಯಕ್ಕೆ, ಅದೇ ಮಗು ಅಳೋದು ಬಂಡಾಯ ಅಂತ ತಿಳ್ಕೊಬಹುದು. ಮಗು ಅಳ್ತ್ರೆ ಅದು ಏನ್ ಮಾಡಿದ್ರು, ಯಾರ ಒಂದು ಮಡಿಲಿಗೆ ಅದನ್ನ ಮಗುವನ್ನು ಕೊಟ್ಟರು ಅಳು ನಿಲ್ಸೋದಿಲ್ಲ. ಆ ಮಗು ತಾಯಿ ಮಡಿಲಿಗೆ ಬಂದಾಗ ಮಾತ್ರ ಮಗು ಅಳು ನಿಲ್ಲಿಸುತ್ತೆ ಅಂತ ಕೊಟ್ರೋ ವಿಸ್ಕಿ ತಕ್ಷಣ ಉತ್ತರ ಕೊಟ್ಟು, ತಾಯಿ ಮಡಿಲಿಗೆ ಬಂದ್ರೆ ಏನಾಗತ್ತೆ ಅಂತ, ಮಗು ಅಳು ನಿಲ್ಲಿಸುತ್ತೆ. ಹಾಗೆ ಇಲ್ಲಿ ತಾಯಿ ಮಡಿಲು ಅಂದ್ರೆ ಕೃಷ್ಣನ ಮಡಿಲಿಗೆ ಮನುಷ್ಯ ಸೇರಿದರೆ ಅವನ ಎಲ್ಲ ಸಂಪೂರ್ಣ ಅವನಿಗೆ ಶರಣಾಗತಿ ಆಗತ್ತೆ. ಮತ್ತು ಅವನಿಗೆ ಎಲ್ಲ ಈ ಒಂದು ಭೌತಿಕ ಜೀವನದ ಕಷ್ಟ ನಷ್ಟಗಳು ಹೋಗುತ್ತೆ ಅಂತ ಅವನಿಗೆ ಸ್ವಲ್ಪ ತಿಳಿಸಿ ಹೇಳಲಿಕ್ಕೆ ನೋಡಿದ್ರು ಕೊಟ್ರೋ ವಿಸ್ಕಿಗೆ. ಸೊ ಆಮೇಲೆ ಇನ್ನು ಅವ್ರ ಪ್ರಯತ್ನ ನೋಡಿ, ಹೋಗಿರೋದು 5 ದಿವಸ ಪ್ರಭುಪಾದರು, ಆದ್ರೆ ಆ 5 ದಿವಸ ಅದರಲ್ಲಿ 3 ದಿವಸ ಹೇಗೆ ಅವ್ರು ಕಳೆದಿದ್ದಾರೆ ಅಂತ ಇದರಿಂದ ನಾವು ಕಲಿಬಹುದು. ಒಂದು ಕ್ಷಣವನ್ನು ಕೂಡ ಅವರು ಕೃಷ್ಣ ಪ್ರಜ್ಞೆ ಕಳೀತಾ ಇದ್ರು. ಈಗ ಅವರ ಒಂದು ಶಿಷ್ಯ ಶ್ಯಾಮಸುಂದರನ ಅವ್ರಿಗೆ ಏನಾಯ್ತು ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ಅವರು ಪ್ರಭುಪಾದರಿಗೆ ಹಣ್ಣು ಹುಡುಕ್ತಾ ಹೋಗ್ತಾ ಇದ್ರು. ಹಣ್ಣು ತುಂಬಾ ಅಲ್ಲಿ ಎಲ್ಲ ದುರ್ಲಭ ವಸ್ತು ಮಾಸ್ಕೋದಲ್ಲಿ. ಸೊ ಅಲ್ಲಿ ಅವರು ಕಿತ್ಲೆ ಹಣ್ಣು ಬೇಕಾದ್ರೂ ಕೂಡ ಊರು ಹೊರಗೆ ಹೋಗ್ಬೇಕಾಗಿತ್ತಂತೆ. ಸೊ ಪ್ರಭುಪಾದರಿಗೆ ಹಣ್ಣು ತರ್ಲಿಕ್ಕೆ ಹೋಗಿದ್ರು, ನಡ್ಕೊಂಡು ಬರ್ತಾ ಇದ್ದಿದ್ರು. ಅವಾಗ ಅವರಿಗೆ ಕೆಂಪು ಸಮವಸ್ತ್ರ, ಸೊ ಯೂನಿಫಾರ್ಮ್ ಹಾಕಿದ್ದ ಪೊಲೀಸರು ಅಂತ ಕಾಣತ್ತೆ, ಅವರ ದೃಷ್ಟಿಗೆ ಬಿದ್ರು. ಮತ್ತು ಇವರು ಹೇಗೆ ಅಂತಂದ್ರೆ, ಈ ಶ್ಯಾಮಸುಂದರ ಅಂದ್ರೆ ಎಲ್ಲ ವೈಷ್ಣವ ಡ್ರೆಸ್. ಸೊ ಅದು ವೈಷ್ಣವ ಡ್ರೆಸ್ಸು ಒಂದ್ ರೀತಿ ಅವರಿಗೆ ಎದ್ದು ಕಾಣ್ತಾ ಇತ್ತಲ್ವಾ, ಅವರನ್ನ ಕೈ ಹಿಡ್ಕೊಂಡ್ಬಿಟ್ರು ಅವರು ಪೊಲೀಸರು. ಕೈ ಹಿಡ್ಕೊಂಡು ಅವರಿಗೆ ಹಿಂದಕ್ಕೆ ಕೈ ತಗೊಂಡು ತಿರುಚಿದ್ರಂತೆ, ತುಂಬಾ ನೋವಾಗುವ ಹಾಗೆ. ಆಮೇಲೆ ಅವರ ರಷ್ಯನ್ ಭಾಷೆ ಅಲ್ವಾ, ಸೊ ಗೊತ್ತಾಗ್ಲಿಲ್ಲ. ಆಮೇಲೆ ಡಾಕ್ಯುಮೆಂಟ್ ಅಂತ ಕೇಳಿದ್ರು, ಡಾಕ್ಯುಮೆಂಟ್ ಅವರು ಹೋಟೆಲ್ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಇವರಿಗೆ, ಆ ರಷ್ಯನ್ ಪೊಲೀಸರಿಗೆ ಇವರು ಅಂದ್ರೆ ಪ್ರವಾಸಿಗರು ಅಂತ. ಹಾಗಾಗಿ ಬಿಟ್ರು ಅವರನ್ನ. ಸೊ ಹಾಗಾಗಿ ಈ ವಿಚಾರ ತಂದು ಪ್ರಭುಪಾದರ ಹತ್ರ ಹೇಳಿದ. ಪ್ರಭುಪಾದರೆ ಹೀಗಾಯ್ತು ಇವತ್ತಿನ ಪರಿಸ್ಥಿತಿ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ ಗೊತ್ತಾ, ರಷ್ಯಾದ ಇಂದಿನ ಚಿತ್ರ ಅಂದ್ರೆ ಮಾನವತೆಯಿಂದ ಮೃಗತ್ವಕ್ಕೆ ತಲುಪಿದ್ದಾರೆ ಇಲ್ಲಿ ರಷ್ಯಾದಲ್ಲಿ. ಸೊ ಅಂದ್ರೆ ಈ ಮಾನವತ್ವವೇ ಇಲ್ಲ, ಮೃಗೀಯತ್ವ ಇದೆ. ಸೊ ಹಾಗಾಗಿ ಅವರು ಮತ್ತೆ ಮಾನವತ್ವದ ಅಂದ್ರೆ ಮಾನವೀಯತೆ ಕಡೆಗೆ ತಿರುಗಬೇಕು ಅಂತಂದ್ರೆ ಅದಕ್ಕೆ ದೈವತ್ವದ ಮನಸ್ಸನ್ನ ಹೋಗ್ಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಒಂದೇ
ಇಲ್ಲಿ ರಾಜಮಾರ್ಗ ಅಂತ ಅಲ್ಲಿ ಮಾಸ್ಕೋದಲ್ಲಿ ಕೃಷ್ಣ ಪ್ರಜ್ಞೆ ಅಂದ್ರೆ ರಷ್ಯಾದಲ್ಲಿ ತರಬೇಕು, ಆಗ ಇಲ್ಲಿ ಇಲ್ಲಿ ಇಲ್ಲ ತರಬೇಕು, ಇಲ್ಲ ಅಂದ್ರೆ ಇಲ್ಲಿ ನರಕ ಮುಂದುವರಿತದೆ, ಮೃಗ ಸಮಾನ ಜೀವನ ನಡೀತಾ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಯ ಜನರಿಗೆ ಪಾಲಿಗೆ ಇದು ಒಂದು ರೀತಿಯ ಮೃಗ ಜೀವನೇ ಅವರಿಗೆ ಪಂಚಾಮೃತ ಆಗೋಗಿದೆ ಅಂತ ಹೇಳ್ಕೊಂಡು ಆ ಶ್ಯಾಮಸುಂದರನ ಹತ್ರ ಅವ್ರು ಹೇಳ್ತಾ ಇದ್ದಿದ್ರು. ಹೀಗೆ ಅವರು ಮುಂದೆ ಶ್ಯಾಮಸುಂದರನು ಕೂಡ ಅವ್ರ ಜೊತೆ ಬಂದವನು ಅಲ್ಲಿಗೆ ಏನು ಸುಮ್ಮನೆ ಇರಲಿಲ್ಲ. ಅವನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದ. 3 ದಿವಸದಲ್ಲಿಯೇ ಅಲ್ಲಿ ಒಮ್ಮೆ ಒಂದ್ ದಿವಸ ಮರುದಿವಸ ಬೆಳಿಗ್ಗೆ 2ನೇ ದಿವಸ ಅವರು ಕೆಂಪು ಚೌಕದಲ್ಲಿ ಅವ್ರು ಏನ್ ಮಾಡಿದ್ರು, ಅಲ್ಲಿ ಶ್ಯಾಮಸುಂದರ ಒಬ್ಬರನ್ನ ಕಂಡ. ಅಂದ್ರೆ ಶ್ಯಾಮಸುಂದರನ ಕಂಡಿದ್ದ ಒಬ್ಬ ಇಂಡಿಯನ್ ಇದ್ದಿದ್ದ, ಅಲ್ಲಿ ಭಾರತೀಯದವನಿದ್ದ. ಸೊ ಅವ್ರಿಗೆ ಆ ಭಾರತೀಯನಿಗೆ ಅವನ ಆ ವೇಷವನ್ನು ಕಂಡು, ಅಂದ್ರೆ ಇಲ್ಲಿ ವೈಷ್ಣವ ರೀತಿಯ ಅವರ ವೇಷಧಾರಿ ನೋಡ್ಕೊಂಡು ಅವನಿಗೆ ಖುಷಿ ಆಯ್ತು. ಮತ್ತು ಅವನ ಹತ್ರ ಬಂದು ಹರೇ ಕೃಷ್ಣ ಬ್ರದರ್ ಅಂತ ಹೇಳಿದ್ರು. ಹಂಗಾರೆ ನೀನ್ ಯಾರು? ನನ್ನ ನಾರಾಯಣ, ನಾನು ಭಾರತದವನು ಅಂತಂದ. ಹಾಗಾದ್ರೆ ಇಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದೆ? ರಾಯಭಾರಿ ಕಚೇರಿ ಒಳಗೆ ತನ್ನ ತಂದೆ ಇದ್ದಾರೆ ಅಂತ ಹೇಳ್ದ. ಹಾಗಾಗಿ ಅವನು ಅಲ್ಲಿಂದ ಇವಾನ್ ಹೇಳೋದ್ರಿಂದ ಮತ್ತೊಬ್ಬನ ಜೊತೆ ಬರ್ತಿದ್ದ. ಇವಾನ್ ತನ್ನ ಫ್ರೆಂಡ್ ಅಂತ ಹೇಳ್ದ, ಸ್ನೇಹಿತ ಅಂತ ಹೇಳ್ದ. ಹಾಗಾಗಿ ಇವಾನ್ ಅಂದ್ರೆ ಹಾಗಾದ್ರೆ ನೀವೆಲ್ಲ ಎಲ್ಲಿ ಇದ್ದೀರಿ ಅಂತ ಇವ್ರು ಕೇಳಿದ್ರು. ಅವರು ನಾರಾಯಣ ಮತ್ತು ಇವಾನ್. ಅವಾಗ ತಾನು ಇಲ್ಲಿ ಹೋಟೆಲ್ ಅಲ್ಲಿ ಇದ್ದೇನೆ, ತನ್ನ ಗುರುಗಳಿದ್ದಾರೆ, ಸೊ ಹಾಗಾದ್ರೆ ತನ್ನನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗುವಂತ ಅವರಿಬ್ರು ಹೇಳಿದ್ರು. ಸೊ ಹಾಗಾಗಿ ಇವಾನು ತುಂಬಾ ಅವನಿಗೆ ಇದು ಮಾಡ್ತಾ ಇದ್ದ. ಅಂದ್ರೆ ಕೃಷ್ಣ ಪ್ರಜ್ಞಾ ಅದು ಆ ಒಂದು ಶ್ಯಾಮಸುಂದರನಿಗೆ ಮತ್ತೆ ಗುರುಗಳ ಬಗ್ಗೆ ಅವರಿಗೆ ಏನೋ ಒಂಥರ ಕುತೂಹಲ ಆಗಿತ್ತು. ಸೊ ಹಾಗಾಗಿ ಇವಾನನ್ನು ಕರ್ಕೊಂಡು, ನಾರಾಯಣನ ಕರ್ಕೊಂಡು ಅಲ್ಲಿ ಒಂದು ಹೋಟೆಲ್ಗೆ ಹೋದ್ರು. ಸೊ ಅಲ್ಲಿ ಪ್ರಭುಪಾದರು ಅವರಿಗೆ ಕೃಷ್ಣ ಪ್ರಜ್ಞಾ ಆಂದೋಲನ, ಭಗವದ್ಗೀತಾ, ಇಸ್ಕಾನು, ಇದರ ಕಾರ್ಯ ಇದೆಲ್ಲ ಇವಾನಿಗೆ ತಿಳಿಸಿದ್ರು. ಮತ್ತೆ ಆ ಇವಾನ್ ಅಂತೂ ತುಂಬಾ ಖುಷಿಯಿಂದ ಆಸಕ್ತಿಯಿಂದ ಕೇಳ್ತಾ ಇದ್ದ. ಸೊ ಹಾಗಾಗಿ ಆ ಇವಾನ್ಗೆ ಪ್ರಭುಪಾದರು ಹಾಗೂ ಅವರ ವಿವರಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗೋಯ್ತು. ಸೊ ಹಾಗಾಗಿ ರಷ್ಯಾದಲ್ಲಿ ತಾವು ಬಂದಿದ್ದೇವೆ, ಇಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನ ಸ್ಥಾಪನೆ ಮಾಡಬೇಕು, ಆರಂಭಿಸಬೇಕು, ಇಲ್ಲಿ ಎಲ್ಲ ಬಹಳ ನಿರ್ಬಂಧ ಇದೆ. ಸೊ ಹಾಗಾಗಿ ಅದು ಹೇಗೆ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲಿ ರಸ್ತೆಯಲ್ಲಿ ಸಂಕೀರ್ತನ ಮಾಡುವಂಗಿಲ್ಲ, ಇಲ್ಲಿ ರಸ್ತೆಯಲ್ಲಿ ನರ್ತನ ಮಾಡುವಂಗಿಲ್ಲ, ಮನೆಗಳಲ್ಲಿ ನೀವು ಸಂಕೀರ್ತನೆ ಪೂಜೆ ನಡೆಸಬಹುದು. ಹಾಗಾದ್ರೆ ಇದು ಹೀಗಾಗಿ ಇವಾನನ್ನ ಅಂದ್ರೆ ಇವಾನ್ಗೆ ಪ್ರಭುಪಾದರು ಹೇಳಿದ್ರು, ನನ್ನ ಒಂದು ಇಲ್ಲಿ ನನ್ನ ಈ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಿಂದ ಅದಕ್ಕೆ ಆಕರ್ಷಿತರಾಗಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ. ನಿನ್ಗೆ ಗೊತ್ತುಂಟಾ, ಇಲ್ಲಿ ಜಾರ್ಜ್ ಹ್ಯಾರಿಸನ್ ಬರ್ತಾರೆ, ಮತ್ತೆ ಜಾನ್ ಅಂತ ಹೇಳೋರು ಬಂದಿದ್ದಾರೆ, ಅಂದ್ರೆ ತುಂಬಾ ಫೇಮಸ್ಸು. ಹೌದಾ, ಜಾರ್ಜ್ ಹ್ಯಾರಿಸನ್ ನನ್ನ ಆರಾಧ್ಯ ದೈವ ಅಂತಂದ ಅವರಿಬ್ಬರು. ಸೊ ಹಾಗಾಗಿ ಅವರು ಇಸ್ಕಾನ್ ಸದಸ್ಯರಾಗಿದ್ದಾರೆ ಅಂತ ಖುಷಿಯಾಗೋಯ್ತಂತೆ ಇವಾನಿಗೆ. ಸೊ ಹಾಗಾಗಿ ಇವಾನ್ ಒಮ್ಮೆಲೆ ಶರಣಾಗತನಾದ. ಸೊ ಅದು ಬೀಟಲ್ಸ್ ಪ್ರಭಾವ, ಅದು ಬೀಟಲ್ಸ್ ಆ ಗ್ರೂಪಿನ ಈ ಜಾರ್ಜ್ ಹ್ಯಾರಿಸನ್ ಪ್ರಭಾವ ಅವನ ಮೇಲೆ ಇದ್ದಿತ್ತು. ಅವನು ತಕ್ಷಣ ಇಸ್ಕಾನ್ಗೆ ಆ ಪ್ರಭುಪಾದರಿಗೆ ಶರಣಾಗತನಾದ. ಸೊ ಹಾಗಾಗಿ ಅವರಿಗೆ ಇಷ್ಟು ಒಂದು ಹೇಳಿದ್ರು. ಅಂದ್ರೆ ಈ ಇವಾನನ್ನ ಅವರು ಬಳಸ್ಕೊಂಡ್ರು. ಪ್ರಭುಪಾದರು ಹೇಳ್ತಾರೆ ಇವಾನ್ ಬಗ್ಗೆನೇ ಇಮಿಡಿಯೇಟ್ಲಿ ಯಾರ ಹತ್ರ ಹೇಳ್ತಾರೆ? ಶ್ಯಾಮಸುಂದರನ ಹತ್ರ. ನೋಡಿ ಅವ್ರಿಗೆ ಎಷ್ಟು ಬೇಗ ಗೊತ್ತಾಗುತ್ತೆ ಗುರುಗಳಿಗೆ. ಯಾರನ್ನ ಫಸ್ಟ್ ಟೈಮ್ ನೋಡಿದ್ದಾರೆ ಇವಾನನ್ನ. ಅವ್ರು ಹೇಳಿದ್ರು, ಇವನು ಆರ್ಯ ಚಾಣಕ್ಯರು ಒಂದು ಸುಂದರ ಮಾತನ್ನು ಹೇಳ್ತಾರೆ, ಕಾಡಿನಲ್ಲಿ ಬಿರಿಯುವ ಒಂದು ಹೂವು ಎಲ್ಲಾ ಕಡೆ ಸುಗಂಧ ಬೀರುತ್ತೆ, ಅದೇ ಕಾಡಿನಲ್ಲಿ ಒಂದು ಮರದಲ್ಲಿ ಬೆಂಕಿ ಶುರುವಾದ್ರೆ ಇಡೀ ಕಾಡನ್ನೇ ಸುಡುತ್ತೆ. ಸೊ ಹಾಗಾಗಿ ಇಲ್ಲಿ ಇವಾನ್ ಮಾರ್ಕ್ಸ್ ಅನುಯಾಯಿಗಳು ಅಂದ್ರೆ ಕಮ್ಯುನಿಸ್ಟರ ಅನುಯಾಯಿಗಳ ಪೈಕಿಯಲ್ಲಿ ಅವನು ಕಾಡನ್ನು ಸುಡುವ ಬೆಂಕಿಯ ಕಿಡಿ, ಆದರೆ ನಮ್ಮ ದೃಷ್ಟಿಯಲ್ಲಿ ಪರಿಮಳ ಹರಡುವ ಸುಗಂಧ ಭರಿತ ಸುಂದರ ಪುಷ್ಪ ಅಂತ ಹೇಳಿದ್ರು. ಸೊ ಶ್ರೀಕೃಷ್ಣನ ಗೀತಾಮೃತವನ್ನು ರಷ್ಯಾದಲ್ಲಿ ಪಸರಿಸುವ ಸಾಧನ. ಸೊ ಇವಾನನ್ನ ಸಾಧನ ಮಾಡ್ಕೊಳ್ಳಕ್ಕೆ ಅವರಿಗೆ ಆಯ್ತು. ಸೊ ಹಾಗಾಗಿ ಇಲ್ಲಿ ಪ್ರಭುಪಾದರು 3 ದಿನಗಳ ರಷ್ಯಾದ ಪ್ರವಾಸ ಮಾಡಿದ್ದು ವ್ಯರ್ಥವಾಗಿರಲಿಲ್ಲ. ಸೊ ಆ 3 ದಿನದಲ್ಲಿ ಅವರು ಕೊಟೋವ್ಸ್ಕಿ ಜೊತೆ ಒಂದು ಉತ್ತಮ ಸಂಭಾಷಣೆ ಮಾಡ್ಕೊಂಡಿದ್ರು ಮತ್ತು ಇವಾನನ್ನ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಸೇರಿಸ್ಕೊಂಡ್ರು. ಸೊ ಹೀಗಾಗಿ ಅವರಿಗೆ ಸಮಾಧಾನ ಸಿಕ್ತು. ಅಂದ್ರೆ ರಷ್ಯಾದಲ್ಲಿ ಅದು ನಾಸ್ತಿಕರ ದೇಶ, ಆ ದೇಶದಲ್ಲಿ ಇಸ್ಕಾನಿನ ಶುಭಾರಂಭ ಎಂದು ಭಾವಿಸಿದರು. ಆದರೆ ಐರನ್ ಕಟನ್ನಲ್ಲಿ ಪ್ರಜೆಗಳಿಗೆ ಧಾರ್ಮಿಕ ಆಸಕ್ತಿ ಇದ್ದಿರಬಹುದಾದರೂ ಅಲ್ಲಿಂದ ಪ್ರಭುತ್ವ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಅಲ್ಲಿ ನಡೆಸ್ತಕ್ಕಂಥದ್ದು ಕಮ್ಯುನಿಸ್ಟ್ ರಾಜ್ಯ ಆಗಿತ್ತು ದೇಶ. ಹಾಗಾಗಿ ಅಲ್ಲಿ ಇಸ್ಕಾನಿನ ಕೆಲಸ ಅಂದ್ರೆ ಕೃಷ್ಣ ಪ್ರಜ್ಞಾ ಆಂದೋಲನ ತುಂಬಾ ಕಂಟಕಮಯ ಅಂತೇಳಿ ಪ್ರಭುಪಾದರು ತಿಳಿಸಿದ್ರು. ಆದ್ರೆ ಈಗ ನಾವು ನೋಡಿದ್ರೆ ಪ್ರಭುಪಾದರು ಅವತ್ತು ಹಾಕಿದ್ದ ನಾಂದಿ ಇವತ್ತು
ಎಷ್ಟು ರಷ್ಯಾದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನ ಮುಂದುವರೆದಿದೆ ಅಂತ ನಮ್ಮ ಮಂಗಳೂರು ಇಸ್ಕಾನಿಗೆ ತುಂಬಾ ಜನ ರಷ್ಯನ್ ಡಿವೋಟೀಸ್ ಬಂದಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ನಾವು ತಿಳಿಬಹುದು. ಇನ್ನು ಜಪಾನ್ನಲ್ಲಿ ಪ್ರಭುಪಾದರು ಈಗ ಜಪಾನ್ಗೆ ಹೋಗುವ ಕೆಲಸ. ಸೊ ಹಾಗಾಗಿ ಪ್ರಭುಪಾದರು ಜಪಾನಿಗೆ ಭೇಟಿ ನೀಡಿದ್ರು. ಆ ಜಪಾನಿಗೆ ಭೇಟಿ ನೀಡುವುದರಲ್ಲಿ ಪ್ರಭುಪಾದರಿಗೆ ಒಂದು ಮುಖ್ಯ ಉದ್ದೇಶ ಇತ್ತು. ಅದೇನು ಅಂತಂದ್ರೆ, ಪ್ರಭುಪಾದರ ಪುಸ್ತಕಗಳನ್ನು ಸುಂದರವಾಗಿ ಮುದ್ರಿಸಿ ಕೊಡ್ತಾ ಇದ್ದಿದ್ರು ಆ ಡಾಯ್ ನಿಪ್ಪಾನ್ ಪ್ರಿಂಟಿಂಗ್ ಕಂಪನಿ. ಅವರನ್ನ ಅಲ್ಲಿ ಆ ಕಂಪನಿಯ ಮುಖ್ಯಸ್ಥರನ್ನ ಅವರಿಗೆ ಕಂಡು ಮಾತನಾಡುವ ಉದ್ದೇಶ. ಸೊ ಹಾಗೆ ಆ ಉದ್ದೇಶದಿಂದ ಅವರು ಜಪಾನಿಗೆ ಹೋಗಿದ್ರು. ಟೋಕಿಯೋದಲ್ಲಿ ಇಸ್ಕಾನ್ ದೇವಾಲಯ ಇದ್ದಿತ್ತು, ಸಣ್ಣ, ಅದು ಎರಡೇ ಕೋಣೆ ಇತ್ತು. ಒಂದು ಕೋಣೆಯಲ್ಲಿ ವಾಸ ಸ್ಥಾನ, ಮತ್ತೊಂದು ಕೋಣೆಯಲ್ಲಿ ದೇವಸ್ಥಾನ ಹೀಗಿತ್ತು. ಅವರು ಪ್ರಭುಪಾದರ ಟೋಕಿಯೋಕ್ಕೆ ಹೋದಾಗ ಅವರಿಗೆ ಅವತ್ತು ಅವರ ಪ್ರಭುಪಾದರ 74ನೆಯ ಜನ್ಮದಿನವಾಗಿತ್ತು. ಮತ್ತೆ ವ್ಯಾಸ ಪೂಜೆಯು ಬಂದಿತ್ತು. ಸೊ ಆ ಸಮಯದಲ್ಲಿ ಟೋಕಿಯೋದಲ್ಲಿ ವ್ಯಾಸ ಪೂಜೆಯ ಸಂದರ್ಭದಲ್ಲಿ ಏನಾಗೋಯ್ತು, ಒಂದು ಅಚಾತುರ್ಯ, ಹೂಗಳೇ ಇರ್ಲಿಲ್ಲಂತೆ. ಸೊ ಪ್ರಭುಪಾದರಿಗೆ ಕೋಪಾಗ್ನಿ, ಅಂದ್ರೆ ಅಲ್ಲಿ ಶಿಷ್ಯರಿಗೆ, ವ್ಯವಸ್ಥಾಪಕರಿಗೆ ಹೇಳಿದ್ರು, ಇದು ಅಚಾತುರ್ಯ, ಅಕ್ಷಮ್ಯ ಅಂತ ಹೇಳಿದ್ರು. ಯಾಕಂದ್ರೆ ಇದು ಈ ರೀತಿ ಅಂದ್ರೆ ಒಂದು ಇದು ವ್ಯಾಸ ಪೂಜೆಯ ದಿವಸ ಹೂ ಇರ್ಲೇಬೇಕು. ಸೊ ಹಾಗಾಗಿ ಅದು ಗುರುವಿಗೆ ಕೊಡ್ತಕ್ಕಂತಹ ಒಂದು ಇದು ಗೌರವ. ಸೊ ಅವರಿಗೆ ಅದು ಅಲ್ಲಿ ಅವತ್ತು ಅಚಾತುರ್ಯ ಆಗಿತ್ತು. ಅದೇ ಟೈಮಲ್ಲಿ ಕೂಡ ನೋಡಿ, ಪ್ರಭುಪಾದರು ಎಲ್ಲಿದ್ರು ಎಲ್ಲಾ ರೀತಿಯಿಂದನೂ ಅವರು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಿದ್ರು. ಆ ಟೈಮಲ್ಲಿ ಅವರಿಗೆ ಏನಾಗೋಯ್ತು, ನವವೃಂದಾವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇಸ್ಕಾನ್ ವಿರುದ್ಧವಾದ ರೀತಿಯಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ ಅಂತೇಳಿ ಅವರಿಗೆ ಸುದ್ದಿ ಬಂತು. ಸೊ ಇದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ GBCಗೆ ಹೇಳಿದ್ರು ಇಮ್ಮಿಡಿಯೇಟ್ಲಿ, ತಮಾಲ್ ಕೃಷ್ಣನಿಗೆ. ಅಂದ್ರೆ ಎಷ್ಟೋ ಸಮಸ್ಯೆಗಳು ಬರ್ತಾ ಇರ್ತಿದ್ರು, ಅದನ್ನ ಸಂಭಾಳಿಸ್ತಕ್ಕಂತ ಶಕ್ತಿ ಅವರಲ್ಲಿ ಎಷ್ಟಿತ್ತು. ಆಮೇಲೆ ಅವ್ರಿಗೆ ಹೇಳಿದ್ರು, ಈ ನಮ್ಮ ಸಂಘದಲ್ಲಿ ಮಾಯೆಯ ಈ ವಿಷವೃಕ್ಷ ಎಲ್ಲಿ ಹುಟ್ಟಿತು, ಇಡೀ ಸಂಸ್ಥೆಯನ್ನು ಹೇಗೆ ವ್ಯಾಪಿಸಿದೆ ಅಂತ ಅವರು ಹೇಳಿದ್ರು. ಅಂದ್ರೆ ಈ ವಿಷವೃಕ್ಷ ಅಂದ್ರೆ ಪ್ರಹ್ಲಾದನಿಗೆ ವಿಷ ಕೊಟ್ಟ ಅವ್ರ ತಂದೆ. ಕೃಷ್ಣ ಪರಮಾತ್ಮ ಅವರ ಪ್ರಹ್ಲಾದನ ಹೃದಯದಲ್ಲಿ ಇದ್ದಾನೆ. ಹಾಗೆ ಪಾಂಡವರಿಗೆ ಕೂಡ ಅಂದ್ರೆ ದುಷ್ಟರು ದುರ್ಯೋಧನಾದಿಗಳು ವಿಷಪ್ರಾಶನ ಮಾಡಿಸಿದ್ರು ಭೀಮನಿಗೆ. ಸೊ ಹಾಗಾಗಿ ಅದು ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಅದೇ ತರಹ ನಮ್ಮ ಶಿಷ್ಯರು, ಇಸ್ಕಾನಿನಲ್ಲಿ ಇರ್ತಕ್ಕಂಥ ಶಿಷ್ಯರು, ಅವರು ಭಕ್ತಿಭರಿತರಾಗಿದ್ದರೆ ಯಾವ ಕಾರ್ಯಕ್ಕೂ ಅವರಿಗೆ ಈ ರೀತಿಯ ವಿಷವೃಕ್ಷ ಅದು ಏನು ಮಾಡೋದಿಲ್ಲ ಅಂತ ಹೇಳಿ ಧೈರ್ಯ ನೀಡಿದ್ರು ತಮ್ಮ ಶಿಷ್ಯರುಗಳಿಗೆಲ್ಲ. ಸೊ ಹಾಗಾಗಿ ಅಲ್ಲಿ ಈ ರೀತಿಯಾಗಿ ಅವರು ಅಂದ್ರೆ ಯಾವ ಸಮಸ್ಯೆ ಬಂದ್ರು ಅದಕ್ಕೆ ಪರಿಹಾರಗಳನ್ನು ಕೂಡ ಅವರು ತುಂಬಾ ಇದರಿಂದ ಒಂದು ಕೃಷ್ಣ ಪ್ರಜ್ಞಾ ಭಾವದಿಂದಲೇ ಮಾಡ್ತಾ ಇದ್ದಿದ್ರು. ಸೊ ಈ ತರ ಎಲ್ಲ ಆಗಿತ್ತು. ಸೊ ಈಗ ಅವರು ಈ ಒಂದು GBC ಸದಸ್ಯರುಗಳಿಗೆಲ್ಲ ಆ ರೀತಿ ವಿಷಕಾರಿ ಅಂಶಗಳನ್ನೆಲ್ಲ ಬುಡಮೇಲು ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಸೊ ಅವ್ರನ್ನ ಅಂದ್ರೆ ಈ ಎಲ್ಲ ಕೆಲವು ಜನ ತೊಡಗಿದ್ದಾರೆ. ಸೊ ಅವರನ್ನ ಸರಿ ಮಾಡಬೇಕು ಅಂತ GBC ಸದಸ್ಯರಿಗೆ ಅವರು ಹೇಳಿದ್ರು. ಈಗ ಜಪಾನಿನ ಮುಖ್ಯ ಕಾರ್ಯಕ್ರಮ. ಸೊ ಜಪಾನಿನಲ್ಲಿ ಪ್ರಭುಪಾದರು ಬಂದಿರತಕ್ಕಂಥ ಮುಖ್ಯ ಕಾರ್ಯಕ್ರಮ ಡಾಯ್ ನಿಪ್ಪಾನ್ ಕಂಪನಿಯ ಒಂದು ಮುಖ್ಯ ಕಂಪನಿಯ ಮುಖ್ಯಸ್ಥರ ಹತ್ರ ಮಾತಾಡೋದು ಇತ್ತು. ಸೊ ಅಲ್ಲಿ ಜಪಾನಿನಲ್ಲಿ ತುಂಬಾ ಗೌರವ ಕೊಡ್ತಾ ಇದ್ರು ಪ್ರಭುಪಾದರಿಗೆ. ಅವರಿಗೆ ತಮ್ಮ ಕಂಪನಿಗೆ ಕರೆದೊಯ್ಯಲಿಕ್ಕೆ ಬಂದವನು ಬಹಳ ಗೌರವದಿಂದ ಮಾತಿಗೂ ಯುವರ್ ಡಿವೈನ್ ಗ್ರೇಸ್ ಅಂತ ಸಂಬೋಧನೆ ಮಾಡ್ತಾ ಇದ್ರಂತೆ. ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಪ್ರಭುಪಾದರು ಎಲ್ಲಿ ಹೋದ್ರು, ಯಾವಾಗ ಹೋಗ್ತಿದ್ರು, ತಮ್ಮ ಒಂದು ಮೂಲಭೂತ ಒಂದು ಆಶ್ಚರ್ಯವನ್ನ ಅವರು ಮರಿತಿರ್ಲಿಲ್ಲ. ಆಮೇಲೆ ಅಲ್ಲಿ ತಮ್ಮ ಮೂಲಭೂತ ಕಾರ್ಯ ಅವರು ಮರಿತಿರ್ಲಿಲ್ಲ. ಯಾಕೆಂತಂದ್ರೆ ಅವರಿಗೆ ಕೃಷ್ಣ ಪ್ರಜ್ಞೆ ಹರಡುವ ಕಾರ್ಯ. ಅಲ್ಲಿ ಏನಾಯ್ತು, ನಿಪ್ಪಾನ್ ಕಂಪನಿಯಲ್ಲಿ ಆ ಕೊಠಡಿಯಲ್ಲಿ ಕೂತಾಗ ಅಲ್ಲಿ ಒಬ್ಬ ಜಪಾನ್ ತರುಣ ಇದ್ದಿದ್ದ. ಜಪಾನ್ ತರುಣ ಹತ್ರ ಹೇಳಿದ್ರು, ಬದುಕಿನ ಗುರಿ ಏನು? ಅವನು ಇಂಗ್ಲಿಷ್ ಗೊತ್ತಿಲ್ಲ. ಸೊ ಆಗ ಅವನು ತನ್ನ ಮೇಜಿನ ಮೇಲಿದ್ದ ವಿಸಿಟಿಂಗ್ ಕಾರಲ್ಲೆಲ್ಲ ಒಂದ್ರ ಮೇಲೆ ಒಂದು ಇಡ್ತಿದ್ನಂತೆ. ಮೇಲ್ಗಡೆ ಅಧ್ಯಕ್ಷನದು, ಕೆಳಗಡೆ ತನ್ನದು ಇಟ್ಕೊಂಡಿದ್ನಂತೆ. ಆಮೇಲೆ ಇಂಗ್ಲಿಷ್ ಗೊತ್ತಿಲ್ಲದ್ರು ಆ ಪ್ರಶ್ನೆ ಏನು ಅಂತ ಅರ್ಥ ಆಯ್ತಂತೆ. ಸೊ ಹಾಗಾಗಿ ಅವನು ಏನ್ ಮಾಡಿದ, ತನ್ನ ಹೆಸರು ವಿಸಿಟಿಂಗ್ ಕಾರ್ಡು ಕೆಳಗಿದ್ದು ಅದನ್ನ ಮೇಲೆ ಇಟ್ಟ. ಪ್ರಭುಪಾದರಿಗೆ ಅರ್ಥ ಆಯ್ತು. ಅವ್ರು ಹೇಳಿದ್ರು, ಇದು ಚಮತ್ಕಾರ ಮಾಡಿದ ಆ ಜಪಾನಿ ತರುಣ. ಅಂದ್ರೆ ತಾನು ಆ ಕಂಪನಿಗೆ ತಾನು ಮಾಲೀಕ್, ಅಂದ್ರೆ ತಾನು ಅಧ್ಯಕ್ಷನ ಸ್ಥಾನಕ್ಕೆ ಹೋಗ್ಬೇಕು, ಅದು ತನ್ನ ಜೀವನದ ಗುರಿ ಅಂತ ಅವನಿಗೆ ಒಂದ್ ರೀತಿ ನಿಶಾನ ತೋರಿಸಿದ. ಆಮೇಲೆ ಪ್ರಭುಪಾದರು ಅದಕ್ಕೆ ನಕ್ರು, ಹೇಳಿದ್ರು, ನಿನ್ನ ಉದ್ದೇಶ ಎಲ್ಲ
ಇದೆಲ್ಲ ಅಂದ್ರೆ ತಾತ್ಕಾಲಿಕವಾದದ್ದು, ಅಲ್ಪವಾದ ಉದ್ದೇಶ ನಿನಗೆ. ಇದೆಲ್ಲ ಈ ಲೌಕಿಕ ಬದುಕಲ್ಲ ಅಶಾಶ್ವತ, ದೇಹವು ಅಶಾಶ್ವತ. ನೋಡಿ, ಎಲ್ಲಿ ಹೋದ್ರಲ್ಲೂ ಒಂದು ಸೆಕೆಂಡಲ್ಲೂ ಕೂಡ ತಮ್ಮ ಎದುರಿಗೆ ಯಾವ ವ್ಯಕ್ತಿ ಸಿಕ್ಕಿದ್ದಾನೆ ಅವನಿಗೆ ಕೃಷ್ಣ ಪ್ರಜ್ಞೆಯನ್ನು ಹರಡ್ತಾ ಇದ್ದಾರೆ. ಇದಕ್ಕಾಗಿ ನಾನು ಈ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಆತ್ಮ ಮಾತ್ರ ಅವಿನಾಶಿ ಅಂತ ಹೇಳಿದ್ರು. ಆಮೇಲೆ ಈ ತಾತ್ಕಾಲಿಕವಾದ ಇಹ ಪ್ರಪಂಚ, ಈ ಒಂದು ಪ್ರಪಂಚ ಈ ತಾತ್ಕಾಲಿಕ, ಈ ತಾತ್ಕಾಲಿಕದಲ್ಲಿ ಸಂಸ್ಥೆಯೇ ತಾತ್ಕಾಲಿಕ. ಸೊ ಆ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗೋದು ಬದುಕು ಕೂಡ ತಾತ್ಕಾಲಿಕ. ಸೊ ಹಾಗಾಗಿ ಈ ತಾತ್ಕಾಲಿಕದ ಒಂದು ಗುರಿ ಇಟ್ಕೋಬಾರ್ದು. ಅದಕ್ಕೆ ಸೃಷ್ಟಿಕರ್ತ ಆ ಭಗವಂತನ ಜೊತೆ ಅನುಬಂಧ, ಆತ್ಮದ ಅನುಬಂಧ ಆಗಬೇಕು. ಆ ಆತ್ಮದ ಅನುಬಂಧ ಪಡೆದು ಅಮರತ್ವವನ್ನು ನೀನು ಪಡ್ಕೊಳ್ಬೇಕು, ಅದು ಜೀವನದ ಗುರಿ ಅಂತ ಹೇಳಿದ್ರು. ಆ ಯುವಕ ಕೇಳ್ತಾ, ಇದು ಹೇಗೆ ಸಾಧ್ಯ? ಅದಕ್ಕೆ ಹೇಳಿದ್ರು, ನಿಮ್ ಸಂಸ್ಥೆಯಲ್ಲಿ ಈಗ ಕೃಷ್ಣ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಈ ಪುಸ್ತಕ ಭಗವದ್ಗೀತೆ ಎಲ್ಲ ನಿಮ್ಮ ಸಂಸ್ಥೆಯಲ್ಲೇ ಈಗ ಪ್ರಿಂಟ್ ಮಾಡ್ತಾ ಇದೆ, ಅದನ್ನ ನೀನು ಓದಿದ್ಕೊಳ್ಳಿ, ನಿನಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಮತ್ತೊಂದು ವಿಚಾರ, ಅವರ ಬಿಸಿನೆಸ್ ನಲ್ಲಿ ಎಷ್ಟು ಅವರಿಗೆ ಅಕ್ಯುಮೆನ್ ಇದ್ದಿತ್ತು, ಅವರದ್ದು ಡೀಲಿಂಗ್ ಎಲ್ಲ ಹೇಗಿತ್ತು ಅಂತ. ಅದಕ್ಕಾಗಿ ಇದು ಮಾತುಕತೆ ಸ್ವಲ್ಪ ಸಾರಾಂಶ ಹೇಳ್ತೇನೆ. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಪುಸ್ತಕಗಳನ್ನ ಅವ್ರ ಪ್ರಭುಪಾದರ ಪುಸ್ತಕಗಳನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರಿಂಟ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಇವರು ತುಂಬಾ ಚೆನ್ನಾಗಿ ಪ್ರಿಂಟ್ ಮಾಡ್ತಿದ್ರು ಅಲ್ಲಿ ಜಪಾನಿನಲ್ಲಿ. ಮತ್ತೆ ತುಂಬಾ ರಿಲಯಬಲ್ ರೇಟ್, ತುಂಬಾ ರೇಟ್ ಕೂಡ ತುಂಬಾ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಾ ಇದ್ರು. ಆಮೇಲೆ ಅದಕ್ಕೆ ಮಾತುಕತೆಗೆ ಅವರು ಬಿಸಿನೆಸ್ ಮಾತುಕತೆ ಪ್ರಾರಂಭ ಮಾಡೋಣವೇ ಅಂತ ಅವ್ರ ಪ್ರತಿನಿಧಿ ಕೇಳಿದ. ಪ್ರಭುಪಾದರು ಆಯ್ತು, ಹಾಗಾದ್ರೆ ನಿಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಪ್ರಭುಪಾದರು ಒಂದು ಪುಸ್ತಕಕ್ಕೆ $1.35 ಮೂಲಕ ನಮಗೆ ಮಾಡಿ. ಹಂಗ ಏನು ಅವರಿಗೆ $1.35 ಅಂದ್ರೆ ತುಂಬಾ ಕಡಿಮೆ ಆದಂಗ ಅನಿಸ್ತು ಯಾರಿಗೆ, ಒಂದು ಜಪಾನಿನವರಿಗೆ. ಅವಾಗ ಅವರು ಪ್ರತಿ ಮಾತಿಗೂ ಇವರ ಡಿವೈನ್ ಗ್ರೇಸ್ ಅಂತ ಕರಿತಿದ್ರು ಪ್ರಭುಪಾದರಿಗೆ. ಅಷ್ಟು ಅಂದ್ರೆ ರೆಸ್ಪೆಕ್ಟ್ಫುಲಿ ಮಾತಾಡ್ತಾ ಇದ್ರು. ಸೊ ಹಾಗಾದ್ರೆ ಈ ಬೆಲೆ ಕಟ್ಟಕ್ ನಮ್ಗೆ ಸಾಧ್ಯ ಇಲ್ಲ, ನಮ್ಮ ಹತ್ರ ಆಗಲ್ಲ ಅಂದ್ರು. ಹಾಗಾದ್ರೆ ಸರಿ, ನಿಮ್ಗೆ ಈ ತರ ಅಂದ್ಮೇಲೆ ಅವ್ರು ಹೇಳಿದ್ರು, ನೀವ್ ಹೇಳೋದೆಲ್ಲ ಸರಿ, ಆದ್ರೆ ನಾವು ಬಿಸಿನೆಸ್ ಸಂಸ್ಥೆ ಅಲ್ಲ, ನಾವು ಇಲ್ಲಿ ದೇವರ ಬಗ್ಗಾಗಿ ಬರಿತಾ ಇರೋದು, ಸೇವಾ ಸಂಸ್ಥೆ. ಹಾಗಾಗಿ ನೀವು ಸ್ವಲ್ಪ ಬಿಟ್ಕೊಟ್ರೆ ನಿಮ್ಗೇನು ನಷ್ಟ ಆಗೋದಿಲ್ಲ ಅಂತ ಹೇಳ್ದ. ಸೊ ಹಾಗಾದ್ರೆ ನೀವು ಅಂದ್ರೆ ಮಾನವ ಕಲ್ಯಾಣಕ್ಕಾಗಿ ನಾವು ದುಡಿತಾ ಇದ್ದೇವೆ ಹೊರತು ನಾವು ಬಿಸಿನೆಸ್ಸಿಗಾಗಿ ಇಲ್ಲ ಅಂತ. ಸೊ ಹಾಗಾಗಿ ಈ ಪುಸ್ತಕ ನಾನು ಬರೆದಿದ್ದೇನೆ, ಇಷ್ಟೊಂದು ಪುಸ್ತಕ, ಆದ್ರೆ ಒಂದು ಪೈಸೆ ಕೂಡ ನಾನು ಗೌರವಧನ ಅಂತ ತಕೊಳ್ಳಿಲ್ಲ ಅಂತ ಹೇಳ್ದ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಇಷ್ಟೆಲ್ಲ ಪುಸ್ತಕದ ರಾಶಿ ಇದೆ, ನಿಮ್ಗೆ ಎಷ್ಟೋ ಡಾಲರ್ಗಳು, ಲಕ್ಷ ಡಾಲರ್ಗಳು ನಿಮ್ಗೆ ಗೌರವಧನ ಸಿಕ್ಬೋದಿತ್ತು ಅಂತ ಹೇಳ್ದ. ಅದೆಲ್ಲ ಕೃಷ್ಣಾರ್ಪಣ ಮಸ್ತು, ಕೃಷ್ಣನಿಗೆ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ, ನನ್ನ ಸ್ವಂತಕ್ಕೇನು ಬೇಕಾಗಿಲ್ಲ ಅಂದ್ರು. ಹಾಗಾದ್ರೆ ಏನ್ ಹೇಳಿದ್ರು, ನಮ್ಗೆ ಇದು ಲಾಭ ನಷ್ಟ ನಿಮ್ಗೆ ನೀವು ಹೇಳ್ತಾ ಇರೋದು ನಂಬಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಒಪ್ತೇವೆ ಅಂತ ಹೇಳಿದ್ರು. ಆದ್ರೂ ನಮಗೂ ಲಾಭ ನಷ್ಟ ಬೇಕಲ್ವಾ ಅಂತ ಮಾತಾಡಿದ್ರು ಅವರು. ಸೊ ಹಾಗಾದ್ರೆ ಏನ್ ಮಾಡಿ, ಇನ್ ಮುಂದೆ ನಮ್ಗೆ ಆಗಲ್ಲ ಅಂದ್ರೆ ಮಾತು, ನನ್ನ ತಮಾಲ್ನ ಹತ್ರ ಮಾತಾಡಿ, ತಮಾಲ ಕೃಷ್ಣ ಅಂತ ಅವರ ಶಿಷ್ಯ, ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ. ಆಯ್ತು, ನನ್ನ ಮಾತಾಡಿದ್ದಾಯ್ತು, ನೀವು ನನ್ನ ಶಿಷ್ಯನ ಹತ್ರ ಮಾತಾಡಿ. ಶಿಷ್ಯ ಮಾತಾಡಿದಾಗ ತಮಾಲ ಕೃಷ್ಣ ಅವರು ಕೂಡ ತುಂಬಾ ಚುರುಕು. ಸೊ ಅವ್ರು ಹೇಳ್ಬಿಟ್ರು, ನೋಡಿ, ಗುರುಗಳು ಹೇಳಿದ್ದ ಮೊತ್ತ ಹೆಚ್ಚಾಗೆ ಹೇಳಿದ್ದಾರೆ, ಅದು ಇಸ್ಕಾನಿಗೆ ಹತ್ರ ಅದರೆಲ್ಲ ಬರ್ಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ಪುಸ್ತಕಗಳು ಮಾರಾಟ ಆಗಲ್ಲ. ಸೊ ಬಹಳ ಎಷ್ಟೋ ಪುಸ್ತಕಗಳನ್ನ ಕಾಂಪ್ಲಿಮೆಂಟರಿ ಅಂತ ಕೊಡಬೇಕಾಗತ್ತೆ. ಹಾಗಾಗಿ ಈ ಗುರುಗಳು ಹೇಳಿದ ಮೊತ್ತ ಖಂಡಿತ ಜಾಸ್ತಿ ಆಗಿದೆ, ಅದಕ್ಕೆ ನೀವು ಸ್ವಲ್ಪ ಇನ್ನು ಕಡಿಮೆ ಮಾಡಿ $1 ಮುದ್ರಿಸ್ಕೊಡಿ ಅಂತಂದ್ರು. ಸೊ ಹಾಗಾಗಿ ಅದು ಖಂಡಿತ ನಮ್ಮ ಹತ್ರ ಸಾಧ್ಯ ಇಲ್ಲ ಹೇಳಿದ್ರು. ಈ ರೀತಿಗೆ ಇಲ್ಲಿಗೆ ವ್ಯವಹಾರ ಮುಗಿತು, ಮುರಿದು ಬಿತ್ತು, ಇನ್ನೇನ್ ಮಾತುಕತೆ ಅಂತ ಹೇಳಿದಾಗ ಪ್ರಭುಪಾದರು ಮತ್ತೆ ಬಂದ್ರು. ನೋಡಿ, ಇವರ ವ್ಯವಹಾರ ಚಾಣಕ್ಷತೆ ಇಲ್ಲಿ ನಾವು ನೋಡ್ಬೇಕು. ಅವ್ರು ಹೇಳಿದ್ರು, ನಾನು ಮಧ್ಯಸ್ಥ, ತಮಾಲ ಕೃಷ್ಣ ಒಂದು ಹೇಳಿದ, ನಾನು 1.25, ಈಗ ನೋಡಿ $1 ನೀವು ಮಾಡ್ಕೊಡಿ ಡಾಲರಿಗೆ ಹಾಗಂತ, ನಿಮಗೂ ಏನು ತೊಂದರೆ ಇಲ್ಲ, ನಮಗೂ ಏನು ನೀವು ಇದು ಏನು ಇದಾಗೋದಿಲ್ಲ, ನೀವು ಈ ರೀತಿ ಮಾಡ್ಕೊಡಿ ಅಂತ ಹೇಳಿದ್ರು. ಅವಾಗ ವ್ಯವಹಾರ ಮುಗಿಸೋಣ ಅಂತ ಹೇಳಿದ್ರು ಪ್ರಭುಪಾದರು. ಅದಕ್ಕೆ ಆ ಜಪಾನಿನ ಆ ಕಂಪನಿಯ ಮುಖ್ಯಸ್ಥ ಹೇಳಿದ್ರು, ಏನಪ್ಪಾ, ಇಂಡಿಯಾದಲ್ಲಿ ನೀವು ದೊಡ್ಡ ಧರ್ಮ ಗುರುಗಳು, ನಮ್ಮದು ಬೌದ್ಧ ಧರ್ಮ, ನಮ್ಮ ಬೌದ್ಧ ಧರ್ಮ ಜನ್ಮಭೂಮಿ ನಿಮ್ಮ ಅದು ಭಾರತ. ಸೊ ಅದಕ್ಕೆ ನಿಮಗೆ ಅದಕ್ಕೆ ನಿಮ್ಮ ಮಾತಿಗೆ ಗೌರವ ಕೊಡ್ತೇನೆ, ಎಷ್ಟು ನಷ್ಟ ಆದ್ರೂ ಕೂಡ, ನಮಗೆ ನಷ್ಟ ಆದ್ರೂ ನಿಮಗೆ ಮುದ್ರಿಸ್ಕೊಡ್ತೇವೆ. ಸೊ ಹಾಗಾದ್ರೆ ಹಣ ಹೇಗೆ ಸಂಧಿಸಬೇಕು? ಹಣ ಅವ್ರು ಹೇಳಿದ್ರು, ಸ್ವಲ್ಪ ಹಣ ಅಡ್ವಾನ್ಸ್ ಕೊಡ್ತೇನೆ, ಬಾಕಿದೆಲ್ಲ ಸಾಲ ರೂಪದಲ್ಲಿ ನೀವು ಕೊಡ್ಬೇಕು, ಪುಸ್ತಕ ಮಾರಾಟ ಆದ್ಮೇಲೆ ನಾನು ಸಾಲ ತೀರಿಸ್ತೇನೆ. ಸೊ ಹೀಗೆ ಹೇಳಿದ್ರು. ಹಾಗಾಗಿ ಏನಾಯ್ತು ಅಂತಂದ್ರೆ, ಒಟ್ಟು ಅದು $5,000 ಕೆಲಸ, ಎಲ್ಲವೂ ಸಾಲ ಅಲ್ಲಿ
ಇಷ್ಟು ಮೊತ್ತವು ಸಾಲವಾಗಿ ಬಗ್ಗೆ ಪುಸ್ತಕ ಮುದ್ರಿಸಿ ಕೊಟ್ಟು ಮಾರಾಟ ಆದ್ಮೇಲೆ ನಾನು ನಿಮ್ ಸಾಲ ತೀರಿಸ್ತೇನೆ, ಮತ್ತೆ ಹೆಚ್ಚಿನ ಪುಸ್ತಕ ಆರ್ಡರ್ ನೀಡಿದ್ರೆ ಅಷ್ಟಷ್ಟು ಹೆಚ್ಚು ನಾನು ಕೊಡ್ತೇನೆ ದುಡ್ಡು. ಸೊ ಹಾಗಾಗಿ ಕೋಲ್ಕತ್ತಾಕ್ಕೆ ನೀವು ಕಳಿಸ್ಬೇಕು ಅಂತ ಮಾತಾಡಿದ್ರು. ಹೀಗಾಗಿ ವ್ಯವಹಾರವನ್ನ ಕುದುರಿಸೇ ಬಿಟ್ರು ಅವರು ಪ್ರಭುಪಾದರು. 1.45 ಅಂದ್ರೆ ಅತ್ಯಂತ ಕಡಿಮೆ ಮೊತ್ತಕ್ಕೆ ಅವರು ಆ ವ್ಯವಹಾರನ ಮಾಡ್ಕೊಂಡ್ರು. ಸೊ ಹಾಗಾಗಿ ಆಮೇಲೆ ಟೋಕಿಯೋದಲ್ಲಿ ಬ್ರೂಸ್ ಹೇಳುವ ಯುವಕ ಒಬ್ಬ ಸಿಕ್ಕಿದ, ಅವನು ಜಪಾನ್ ಯುವಕ. ಸೊ ಅವನ ಹತ್ರ ನಮ್ ಜೊತೆ ಭಾರತಕ್ಕೆ ಬರ್ತೀಯ ಅಂದ್ರೆ ಅವನು ಒಪ್ಕೊಂಡ್ಬಿಟ್ನಂತೆ, ಇಮಿಡಿಯೇಟ್ಲಿ ರೆಡಿ ಭಾರತಕ್ಕೆ ಬರ್ಲಿಕ್ಕೆ. ಸೊ ಹಾಗಾಗಿ ಪ್ರಭುಪಾದರು ಮತ್ತೆ ಅಲ್ಲಿಂದ ಭಾರತ ದೇಶಕ್ಕೆ ಅಲ್ಲಿ ಕೋಲ್ಕತ್ತಾಕ್ ಬಂದ್ರು. ಇಲ್ಲಿ ಕೋಲ್ಕತ್ತಾದಲ್ಲಿ ಏನಾಯ್ತು, ಕೋಲ್ಕತ್ತಾದಲ್ಲಿ ಅಜೀವ ಸದಸ್ಯರ ನೋಂದಣಿ ಮಾಡಿದ್ರು. ಸೊ ಕೋಲ್ಕತ್ತಾಕ್ಕೆ ಅವ್ರು ಬಂದ್ರು, ಕೋಲ್ಕತ್ತಾಕ್ಕೆ ಬಂದ್ರು. ಆಯ್ತು, ಇಲ್ಲಿ ಎಸ್ ವಿಮಾನ ಬಂದಿಳಿದಿದ್ದೆ ಅವರಿಗೆ, ಎಲ್ಲಿ ಹೋದ್ರು ವಿಮಾನದಲ್ಲಿ ಪ್ರಭುಪಾದರು ಇಳಿದ್ರು ಅಂದ್ರೆ ಅವರ ಒಂದು ಅವರ ಶಿಷ್ಯಂದಿರು ಅವರು ತಾಳ ಮೃದಂಗ ಎಲ್ಲ ಹಿಡ್ಕೊಂಡು ನರ್ತನ ಹರಿನಾಮ ಸಂಕೀರ್ತನೆ ನರ್ತನ ಮಾಡ್ತಾ ಅವರಿಗೆ ಸ್ವಾಗತ ಮಾಡಿದ್ರು. ಆಮೇಲೆ ಅಲ್ಲಿ ಒಬ್ಬ ಪತ್ರಕರ್ತ ಬಂದ, ಕಮ್ಯುನಿಸಮ್ ಅದಕ್ಕೆ ಅವರ ಅಲ್ಲಿ ಒಂದು ಸಣ್ಣ ಚಿಕ್ಕ ಭಾಷಣ ಅಂದ್ರೆ ಒಂದು ಇದನ್ನ ಕೊಟ್ರು, ಅವರು ಟಾಕ್ ಕೊಟ್ರು ಪ್ರಭುಪಾದರು. ಪ್ರಭುಪಾದರು ಮುಗಿದ್ರೆ ಪತ್ರಕರ್ತ ಪ್ರಶ್ನೆ ಮಾಡಿದ, ನೀವೀಗ ಹೇಳಿದಿರಿ ಕಮ್ಯುನಿಸಮ್ ಅಂದ್ರೆ ಕೃಷ್ಣನಾಮ ಇಲ್ಲದೆ ಅದು ಅರ್ಥಹೀನ ಕಮ್ಯುನಿಸಮ್ ಅಂತ ಹೇಳ್ಬಿಟ್ರಿ, ಇದು ವಿಪರ್ಯಾಸ. ಕಮ್ಯುನಿಸಮ್ ಅಂದ್ರೆ ದೇವರು ಧರ್ಮ ಇದೆಲ್ಲ ಏನು ಇಲ್ಲ, ನಾಸ್ತಿಕರವರು. ಸೊ ಹಾಗಾಗಿ ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ಲಿಕ್ಕೆ ಹೇಗ್ ಸಾಧ್ಯ, ಇದು ನಿಮ್ ಮಾತಿನ ಅರ್ಥ ಏನು ಅಂತ ಹೇಳಿದ್ರು. ಅದಕ್ಕೆ ಪ್ರಭುಪಾದರು ಹೇಳಿದ್ರು, ಕಮ್ಯುನಿಸಮ್ ಅಂದ್ರೆ ಅದು ಐಹಿಕ, ಅದು ಐಹಿಕವಾದ. ಸೊ ಈ ಐಹಿಕವಾದ ಆದ್ರೆ ಅದು ಮನುಷ್ಯನನ್ನ ಉನ್ನತಿ ಮಾಡಲ್ಲ, ಅವನತಿಗೆ ಎಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಕಮ್ಯುನಿಸಮ್ ಯಾವುದೇ ಕ್ಯಾಪಿಟಲಿಸಮ್ ಇರ್ಲಿ, ಕಮ್ಯುನಿಸಮ್ ಇರ್ಲಿ, ಅದಕ್ಕೆ ಧರ್ಮದ ಸಂಸರ್ಗ, ಧರ್ಮ ಹಚ್ಚಬೇಕು. ಅಂದ್ರೆ ಅಲ್ಲಿ ಮನುಕುಲಕ್ಕೆ ಒಳ್ಳೇದಾಗ್ಬೇಕು ಅಂತಂದ್ರೆ ಇಲ್ಲಿ ಅವ್ರು ಹೇಳ್ತಾರೆ, ಅಂದ್ರೆ ವೈದಿಕ ಪರಂಪರೆಯಲ್ಲಿ ಈ ಧರ್ಮ ಇಳಿದೇ ಹೋದ್ರೆ ಯಾರಿಗೂ ಒಳಿತಾಗೋದಿಲ್ಲ. ಸೊ ಅಂದ್ರೆ ವೈದಿಕ ಪರಂಪರೆಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದರ ಬಗ್ಗೆ ಕಲ್ಪನೆ ಇದೆ. ಇದು 4 ವಿಧ ಪುರುಷಾರ್ಥಗಳು. ಆದರೆ ಕೃಷ್ಣನ ಉಪದೇಶ ಮತ್ತು ಕೃಷ್ಣ ಮತ್ತು ಅವನ ದಿವ್ಯ ಉಪದೇಶ ಭಗವದ್ಗೀತೆ, ಸೊ ಇವು ಯಾವ ಇಸಮ್ ಚಟುವಟಿಕೆಗಳಾದ್ರೂ ಮಾನವನ ಉತ್ಕರ್ಷಕ್ಕೆ ಇದೇ ಸಹಾಯ ಮಾಡುತ್ತೆ. ಇದು ನಿಮ್ಗೆ ಅರ್ಥ ಆಯ್ತೆ ಕೇಳಿದ್ರು. ಬೇರೆ ಯಾವುದು ಮಾನವನ ಉತ್ಕರ್ಷಕ್ಕೆ ಮಾಡಲ್ಲ. ಕೃಷ್ಣ ಮತ್ತು ಅವನ ದಿವ್ಯ ಉಪದೇಶ ಭಗವದ್ಗೀತೆ ಮಾನವನನ್ನ ಉತ್ಕರ್ಷಣ ಮಾಡ್ಬೇಕು, ಮುಂದೆ ಮಾನವನ ಉನ್ನತಿ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬಿಡ್ಲಿಲ್ಲ ಅವರಿಗೆ ಒಂದು ಪತ್ರಕರ್ತ. ಅವ್ರು ಹೇಳಿದ್ರು, ನೀವು ಉತ್ತರ ಧ್ರುವ, ಕಮ್ಯುನಿಸ್ಟ್ ದಕ್ಷಿಣ ಧ್ರುವ, ಇದು ಹೇಗೆ ಸಾಧ್ಯ ಅಂತ. ಪ್ರಭುಪಾದರು ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾರೆ ನೋಡಿ. ನಾನು ಹೇಳದನ್ನ ಹೇಳ್ತೇನೆ, ಜಗತ್ತಿಗೆ ಒಳ್ಳೇದು ಯಾವ್ದು ಆಗತ್ತೆ ಅದನ್ನ ಹೇಳ್ತೇನೆ, ಸ್ವೀಕರಿಸೋರು ಸ್ವೀಕರಿಸ್ಲಿ, ಬಿಡುವವ್ರು ಬಿಡ್ಲಿ, ನನ್ನದೇನು ಅಭ್ಯಂತರ ಇಲ್ಲ, ಕಡ ತೊಂಡಾಗಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಆಯ್ತು. ಅಲ್ಲಿ ಒಬ್ರು ಕ್ವಶನ್ ಕೇಳಿದ್ರು, ಬಂಗಾಳದಲ್ಲಿ ತುಂಬಾ ಕ್ಷೋಭೆ ಇದೆ, ವಿಪರೀತ, ನಾವ್ ಏನ್ ಮಾಡಬೇಕು? ಅದಕ್ಕೆ ಉತ್ತರ, ಹರೇ ಕೃಷ್ಣ ಸಂಕೀರ್ತನೆ ಮಾಡಿ, ಅದರಿಂದ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ. ಸೊ ಹಾಗಾಗಿ ಅಲ್ಲಿ ಕಮ್ಯುನಿಸ್ಟರು, ಬಂಡವಾಳಶಾಹಿಗಳು ಎಲ್ಲರೂ ಸೇರಿ ಕೃಷ್ಣ ಉಪದೇಶಗಳನ್ನು ನೀವು ಆಲಿಸಿದ್ರೆ, ನೀವು ಪಾಲಿಸಿದ್ರೆ ಜಗತ್ತೆಲ್ಲ ಕೃಷ್ಣಮಯ ಆಗತ್ತೆ. ಆಗ ದ್ವೇಷ ಅಸೂಯೆಗಳು ಎಲ್ಲೂ ಇರಲ್ಲ. ಈ ರೀತಿಯಾಗಿ ಹೇಳಿ ಉತ್ತರ ಕೊಡ್ತಾ ಇದ್ರು. ಪ್ರಭುಪಾದರ ಉತ್ತರ ಅಂದ್ರೆ ಅದು ಎಲ್ಲದಕ್ಕೂ ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ರು. ಆಗ ಅಲ್ಲಿ ಬಂಗಾಳದಲ್ಲಿ ಇವ್ರು ಬಂದಾಗ ನಕ್ಸಲೈಟ್ ಭಯೋತ್ಪಾದಕರು ತುಂಬಾ ಹೆಚ್ಚಾಗಿತ್ತು. ಆ ಕಮ್ಯುನಿಸ್ಟರಿಂದ ಸ್ವಲ್ಪ ಸಪರೇಟ್ ಆಗಿ ಕೆಲವರು ನಕ್ಸಲೈಟ್ ಆಗೋಗ್ಬಿಟ್ಟಿದ್ರು. ಅವರೆಲ್ಲ ತಮ್ಗಾಗದವ್ರನ್ನ ಕೊಲೆ ಮಾಡ್ತಾ ಇದ್ರು. ಇದೇ ಒಂದು ಕಸುಬಾಗಿತ್ತು. ಹಾಗಾಗಿ ಅದ್ರ ಜೊತೆಗೆ ಬಲವಂತದಿಂದ ಹಣ ಸಂಗ್ರಹ ಕೂಡ ಅವರು ಮಾಡ್ತಾ ಇದ್ರು. ಇಂತಹ ಭಯಾನಕ ಸ್ಥಿತಿಯಲ್ಲಿ ಆ ಬಂಗಾಳಿಯವರೆಲ್ಲ ಅಂದ್ರೆ ಬಂಗಾಳದಲ್ಲಿ ಈ ತರ ಪರಿಸ್ಥಿತಿ ಇದ್ದಿತ್ತು. ಹಾಗಾಗಿ ಪ್ರಭುಪಾದರ ಹತ್ರ ಎಲ್ಲರೂ ಬಂದವರು, ಈ ರೀತಿ ಇದೆ ಪ್ರಭುಪಾದರ ಸಮಸ್ಯೆ. ಅದಕ್ಕೆ ಉತ್ತರ ಒಂದೇ. ಪ್ರಭುಪಾದರು ಏನ್ ಹೇಳಿದ್ರು, ಇದಕ್ಕೆ ನಕ್ಸಲೈಟ್ ಪ್ರಾಬ್ಲಮ್ಸ್ಗೆ, ಎಲ್ಲಾ ರೀತಿಯಾದ ಪ್ರಾಬ್ಲಮ್ಸ್ಗೆ ಅವ್ರು ಹೇಳಿದ್ರು, ಕೃಷ್ಣನನ್ನು ತ್ರಿಕರಣ ಪೂರ್ವಕವಾಗಿ ಆಶ್ರಯಿಸಿ, ಅವನನ್ನು ಆರಾಧಿಸಿ, ಕೃಷ್ಣ ಪ್ರಜ್ಞಾ ಆಂದೋಲನ ವೃದ್ಧಿಯಾಗುವಂತೆ ಮಾಡಿ, ಅದೇ ಸೂಕ್ತ ಪರಿಹಾರ ಅಂತ ಹೇಳಿದ್ರು. ಮತ್ತೆ ಅವತ್ತು ಅವರು ಕೋಲ್ಕತ್ತಾದ ಡಾಲ್ಹೌಸಿ ಚೌರಂಗಿಯಲ್ಲಿ ನಾಮ ಸಂಕೀರ್ತನೆ ಮಾಡಿದ್ರು. ಮತ್ತೆ 1111 ಜನರಿಗೆ ಅಜೀವ ಸದಸ್ಯತ್ವವನ್ನ ಇಸ್ಕಾನ್ ನಲ್ಲಿ ಕೊಟ್ರು. ಆಮೇಲೆ ಅವರು ಇಲ್ಲಿ ಸಾಧು ಮೇಳ ಮಾಡಿದ್ರು. ಎಲ್ಲಿ ಮುಂಬೈನಲ್ಲಿ ಬಂದ್ರು. 1970 ಅಕ್ಟೋಬರ್ ಅಲ್ಲಿ ಅವರು ಮುಂಬೈ ಬಂದ್ರು. ಮುಂಬೈನಲ್ಲಿ ಸಾಧು ಮೇಳ ಅಂದ್ರೆ ಅಲ್ಲಿಗೆ ಸಾಧು ಮೇಳದಲ್ಲಿ ಅವರಿಗೆ ಏನಾಯ್ತು ಅಂತಂದ್ರೆ, ತಮ್ಮ ಕಾರ್ಯ ಕೃಷ್ಣ ಪ್ರಜ್ಞಾ ಆಂದೋಲನ ಕಾರ್ಯವನ್ನ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ಬೇಕು. ಮುಂಬೈಯಲ್ಲಿ
ಅದಕ್ಕೊಂದು ಸುವರ್ಣಾವಕಾಶ ಇದು ಅಂತ ತಿಳಿದು ಅವ್ರು ಏನ್ ಹೇಳಿದ್ರಂತೆ, ಅವರು ಮುಂಬೈಗೆ ಬಂದಿದ್ದೆ ತಮ್ಮ ಅಮೆರಿಕದಲ್ಲಿ ಇರ್ತಕ್ಕಂಥ 20 ಮಂದಿ ಶಿಷ್ಯರಿಗೆ ನೀವು ಮುಂಬೈಗೆ ಬನ್ನಿ ಅಂತ ಕರೆಸಿದ್ರಂತೆ ಅವರನ್ನ. ಸೊ ಅಲ್ಲಿ ಅಂದ್ರೆ ಅವರಿಗೆ ತಂತಿ ಅಂದ್ರೆ ಅವಾಗೆಲ್ಲ ಟೆಲಿಗ್ರಾಮ್ ಇತ್ತು. ಸೊ ಹಾಗಾಗಿ ಅಲ್ಲಿ ಮತ್ತೆ ಜಪಾನಿನ ನಿಪ್ಪನ್ ಕಂಪನಿಯವರಿಗೂ ಕೂಡ $60,000 ಮೂಲದ ಪುಸ್ತಕ ಕಳಿಸ್ಲಿಕ್ಕೆ ಆರ್ಡರ್ ಕೊಟ್ಟಿದ್ದ. ಮತ್ತೊಮ್ಮೆ ಹೇಳಿದ್ರು, ನಾನು ಆರ್ಡರ್ ಕೊಟ್ಟಿದ್ದೇನೆ, ನಮಗ್ ಕಳಿಸ್ಬೇಕು ಅಂತ. ಸೊ ಈಗ ಆ ಮರೈನ್ ಡ್ರೈವ್ ಮುಂಬೈಯಲ್ಲಿ ಸಾಧು ಮೇಳ ಆಯ್ತು. ಆ ಸಾಧು ಮೇಳದಲ್ಲಿ ತುಂಬಾ ಚೆನ್ನಾಗಿತ್ತು. ರೀತಿಯ ಈ ಒಂದು ರೀತಿಯ ಮುಂಬೈನ ತುಂಬಾ ಜನನಿಬಿಡ ರಸ್ತೆ, ಮುಂಬೈ ರಸ್ತೆಗಳೆಲ್ಲ ತುಂಬಾ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ತಾಳ ವಾದ್ಯ ಮತ್ತೆ ದಿವ್ಯ ನಾದದೊಂದಿಗೆ ಸಂಕೀರ್ತನ ನರ್ತನ ಅವರು ಆರಂಭಿಸೇ ಬಿಟ್ರು. ತುಂಬಾ ಜನಸಂದಣಿ ಇರ್ತಕ್ಕಂಥ ರಸ್ತೆಯಲ್ಲಿ ಆರಂಭಿಸಿದ್ರು. ಹಾಗಾಗಿ ಇವರ ಶಿಷ್ಯರೆಲ್ಲ ಶಿಕೆ ಬಿಟ್ಟು ಕಚ್ಚೆ ಪಂಚೆ ಹಾಕಿ ಚಂದನದ ನಾಮ ಹಾಕಿ ಕಾವಿ ಕುರ್ತಾ ಧರಿಸಿ ಮೃದಂಗ ತಾಳ ಎಲ್ಲ ಬಾಜಿಸ್ಕೊಂಡು ಈ ಎಲ್ಲ ಬಿಳಿಯರು ಅಮೆರಿಕನ್ನಿಂದ ಬಂದಿರ್ತಕ್ಕಂಥ 20 ಜನ ಶಿಷ್ಯರು ರಸ್ತೆಯಲ್ಲಿ ಕುಣಿತಾ ಹೋಗ್ತಾ ಇದ್ರು. ಯಾರ ಗಮನವೂ ಎಲ್ಲರ ಗಮನ ಅಲ್ಲಿ ಸಿಕ್ಕುತ್ತೆ. ಸೊ ಈ ರೀತಿಯಾದ ನರ್ತನ ಈ ಬಿಳಿಯರು ಮಾಡಿದ್ದು. ಸೊ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಶೀರ್ಷಿಕೆ ಹಾಕಿ ಸುದ್ದಿ ಹಾಕಿದ್ರು. ಆಮೇಲೆ ಸಾಧು ಮೇಳದ ಆಲೋಚನೆಯಲ್ಲಿ ಸಾಧು ಮೇಳದಲ್ಲಿ ಇವರು ಇದನ್ನು ಮಾಡಿದ್ರು, ಒಂದು ಭಾಷಣ. ಅದೇ ಹೇಳಿದ್ರು, ನೋಡಿ ಇಲ್ಲಿ ನಿಮ್ಗೆ ನಾವು ಅಮೆರಿಕದ ಇಲ್ಲಿ 20 ಜನ ಶಿಷ್ಯರು ನೀವು ನೋಡ್ತಾ ಇದ್ದೀರಿ. ಈಗ ಈ ನರ್ತನ ಸಂಕೀರ್ತನ ಮಾಡ್ಕೊಂಡು ಬಂದ ಅಮೆರಿಕದ ಮತ್ತು ಯುರೋಪಿನ ಇಲ್ಲಿ ಕೃಷ್ಣ ಭಕ್ತರು ಇವರು ಇಲ್ಲಿ ಕಾಣ್ತಾರೆ 20 ಜನ, ಆದ್ರೆ ಅಲ್ಲಿ ಸಹಸ್ರಾರು ಜನ ಕೃಷ್ಣ ಭಕ್ತರು ಅಲ್ಲಿ ತಯಾರಾಗಿ ಹೋಗಿದ್ದಾರೆ. ಈ ಕೃಷ್ಣ ಭಕ್ತರ ಆಗೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು, ಗೋಮಾಂಸ ಭಕ್ಷಕರು, ಅವ್ರು ಗೋಮಾಂಸ ತಿಂತಾ ಇದ್ರು, ಮದ್ಯವ್ಯಸನಿಗಳಾಗಿದ್ದರು, ಸಿಕ್ಕವರೊಡನೆ ಅನೈತಿಕ ಲೈಂಗಿಕ ಸಂಬಂಧ ಇಟ್ಕೊಂಡು ಸ್ವಚ್ಛಂದ ಜೀವನ ಮಾಡ್ತಾ ಇದ್ರು. ಆದ್ರೆ ಈಗ ನೋಡಿ ಕೃಷ್ಣ ಪ್ರಜೆ ತಗೊಂಡಿದ್ದಾರೆ, ಅವ್ರಿಗೆ ಮಾಂಸ ತಿನ್ನುವುದಿಲ್ಲ, ಮದ್ಯ ಕುಡಿಯುವುದಿಲ್ಲ, ಅನೈತಿಕ ಸಂಬಂಧ ಇಲ್ಲ, ಸ್ವಚ್ಛಂದ ಕಾಮಕೇಳಿ ಇಲ್ಲ, ಇವರು ಚಹಾ ಕುಡಿಯುವುದಿಲ್ಲ, ಕಾಫಿ ಕುಡಿಯುವುದಿಲ್ಲ, ಧೂಮಪಾನ ಅಂತ ಬಿಟ್ಟು ಹೋಯ್ತು. ಇದೆಲ್ಲ ಏನ್ ಕಾರಣ? ಶ್ರೀಕೃಷ್ಣನ ನಾಮದ ಮಹಿಮೆ ಅಂತ ಹೇಳಿದ್ರು. ಇದು ಬರೀ ಒಂದ್ ಸ್ಯಾಂಪಲ್ಲು. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಜಗತ್ತನ್ನೇ ಕೃಷ್ಣ ಸಾಮ್ರಾಜ್ಯನೇ ಮಾಡ್ಬೇಕು, ಅದು ನಮ್ ಕನಸು ಅಂತ ಹೇಳಿದ್ರು. ತಮ್ಮ ಕನಸನ್ನ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಪತ್ರಿಕೆ ಒಳಗೆ ಒಂದು ಇದರದ್ದೆಲ್ಲ ವರದಿ ಬಂತು, ಟೈಮ್ಸ್ ವಾರ ಪತ್ರಿಕೆಯಲ್ಲಿ. ಅಲ್ಲೆಲ್ಲ ಇದೆಲ್ಲ ವಿಚಾರಗಳು ಬಂತು. ಆಮೇಲೆ ಅಲ್ಲಿ ಗಿರಿರಾಜ ಅಂತ ಕೋಟ್ಯಾಧೀಶರ ಮಗ, ಅವನ ಅಪ್ಪನ ಆಸ್ತಿ ಎಲ್ಲ ಬಿಟ್ಟು ಇಲ್ಲಿ ಇದಕ್ಕೆ ಇಸ್ಕಾನಿಗೆ ಸೇರ್ಕೊಂಡಿದ್ದ. ಮತ್ತೆ ಶ್ರೀಮಂತ ಪುತ್ರ ಶ್ಯಾಮಸುಂದರ ಅವನು ಶಾಂತಿ ಅರಸ್ಕೊಂಡು ಇಸ್ಕಾನಿಗೆ ಸೇರಿದ್ದ. ಇದೆಲ್ಲ ಪೇಪರ್ನಲ್ಲಿ ಬಂದಿತ್ತು. ಸೊ ಕೃಷ್ಣನ ಸೇವೆಯಲ್ಲಿ ಇವರೆಲ್ಲ ಜೀವನ ಸವಿಸ್ತಾ ಇದ್ದಾರೆ, ಇಷ್ಟು ಶ್ರೀಮಂತರಾದವರು ಅದನ್ನು ಬಿಟ್ಟು ಅಂತ ಹೇಳಿ ಆ ಹರೇ ಕೃಷ್ಣ ಚಳವಳಿಯ ಪ್ರಭಾವವನ್ನೆಲ್ಲ ಚೆನ್ನಾಗಿ ವಿವರಿಸಿ ಪೇಪರ್ನಲ್ಲಿ ಕೊಟ್ಟಿದ್ರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ 100 ಜನರಿಗೆ ಅವರು ಇಸ್ಕಾನಿನ ಅಜೀವ ಸದಸ್ಯತ್ವವನ್ನ ಕೊಟ್ರು. ಆದ್ರೆ ಡಾಯ್ ನಿಪ್ಪಾನ್ ಕಂಪನಿಯಿಂದ ಪುಸ್ತಕಗಳನ್ನ ಇವರಿಗೆಲ್ಲ ಕೊಡ್ಬೇಕು ಅಂತ ಮಾಡಿದ್ರು. ಇನ್ನು ಅದು ಕೋಲ್ಕತ್ತಾದ ಹಾರ್ಬರ್ ಇಂದ ಮುಷ್ಕರ ಇತ್ತು, ಅದಕ್ಕಾಗಿ ಅಲ್ಲಿ ಬಂದಿದ್ದ ಎಲ್ಲ ಪುಸ್ತಕಗಳು ಮತ್ತೆ ಹಿಂದೆ ಜಪಾನಿಗೆ ಹೋಗ್ಬಿಡ್ತು. ಹಾಗಾಗಿ ಪ್ರಭುಪಾದರಿಗೆ ಸ್ವಲ್ಪ ಬೇಸರ ಆಯ್ತು. ಎಲ್ಲರಿಗೂ ಅವರು ಪುಸ್ತಕ ಕೊಡಬೇಕು, ತಾವು ಪ್ರಿಂಟ್ ಮಾಡಿಸಿದ್ದು ಅಂತ ಮಾಡಿದ್ದು, ಅದೇನು ಏನು ಕಾರ್ಯ ಸಾಧನೆ ಆಗಲಿಲ್ಲ. ಆದ್ರೂ ಅವರು ತುಂಬಾ ಜನ ಅಜೀವ ಸದಸ್ಯತ್ವವನ್ನ ಪಡ್ಕೊಂಡ್ರು. ಈಗ ಮುಂಬೈನಲ್ಲಿ ಪೆಂಡಾಲ್ ಕಾರ್ಯಕ್ರಮ, ಪೆಂಡಾಲ್ ಪ್ರೋಗ್ರಾಮ್, ಇದು ತುಂಬಾ ಫೇಮಸ್ ಪ್ರೋಗ್ರಾಮು. ಇದು ಬೃಹತ್ ಕಾರ್ಯಕ್ರಮ. ಇದರ ಮಸ್ತಿಷ್ಕ, ಅದರ ಹಿಂದೆ ಚಾಲನ ಶಕ್ತಿ ಎಲ್ಲ ಪ್ರಭುಪಾದರೆ ಅವರು ಹೇಳಿದಂತೆ ಶಿಷ್ಯ ಮಂಡಳಿ ನಡ್ಕೊಂಡು ಬರ್ತಿತ್ತು. ತುಂಬಾ ಶ್ರದ್ಧಾ ಭಕ್ತಿಯಿಂದ ಅದನ್ನ ಅವ್ರು ಮಾಡ್ತಿದ್ರು, ಅವ್ರ ಶಿಷ್ಯಂದಿರೆಲ್ಲ. ಅಲ್ಲಿ ಒಂದು ಹಣ ಸಂಗ್ರಹ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ರು. ಅಲ್ಲಿ ಹಣ ಸಂಗ್ರಹ ಮಾಡ್ಲಿಕ್ಕೆ ಗಿರಿರಾಜ. ಸೊ ಅವರು ಪ್ರಶ್ನೆ ಕೇಳ್ಬಿಟ್ರು, ನಾವ್ ಯಾರಿಗಾದ್ರೂ ಒತ್ತಾಯ ಮಾಡಿ ನಾವು ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಮೇಲೆ ನಾವು ಒತ್ತಡ ಹಾಕ್ಬೋದೇ ಜನರಿಗೆ ಕೇಳಿದ್ರು, ಬಲಪ್ರಯೋಗ ಮಾಡ್ಬೋದೇ ಕೇಳಿದ್ರು. ಅದಕ್ಕೆ ಪ್ರಭುಪಾದರು ತೀಕ್ಷ್ಣ, ನಿನಗೆ ಯಾಕೆ ಈ ಪ್ರಶ್ನೆ ಬಂತು ಗಿರಿರಾಜ ಅಂತ ಕೇಳಿದ್ರು. ಇಲ್ಲ, ಯಾರಾದ್ರೂ ಸೋಮಾರ್ತನ ಇದ್ರೆ ನಂಗೆ ಅನ್ಸುತ್ತೆ. ಇಲ್ಲ ಹೇಳಿದ್ರು, ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ್ಲೂ ಬಲಪ್ರಯೋಗ ಇಲ್ಲ. ಅಜೀವ ಸದಸ್ಯರನ್ನು ಮಾಡ್ಬೇಕಾದ್ರೂ ಕೂಡ ಅವ್ರ ಮೇಲೆ ಒತ್ತಾಯ ಮಾಡಬಾರ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಬಲಪ್ರಯೋಗ ನಿಷಿದ್ಧ ಅಂತ ಹೇಳಿದ್ರು. ಯಾಕೆ ಅದಕ್ಕ ಹೀಗೆ ಇಲ್ಲದ್ರೆ ಸಾಧ್ಯ ಆಗೋದು ಹೇಗೆ ಪ್ರಭುಪಾದ್ರೆ ಅಂತ ಕೇಳಿದ್ರು. ನೀನು ಕಷ್ಟ ಅಂತ ತಿಳ್ಕೊಂಡಿದೀಯ, ನೀನ್ ಕಷ್ಟ ಅಂದ್ರೆ ಅದು ಕಷ್ಟ, ನೀನು ಸುಲಭ ಅಂತ ತಿಳ್ಕೊಂಡ್ರೆ ಅದು ಸುಲಭ. ಯದ್ಭಾವೋ ತದ್ಭವತಿ ಹೇಳಿದ್ರು. ಹಾಗಾಗಿ ನಾವು ಹೇಗೆ ತಿಳ್ಕೊತೀವೋ ಆ ತರ ಇದೆ ಅಂತ ಹೇಳಿದ್ರು.
ಹಾಗಾಗಿ ಕೃಷ್ಣ ಪ್ರಜ್ಞೆ ಹೇಳೋದು ಎಲ್ಲರಿಗೂ ಅವಶ್ಯಕ, ಅನಿವಾರ್ಯ. ಆದ್ದರಿಂದ ಪ್ರತಿ ಇಸ್ಕಾನ್ ಕಾರ್ಯಕರ್ತರು ಏನ್ ಮಾಡ್ಬೇಕು, ಅವರು ಜನರ ಮನವೊಲಿಸಬೇಕು, ಹೃದಯ ಗೆಲ್ಲಬೇಕು, ಜನರಿಂದ ಸಹಕಾರ ಪಡ್ಕೊಳ್ಬೇಕು. ಸಿಂಪಲ್ ಹೇಳಿದ್ರು, ನೀವು ಮನವೊಲಿಸು, ನೀವು ಅವರ ಹೃದಯವನ್ನು ಗೆಲ್ಲು, ಮತ್ತೆ ಅವರಿಂದ ಸಹಕಾರವನ್ನು ಪಡ್ಕೋ. ಈ ರೀತಿ ಒತ್ತಡ ಹೇರಬೇಡ, ಒತ್ತಡದ ಮತ ಅಥವಾ ಬಲಾತ್ಕಾರದ ಪ್ರಶ್ನೆ ಇರುವುದಿಲ್ಲ ಅಂತ ಹೇಳಿದ್ರು. ಪ್ರಭುಪಾದರೆ ಇದೆಲ್ಲ ಇಷ್ಟು ಸುಲಭ ಆಗತ್ತಾ ಅಂತ ಶಿಷ್ಯ ಕೇಳಿದ್ರು. ಅವ್ರಿಗೇನು ನಂಬಿಕೆ ಇರ್ಲಿಲ್ಲ. ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಒಂದು ಗಣಿತ ಮೇಷ್ಟ್ರದ್ದು ಒಂದು ಕತೆ ಹೇಳಿದ್ರು. ಒಂದು ಗಣಿತ ಮೇಷ್ಟ್ರು ವಿದ್ಯಾರ್ಥಿಗೆ ಪಾಠ ಹೇಳ್ಕೊಳ್ಬೇಕಾದ್ರೆ ಹೇಗೆ ಹೇಳ್ಕೊಡ್ತಾರೆ ಪಾಠ. ಹುಡುಗನಿಗೆ 1+1 ಅಂದ್ರೆ ಆ ಹುಡುಗನಿಗೆ ಬೇಜಾರು ಬರ್ತದೆ ಗಣಿತ. ಅದಕ್ಕೆ ಗಣಿತ ಹೇಳ್ಕೊಡೋ ಟೀಚರು, ಆ ಮೇಷ್ಟ್ರು, ಅವರು ಒಂದು ಹಸುವಿನ ಚಿತ್ರ ಬರೆದ್ರು. ಆಮೇಲೆ ಹಸು ಚಿತ್ರ ಹೇಗಿದೆ ಅಂತ ಹುಡುಗನ್ ಕೇಳಿದ್ರಂತೆ. ಹುಡುಗ ಚೆನ್ನಾಗಿದೆ ಅಂದ. ಹಾಗಾಗಿ ಇನ್ನೊಂದು ಹಸುವನ್ನ ಅದಕ್ಕೆ ಸೇರಿಸಿದ, ಮತ್ತೊಂದು ಹಸುವಿನ ಚಿತ್ರ. ಈಗ ಎಷ್ಟು ಹಸು ಆಗುತ್ತೆ? ಹುಡುಗ ತಟ್ಟನೆ 2 ಅಂದ. ಅಂದ್ರೆ ಕಲಿಸುವ ವಿಧಾನ. 1+1 ಅಂದ್ರೆ ಕಲೀಲಿಕ್ಕೆ ಬೋರ್ ಆಗುತ್ತೆ. ಚಿತ್ರದ ಮೂಲಕ ಮಗುವನ್ನ ಆ ಹುಡುಗನ ಮನವನ್ನ ಆ ಮೇಷ್ಟ್ರು ಹುಡುಗನ ಮನವನ್ನ ಗೆದ್ದಿದ್ರು, ಅವನ ಗಣಿತದ ಆಸಕ್ತಿ ಹುಟ್ಟಿಸಿದ್ರು. ಹಾಗೆ ನಾವು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ನವಿರುತನ ಅಂದ್ರೆ ತುಂಬಾ ವಿನಯತನ, ಜಾಣ್ಮೆ ಇದೆಲ್ಲ ಬೇಕು. ಒರಟುತನ, ಬಲಾತ್ಕಾರ ಮಾಡೋದು ಇದೆಲ್ಲ ನಮ್ಗೆ ಸೇರಿ ಹೋಗಿದ್ದಲ್ಲ ಅಂತ ಹೇಳಿದ್ರು. ಇದ್ರಿಗೆ ಮತ್ತೊಂದು ಉದಾಹರಣೆನ ಕೊಡ್ತಾರೆ. ಪ್ರಭುಪಾದರು ಎಷ್ಟು ಚೆನ್ನಾಗಿ ಶಿಷ್ಯರಿಗೆ ತಯಾರು ಮಾಡ್ತಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರು ಏನ್ ಹೇಳಿದ್ರು, ವಾಯುದೇವನ ಉದಾಹರಣೆ, ಸೂರ್ಯ ಭಗವಾನ್ ಉದಾಹರಣೆ ಹೇಳಿದ್ರು. ಏನಂತಂದ್ರೆ ಅವರಲ್ಲಿ ಇಬ್ರಿಗೂ ಏನಂತ ಯಾರು ಹೆಚ್ಚು ಅಂತ ಪೈಪೋಟಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಪರೀಕ್ಷೆ ಮಾಡ್ಬಿಡೋಣ, ಯಾರು ವಾಯುದೇವರು ಹೆಚ್ಚ ಸೂರ್ಯ ದೇವರು ಹೆಚ್ಚ ಅಂತ ಹೇಳಿ. ಅವಾಗ ಅಲ್ಲಿ ಏನಾಯ್ತು, ಭೂಮಿಯ ಮೇಲೆ ರಸ್ತೆ ಮೇಲೆ ಒಬ್ಬ ನಡ್ಕೊಂಡು ಹೋಗ್ತಿದ್ದ ಮನುಷ್ಯ. ಸೊ ಅವನು ಒಂದು ಅಂಗಿ ಧರಿಸಿದ್ದ. ಪರೀಕ್ಷೆ ಇಷ್ಟೇ, ತಮ್ಮ ಪ್ರಯತ್ನದ ಮೂಲಕ ಅವನ ಅಂಗಿ ತೆಗೆಯುವಂತೆ ಮಾಡಬೇಕು ಅಂತ. ಸೊ ಅಂಗಿ ಕಳಿಸಿದವನಿಗೆ ಗೆದ್ದಂತೆ. ಸೊ ಪರೀಕ್ಷೆ ಶುರುವಾಯ್ತು. ಗಾಳಿ ತುಂಬಾ ಸ್ಟ್ರಾಂಗ್ ಆಗಿ ಬೀಸಿದ್ರು ಕೂಡ ಅವನ ಅಂಗಿ ತೆಗಿಲಿಲ್ಲ. ಅವನ ಏನ್ ಮಾಡ್ದ, ಗಟ್ಟಿಯಾಗಿ ಅಂಗಿ ಹಿಡ್ಕೊಂಡ. ಈಗ ಏನ್ ಮಾಡಿದ್ರು, ವಾಯುದೇವ ಎಷ್ಟು ಬಲವತ್ತರವಾಗಿ ಗಾಳಿ ಬೀಸಿದ್ರು ಕೂಡ ಅವನು ಅಂಗಿ ಹಿಡ್ಕೊಂಡಿದ್ದ. ಸೊ ಹಾಗಾಗಿ ಅವನ ಅಂಗಿ ತೆಗಿಲೇ ಇಲ್ಲ. ಈಗ ವಾಯುದೇವನ ಬಲ ಎಲ್ಲ ಪ್ರಯೋಗ ಎಲ್ಲ ತಪ್ಪಿ ಹೋಯ್ತು. ಅಂದ್ರೆ ಏನ್ ಮಾಡಿದ್ರು ಅಂಗಿ ಕಳಚಲಿಕ್ಕೆ ಆಗಿಲ್ಲ. ಈಗ ಸರದಿ ಸೂರ್ಯದೇವ ನಗಾಡ್ತಾನೆ. ಅವನೇನ್ ಹೇಳ್ತಾನೆ, ಸ್ವಲ್ಪ ಬಿಸಿಲಿನ ತಾಪ ಹೆಚ್ಚಿಸಿಬಿಟ್ಟ. ಆ ಮನುಷ್ಯನಿಗೆ ಏನಾಯ್ತು, ಶಕೆ ಆಯ್ತು, ಅಂಗಿ ತೆಗೆದು ಬಿಟ್ಟ. ಸೊ ಹಾಗಾಗಿ ಪ್ರಭುಪಾದರು ಈ ಉದಾಹರಣೆ ಯಾಕೆ ಕೊಡ್ತಾರೆ? ಪ್ರಭುಪಾದರು ಈ ಉದಾಹರಣೆ, ನೀವು ಒತ್ತಾಯ ಮಾಡಬೇಡ ಕೃಷ್ಣ ಪ್ರಜ್ಞೆಯಲ್ಲಿ. ನೀವು ಏನ್ ಮಾಡ್ಬೇಕು, ಸೂರ್ಯ ಭಗವಾನನ ಹಾಗೆ ತುಸು ಜಾಣ್ಮೆಯಿಂದ, ಸ್ವಲ್ಪ ಜಾಣ್ಮೆಯಿಂದ ಕೆಲಸ ನೀವು ಸಾಧಿಸಬೇಕು ಹೊರತು ವಾಯುದೇವನಂತೆ ಬಲಾತ್ಕಾರದಿಂದ ನೀವು ಮಾಡಬೇಡ. ಇದು ಬಲಾತ್ಕಾರದಿಂದ ಮಾಡಿದ್ರೆ ಅದು ದಡ್ಡತನ, ಅದು ಮೂರ್ಖತನ, ಅದು ಭಂಡತನ. ಸೊ ಹಾಗಾಗಿ ನಮ್ಮ ಕಾರ್ಯಕರ್ತರು ವ್ಯವಹಾರ ಕುಶಲಿಗಳಾಗ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಸ್ಕಾನ್ ನಲ್ಲಿ ಕಾರ್ಯಕರ್ತರಿಗೆ ವ್ಯವಹಾರ ಕುಶಲತೆ, ಜಾಣ್ಮೆ ಇರಬೇಕು ಅಂತ ಹೇಳ್ತಾರೆ. ಎಲ್ಲ ಈ ರೀತಿಯಾಗಿ ಹೇಳ್ತಾರೆ. ಕೃಷ್ಣ ಸೇವೆಗೆ ಆರಂಭದಲ್ಲಿ ಜನರಿಗೆ ಮನಸ್ಸಿರೋದಿಲ್ಲ, ಆದರೆ ಅವರಲ್ಲಿ ಮನಸ್ಸಾಗುವಂತೆ ಮಾಡೋದು ಕೃಷ್ಣ ಭಕ್ತರ ಕೆಲಸ. ಯಾಕಂದ್ರೆ ಜನರಿಗೆ ಮನಸ್ಸು ಇಷ್ಟ ಇರುವುದಿಲ್ಲ ಮೊದಲು, ಆದ್ರೆ ಅವರಿಗೆ ಇಷ್ಟ ಆಗಂತೆ ಮಾಡೋದ್ ಕೆಲಸ ಕೃಷ್ಣ ಭಕ್ತರ ಕೆಲಸ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಕೈಗಾರಿಕೋದ್ಯಮಿ, ಶ್ರೀಮಂತರು, ಅವರೆಲ್ಲ ವ್ಯವಹಾರ, ಪ್ರಪಂಚ, ಹಣಕಾಸು, ಲಾಭ ನಷ್ಟದ ಕೆಲಸ. ಅವರಿಗೆ ಅವರ ಹತ್ರ ಸ್ವಲ್ಪ ದೈವ ಭಕ್ತಿ ಇದ್ದಿರುತ್ತೆ. ಸೊ ಅದನ್ನ ನಾವು ಉಪಯೋಗ ಪಡ್ಕೊಳ್ಬೇಕು. ಆ ಸೂಕ್ತವಾಗಿದ್ದ ದೈವ ಭಕ್ತಿಯನ್ನ ನೀವು ನಿಮ್ಮ ವಾಕ್ಶಕ್ತಿಯಿಂದ ಅದನ್ನ ಅವರ ಹೃದಯದಲ್ಲಿ ಪ್ರಚೋದಿಸಿ ಅವರಲ್ಲಿ ಉದ್ದೀಪನಗೊಳಿಸ್ಬೇಕು ಕೃಷ್ಣ ಭಕ್ತಿಯನ್ನ ಅಂತ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನೀವು ಅವರಿಗೆ ಹೇಳ್ಬೇಕು, ನೀವು ಯಥೇಚ್ಛವಾಗಿ ಸಂಪಾದನೆ ಮಾಡಿ, ಆದರೆ ಕೃಷ್ಣಾರ್ಪಣ ಮಸ್ತು ಅಂತ ಸ್ವಲ್ಪ ಭಾಗವನ್ನು ಭಕ್ತಿಗಾಗಿ ತೆಗೆದಿರಿಸಿ ಅಂತ ಹೇಳ್ಕೊಡ್ಬೇಕು. ಇದೆಲ್ಲ ಹೇಳ್ಕೊಡ್ತಾ ಇದ್ರು. ಈ ರೀತಿ ಇಸ್ಕಾನ್ ಕಾರ್ಯಕರ್ತರ ಹತ್ರ ಎಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಈ ಪೆಂಡಾಲ್ ಪ್ರೋಗ್ರಾಮು ಬಹಳ ತುಂಬಾ ಇದು ದೊಡ್ಡ ಮೈದಾನದಲ್ಲಿ ಆಗಿತ್ತು. ಅಂದ್ರೆ ಮಾರ್ಚ್ 25ರಂದು ಆರಂಭವಾದ ಕಾರ್ಯಕ್ರಮಕ್ಕೆ ಮೊದಲ ದಿನವೇ 10,000ಕ್ಕೂ ಜನ ಸೇರಿದ್ರಂತೆ, ಮೊದಲ ದಿನವೇ. ಸೊ ಅದು ಅವರ ಬೆರಳೆಣಿಕೆಯಷ್ಟು ಶಿಷ್ಯರು ನಡೆಸಿದ ಪವಾಡ. ಸ್ವಲ್ಪವೇ ಕೇವಲ ಕೆಲವೇ ಜನ ಶಿಷ್ಯರು ಮಾಡಿದ್ದು, ಆದರೆ ಅವರುಗಳಲ್ಲಿ ಕರ್ತೃತ್ವ ಶಕ್ತಿ, ಕಾರ್ಯಶ್ರದ್ಧೆ ಇದ್ದಿತ್ತು. ಸೊ ಹೀಗಾಗಿ ಎಲ್ಲ ತುಂಬಾ ಚೆನ್ನಾಗಿ ಆ ಮೈದಾನ ಕೂಡ ಕಣ್ಣು ಕೋರೈಸುವಂತೆ ಸಿದ್ಧ ಮಾಡಿದ್ರು. ಆ ವೇದಿಕೆಯೊಳಗೆ ಪ್ರಭುಪಾದರು ಕುಳಿತುಕೊಂಡಿದ್ರು. ಸೊ ಅಲ್ಲಿ ಸ್ಪೆಷಲ್ಲು ಜಯಪುರದಿಂದ ತರಿಸಿದ್ದ ಅಮೃತ ಶಿಲೆಯಲ್ಲಿ ಕಳೆದಿದ್ದ ಮುದ್ದಾದ ರಾಧಾಕೃಷ್ಣ ವಿಗ್ರಹಗಳನ್ನು ಕೂಡ ಅಲ್ಲಿ ಇಟ್ಟಿದ್ರು. ಸೊ ಜನ ಎಲ್ಲ ವೇದಿಕೆಗೆ ಬಳಿ ಬರ್ತಿದ್ರು.
ಗಂಧದ ಕಡ್ಡಿ ಧೂಪ ಹಚ್ಚಿ ಸುಗಂಧ ಎಲ್ಲ ಕಡೆಗೂ ಭಕ್ತರ ಮೈ ಮನಸ್ಸೆಲ್ಲ ತುಂಬಾ ಖುಷಿ ಆಗ್ತಿತ್ತು ಜನರಿಗೆ. ಸೊ ಅಡುಗೆ ಪೆಂಡಾಲ್ನಲ್ಲಿ ಅಡುಗೆ ಮಾಡೋದು ಅಂದ್ರೆ ಏನು ದೊಡ್ಡದು ಅದು. ಯಾಕೆಂದ್ರೆ 10,000 20,000 ಜನರಿಗೆ ಮಾಡಬೇಕು. 8 ಅಡಿ ವ್ಯಾಸವಿದ್ದ ಬೃಹತ್ ಬಾಂಡಲಿಗಳು, ಭಾರಿ ಒಲೆಗಳು, ಅವುಗಳಲ್ಲಿ ದಗದಗ ಉರಿಯುತ್ತಿದ್ದ ಬೆಂಕಿ. ಹತ್ರ ಹೋದ್ರೆ ಆ ಶಾಖದಲ್ಲಿ ಯಾರಿಗೂ ನಿಲ್ಲಿಕ್ ಆಗ್ತಾ ಇರಲಿಲ್ಲ, ಸರಕ್ಕನ ಹಿಂದೆ ಓಡಿ ಬರ್ಬೇಕಾಗಿತ್ತು. ಸೊ ದೊಡ್ಡ ದೊಡ್ಡ ಭಾರಿ ಪ್ರಮಾಣದ ಸೌಟುಗಳು, ಬಾಂಡಲೆಯಲ್ಲಿ 10,000 ಜನಕ್ಕೆ ಕಿಚಡಿ, ಪೂರಿ, ಹಲ್ವಾ ಇಷ್ಟು ಪ್ರಸಾದ ಕೊಡ್ತಾ ಇದ್ರಂತೆ 10,000 ಜನರಿಗೆ. ಜನ ಪ್ರವಾಹೋಪಾದಿಯಲ್ಲಿ ಬರ್ತಾ ಇದ್ರು. ಸೊ ಶಿಷ್ಯಗಣಕ್ಕೆ ತುಂಬಾ ಸ್ವರ್ಗವೇ ಸಿಕ್ಕಂತಾಗಿತ್ತು. ಇಷ್ಟು ಯಶಸ್ವಿ ಕಾರ್ಯಕ್ರಮ ಪೆಂಡಾಲ್ ಪ್ರೋಗ್ರಾಮು. ಸೊ ಹಾಗಾಗಿ ಅವರು ಆ ಪೆಂಡಾಲ್ ಪ್ರೋಗ್ರಾಮ್ನಲ್ಲಿ ಅವರು ಭಾಷಣ ಕೊಡ್ತಾರೆ. ಅವತ್ತು ಉಪನ್ಯಾಸ ಶ್ರೀಕೃಷ್ಣ ಮತ್ತು ಭಗವದ್ಗೀತೆಯ ಕುರಿತು. ಸೊ ಅದರಲ್ಲಿ 1-2 ರೂಪಾಯಿ ದೇಣಿಗೆಗಾಗಿ ಕೇವಲ 5-6 ವರ್ಷಗಳ ಹಿಂದೆ ಇದೇ ಮುಂಬೈಯಲ್ಲಿ ನಾನು ಬೀದಿ ಅಲೆದಿದ್ದೆ ಹೇಳಿದ್ರು. ಕಂಡವರ ಮನೆಗಳ ಬಾಗಿಲನ್ನು ತಟ್ಟಿದ್ದರು. ಆದರೆ ಕೃಷ್ಣನ ಹೆಸರಿನಲ್ಲಿ ಅವರು ಸಹಾಯ ಯಾಚಿಸಿದ್ದರು. ಅಪಮಾನ ಸೋಲುಗಳನ್ನು ಅವರು ಅನುಭವಿಸಿದ್ದರು ಇದೇ ಮುಂಬೈಯಲ್ಲಿ. ಎಷ್ಟು ವರ್ಷದ ಹಿಂದೆ ಅಂದ್ರೆ 5-6 ವರ್ಷಗಳ ಹಿಂದೆ, ಕೇವಲ 5-6 ವರ್ಷದ ಹಿಂದೆ ಅಷ್ಟು ಸೋಲನ್ನು ಅನುಭವಿಸಿದ್ರು. ಆದರೆ ಅದೇ ಮುಂಬೈ ನಗರದಲ್ಲಿ ಅವರ ಮಾತುಗಳನ್ನು ಕೇಳಲು ಸಹಸ್ರ ಸಂಖ್ಯೆಯಲ್ಲಿ ಜನ ಕ್ರಾಸ್ ಮೈದಾನದ ಹತ್ರ ಬರ್ತಾ ಇದ್ರು. ಸೊ ಹಾಗಾಗಿ ಕೆಲವೇ ವರ್ಷದಲ್ಲಿಯೇ ನನಗೆ ಪ್ರಯತ್ನದಲ್ಲಿ ಕೃಷ್ಣ ಮತ್ತು ಅವನ ಸಂದೇಶವನ್ನ, ಭಗವದ್ಗೀತೆ ಸಂದೇಶವನ್ನ ಪಾಶ್ಚಾತ್ಯ ರಾಷ್ಟ್ರಕ್ಕೆ ನಾನು ಕೊಂಡೊಯ್ದಿದ್ದೇನೆ. ಅದನ್ನು ಜನ ಒಪ್ಕೊಂಡಿದ್ದಾರೆ. ಅಲ್ಲಿ ಜನ ವೈಷ್ಣವ ಉಡುಪು ಧರಿಸಿದ್ದಾರೆ, ಶಿರಮುಂಡನೆ ಮಾಡ್ಕೊಂಡಿದ್ದಾರೆ, ಶಿಕೆ ಬಿಟ್ಕೊಂಡಿದ್ದಾರೆ, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಈ ಸಮಾರಂಭವನ್ನ ಅವರೇ ಆಯೋಜಿಸಿದ್ದಾರೆ ಅಂತಂದ್ರು. ಅವರ ಕೃಷ್ಣ ಭಕ್ತಿ ಎಷ್ಟು ಅಂತ ನಿಮಗೀಗ ಗೊತ್ತಾಗ್ತಾ ಇದೆ. ಸೊ ಭಗವದ್ಗೀತೆ ಭಾರತದಲ್ಲಿ ಎಲ್ಲರೂ ಕೇಳಿದ್ದಾರೆ. ಆದರೆ ಅದರ ಯಥಾರ್ಥ ರೂಪವನ್ನು ವಿದೇಶಗಳಲ್ಲಿ ತಿಳಿಸೋದ್ರಿಂದ ವಿದೇಶಗಳಲ್ಲಿ ಜನ ಹೆಚ್ಚು ಹಿಡಿಸ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಒಂದು ಹೊಸ ಆಧ್ಯಾತ್ಮಿಕ ಅನುಭವ ಆಗ್ತಾ ಇದೆ. ಆದರೆ ನಮ್ಮ ಭಾರತ ಸಂಸ್ಕೃತಿ, ಇಲ್ಲಿ ನಮ್ಮ ಕೃಷ್ಣ ಸಂದೇಶ ಜಗತ್ತಿಗೆ ಹರಡಿ ಅಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಸುವಂತೆ ಮಾಡುವ ಜಗತ್ತಿನ ಜನ ಕಂಕಣಬದ್ಧವಾಗಿದೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಭಾರತೀಯ ಸಂಸ್ಕೃತಿ, ಭಾರತದಲ್ಲಿ ಹೆಂಗಾಗಿದೆ, ನಾವೀಗ ಭಿಕ್ಷುಕರಂತೆ ಬೇರೆ ದೇಶಕ್ಕೆ ಹೋಗ್ಕೊಂಡೆಲ್ಲ ಬೇಡ್ತಾ ಇರ್ತೇವೆ. ಇಲ್ಲಿ ನೋಡಿ, ನಾನು ಬೇರೆ ದೇಶಕ್ಕೆ ಹೋಗಿ ಬೇಡ್ಲಿಕ್ಕೆ ಹೋಗ್ಲಿಲ್ಲ, ನಾನು ಬೇರೆ ದೇಶಕ್ಕೆ ಕೊಡ್ಲಿಕ್ಕೆ ಹೋಗಿದ್ದೇನೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಈ ಪ್ರಾಚೀನ ಪುಣ್ಯ ಭೂಮಿಗೆ ಎಂದೂ ಕೀರ್ತಿ ತರುವ ಕೆಲಸ ಅಲ್ಲ. ನಾನು ಅಲ್ಲಿ ಯಾಚನೆಗೆ ಹೋಗ್ಲಿಲ್ಲ, ನಾನು ಕೈ ಚಾಚಿ ಬೇಡಲು ಹೋದವನಲ್ಲ. ಕೈಯಲ್ಲಿ ಕಾಸಿಲ್ಲದೆ ಜೋಳಿಗೆ ಹಾಕಿಕೊಂಡು, ನೋಡಿ ಯಾವ ತರ ಭಾಷಣ ಕೊಟ್ಟಿದ್ದಾರೆ ಇದರಲ್ಲಿ. ಕೈಯಲ್ಲಿ ಕಾಸಿಲ್ಲದೆ ಜೋಳಿಗೆ ಹಾಕಿಕೊಂಡು ಯಾರನ್ನೋ ಕಾಡಿಬೇಡಿ ಸಂಪಾದಿಸಿದ ಟಿಕೆಟ್ ನಲ್ಲಿ ಹಡಗು ಪ್ರಯಾಣ ಮಾಡಿ ಅಮೆರಿಕಕ್ಕೆ ಹೋದ ಬಡ ಸನ್ಯಾಸಿ ನಾನು. ಆದರೆ ನನಗಾಗಲಿ ಭಾರತಕ್ಕಾಗಲಿ ಭಿಕ್ಷೆ ಬೇಡಲಿಲ್ಲ. ಅಮೆರಿಕಕ್ಕೆ ದಾನ ನೀಡಿದೆ. ಭಗವದ್ಗೀತೆಯ ಜ್ಞಾನ ನಿಧಿಯನ್ನು ಅಮೆರಿಕನ್ನರಿಗೆ ದಾನ ಎರದಿ. ಅಹರ್ನಿಶಿ ಮಾದಕ ವಸ್ತುಗಳನ್ನು ಸೇವಿಸುತ್ತಾ ಅಮೆರಿಕ ಸರ್ಕಾರಕ್ಕೆ ಸವಾಲಾಗಿದ್ದ ಅಮೆರಿಕನ್ ಯುವಕ ಯುವತಿಯರಿಗೆ ಕೃಷ್ಣ ಭಕ್ತಿಯ ಸುಧಾಮೃತವನ್ನು ನಾನು ಪಾನ ಮಾಡಿಸಿದೆ. ಮನುಷ್ಯರನ್ನಾಗಿ ನಾನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬೇಡಲು ಹೋಗ್ಲಿಲ್ಲ, ನೀಡಲು ಹೋದೆ. ತುಂಬಾ ಇಂಪಾರ್ಟೆಂಟ್ ಇದೆಲ್ಲ. ತುಂಬಾ ಅಂದ್ರೆ ನಮ್ಗೆ ಮನಸ್ಸಿಗೆಲ್ಲ ಒಂದ್ ರೀತಿ ಇದಾಗತ್ತೆ ಅವರ ಭಾಷಣ ಕೇಳಿದ್ರೆ. ಅದಕ್ಕೆ ನಾನು ಓದ್ತಾ ಇದ್ದೇನೆ ಇದನ್ನ. ನಮ್ಮ ಮಹಾ ಋಷಿ ಮುನಿಗಳ ವೇದ ಸಂಪತ್ತನ್ನು ದಾನ ಮಾಡ್ಲಿಕ್ಕೆ ನಾನು ಹೋದೆ. ನಾನು ಹಣ ಸಂಗ್ರಹಿಸಿದ್ದೇನೆ. ಅದರಲ್ಲಿ ಕವಡೆಯಷ್ಟು ಈ 3 ಗೇಣಿನ ದೇಹಕ್ಕಾಗಿ ಬಳಸಿಕೊಳ್ಳಲಿಲ್ಲ. ಎಲ್ಲ ಕೃಷ್ಣನಿಗಾಗಿ, ಎಲ್ಲ ಅವನ ಸೇವೆಗಾಗಿ. ನನ್ನ ಕಾರ್ಯ ಅವನ ಸೇವೆ, ಅವನ ಸೇವೆಯೇ ನನ್ನ ಆರಾಧನೆ. ಸೊ ಈ ಭಗವದ್ಗೀತೆ ಜನಿಸಿದ ಈ ಕೃಷ್ಣನ ನಾಡಿನಲ್ಲಿ ನಮ್ಮವರದ್ದು ಎಂತ ನಿರ್ಲಕ್ಷ್ಯ. ನೀವೇಕೆ ಭಗವದ್ಗೀತೆ ಕಡೆಗಣಿಸುತ್ತಿದ್ದೀರಿ? ಕೃಷ್ಣನನ್ನು, ಅವನ ಸಂದೇಶವನ್ನು, ಭಗವದ್ಗೀತೆಯನ್ನು ನೀವು ಬದಿಗೆ ಸರಿಸಿದ್ದರೆ ನಿಮ್ಮ ನಾಡಿಗೆ ಭಿಕ್ಷೆ ಬೇಡುವ ದುಸ್ಥಿತಿ. ಕೃಷ್ಣ ಮತ್ತು ಗೀತೆಯನ್ನು ನಂಬದಿದ್ದರೆ ನಮಗೆ ಈ ದುರ್ಗತಿ, ನಂಬಿದ್ದರೆ ನಮಗೆ ಯಾಕೆ ಈ ದುರ್ಗತಿ ಬರ್ತಿತ್ತು? ಈಗ ನೋಡಿ, ನಾನು ಕೃಷ್ಣ ಮತ್ತು ಗೀತೆಯನ್ನು ನಮ್ಮ ಕೈಯಲ್ಲಿ ಇರಿಸಿಕೊಂಡು ವಿಶ್ವ ಪರ್ಯಟನೆಗೆ ಹೊರಟೆ. ಕೃಷ್ಣ ನನಗೆ ಜಯವನ್ನು ತಂದು ಕೊಟ್ಟ. ಅದು ನನ್ನ ನಂಬಿಕೆಯಿಂದಲೇ ಆದದ್ದು. ಕೃಷ್ಣನನ್ನು ನಂಬಿದವರಿಗೆ ಅಪಜಯವಿಲ್ಲ. ಆದರೆ ತೋರಿಕೆಯ ನಂಬಿಕೆಯಾಗಲಿ ಅರ್ಧಂಬರ್ಧ ನಂಬಿಕೆಯಾಗಲಿ ಕೆಲಸ ಮಾಡುವುದಿಲ್ಲ. ಸಂಪೂರ್ಣ ಶರಣಾಗತಿ ಹೊಂದಬೇಕು ಹೇಳಿದ್ರು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಅಂತ ಹೇಳಿ ತಮ್ಮ ಜೀವನ ಸಾಕ್ಷಾತ್ಕಾರ ಆಗಿದ್ದನ್ನ ಅವರು ಕಂಡುಕೊಂಡ್ರು. ಯೋಗೇಶ್ವರ ಕೃಷ್ಣ ಇದ್ದಾನೆ, ಅವನ ಸೂತ್ರದ ಗೊಂಬೆ ಹಾಗೆ ನಾನು ಇಲ್ಲಿದ್ದೇನೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಕೊನೆಯ ದಿವಸದ ಕಾರ್ಯಕ್ರಮ ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆ ಬಣ್ಣಿಸಿದೆ. ರಾಧಾ ಮತ್ತು ಕೃಷ್ಣನ ದಿವ್ಯ ಅಲಂಕೃತ ಮೂರ್ತಿಗಳನ್ನು ಉತ್ಸವ ಸ್ಥಳವಾದ ಕ್ರಾಸ್ ಮೈದಾನದಿಂದ ಗಿರ್ಗಾಮ್ ರಸ್ತೆಯ ಚೌಪಾಟಿ ಬೀಚ್ಗೆ ಸಂಜೆ ರಾಜಯೋಗ್ಯ ರಥದಲ್ಲಿ ಭವ್ಯ ಮೆರವಣಿಗೆಯಿಂದ ಕರೆದುಕೊಂಡು ಹೋಗಲಾಯಿತು.
ಅಲ್ಲಿ ಎಲ್ಲ ಡಜನ್ ಗಟ್ಲೆ ನಾಮ ಸಂಕೀರ್ತನ ತಂಡಗಳು ಜೋರು ಧ್ವನಿಯಲ್ಲಿ ಸಂಕೀರ್ತನ ಮಾಡಿ ಆನಂದ ಉನ್ಮಾದದಿಂದ ಹರಿಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡ್ತಾ ಮೆರವಣಿಗೆ ನಡೆಸ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಮೈ ಮೆರೆತು ಸಂಕೀರ್ತನೆ ಮಾಡುತ್ತಿದ್ದ ಡಿವೈನ್ ಗ್ರೇಸ್ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ಹಿಂದೆ ಮುಂದೆ ನಾಮ ಸಂಕೀರ್ತನೆ ರಾತ್ರಿ ನರ್ತನದಲ್ಲಿ ಅವರ ಹಿಂದೆ ಬಿಳಿ ಚರ್ಮದ ಶಿಷ್ಯರು ಅವರಿದ್ದರು ಅಂತೆಲ್ಲ ಮಾಡಿದ್ರು. ಹೀಗಾಗಿ ಈ ರೀತಿಯಾಗಿ ಅವರ ಉತ್ಸವ ಕಾರ್ಯ ಮುಗಿಯುತ್ತಿದ್ದಂತೆ ಅವರನ್ನು ಅನುಸರಿಸಿ ಅಜೀವ ಪ್ರಭುಪಾದರು ಚಾಲನೆ ನೀಡಿದರು. ಆಮೇಲೆ ಅವರೆಲ್ಲ ಇಸ್ಕಾನಿಗೆ ಅಜೀವ ಸದಸ್ಯರಾಗ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿಸ್ತಾರೆ. ಹರೇ ಕೃಷ್ಣ. ಮಾತಾಜಿ ಸ್ವಲ್ಪ ಮ್ಯೂಟ್ ಮಾಡಿ ಎಲ್ಲರಿಗೂ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಮುಂಬೈನಲ್ಲಿ 11 ದಿವಸದ ಉತ್ಸವ ಅಷ್ಟು ಚಟುವಟಿಕೆಗಳಿಗೆ ಒಂದು ರೀತಿಯ ಏನಾಗಿತ್ತು ಅಂತಂದ್ರೆ ತುಂಬಾ ಅಲ್ಲಿ ಒಂದು ಈ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಚಾಲನೆ ನೀಡಿತು. ಹಾಗಾಗಿ ಪ್ರಭುಪಾದರು ಇನ್ನೂ ಕೂಡ ಹೇಳಿದ್ರು, ಭೂಮಿಯಲ್ಲಿ ಎಲ್ಲೆಡೆ ನಾನು ಪಯಣಿಸುತ್ತೇನೆ, ನನಗೆ ಅಹಂಕಾರವಿಲ್ಲ, ಅಸೂಯೆ ಇಲ್ಲ. ಅವರು ಇವರಿಂದ ಕೋಟ್ ಮಾಡಿದ್ದಾರೆ, ನಾರದ ಮಹರ್ಷಿಗಳ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಹೇಳಿದ್ದನ್ನ ಹೇಳ್ತಾ ಇದ್ದಾರೆ. ನಾನು ಭೂಮಿಯ ಮೇಲೆ, ನಾರದ ಮುನಿ ಹೇಳ್ತಾರೆ, ನಾನು ಭೂಮಿಯಲ್ಲಿ ಎಲ್ಲಾ ಕಡೆ ಪಯಣಿಸ್ತೇನೆ, ನನಗೆ ಅಹಂಕಾರ ಇಲ್ಲ, ನಾನು ಅಸೂಯೆ ಇಲ್ಲ, ನಾನು ಕೆಲಸ ಮಾಡುವುದರಲ್ಲಿ ನಾನು ಸಂಪೂರ್ಣ ತೃಪ್ತ, ಸರ್ವಶಕ್ತನಾದ ವಿಷ್ಣು ಪರಮಾತ್ಮನ ಕೃಪೆಯಷ್ಟೇ ನನ್ನ ಪಯಣಕ್ಕೆ ಶಕ್ತಿ. ದಿವ್ಯ ಲೋಕದಲ್ಲೂ ಸಂಚರಿಸುತ್ತೇನೆ. ಇದು ನಾರದರದ್ದು ಹೇಳಿದ್ದು. ಊರ್ಧ್ವಲೋಕ, ಮಧ್ಯಲೋಕ, ಅದೋ ಲೋಕಗಳಲ್ಲೂ ಕೂಡ ಸಂಚರಿಸುತ್ತೇನೆ. ನನ್ನ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ನಾನು ನಿಷ್ಕಲ್ಮಶ ಮನಸ್ಸಿನಿಂದ ಭಗವಂತನ ಸೇವೆಯಲ್ಲಿ ತಲ್ಲೀನನಾಗಿರೋದ್ರಿಂದ ನನಗೆ ಅಡೆತಡೆ ಇಲ್ಲದೆ ಓಡಾಡ್ಲಿಕ್ಕೆ ಸಾಧ್ಯ. ಶ್ರೀಕೃಷ್ಣನೇ ಇದನ್ನು ನನಗೆ ದಯಪಾಲಿಸಿದ್ದಾನೆ. ಈ ದಿವ್ಯವಾದ ತಂಬೂರಿಯನ್ನು ಮೀಟುತ್ತಾ ಭಗವಂತನ ಅಲೌಕಿಕ ಸಂದೇಶವನ್ನು ಸಾರುತ್ತಾ ನಾನು ವಿಹಾರಿಯಾಗಿದ್ದೇನೆ. ಅಂದ್ರೆ ನಾರದರಿಗೆ ಶಕ್ತಿ ಕೊಟ್ಟವರು ಕೃಷ್ಣ. ಸೊ ಹಾಗಾಗಿ ಅವರು ಆ ಶಕ್ತಿಯಿಂದ ಇಡೀ ಎಲ್ಲ ಪ್ರಪಂಚನೇ ಸುತ್ತುತ್ತೇವೆ, ನಾನು ದಿವ್ಯ ಲೋಕಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ನಾರದರಂತೆಯೇ ಇವರು ಕೂಡ ಚೈತನ್ಯರು ಕೂಡ ಸಂಚಾರ ಮಾಡಿದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಚೈತನ್ಯರ ಬಗ್ಗೆ. ಆ ರೀತಿ ಪ್ರಭುಪಾದರು ಕೂಡ ತುಂಬಾ ಎಲ್ಲಾ ದೇಶ ವಿದೇಶಗಳನ್ನ ಸಂಚಾರ ಮಾಡಿದ್ರು. ಇಲ್ಲಿ ಪ್ರಭುಪಾದರು ಏನು ಅಂತ ಕೇಳಿದ್ರೆ, ಪ್ರಭುಪಾದರದ್ದು ಏನು ಅಂತಂದ್ರೆ ಕಾಡು ಮೇಡುಗಳಿಗೆ ಇವರು ಸಂಚಾರ ಮಾಡಿದ್ರು. ಯಾರು? ಇವರು ನಮ್ಮ ಚೈತನ್ಯ ಮಹಾಪ್ರಭುಗಳು ಕಾಡು ಮೇಡಲ್ಲಿ ಸಂಚಾರ ಮಾಡಿ ಇವನು ಹುಲಿ ಚಿರತೆ ಅವರಿಗೆಲ್ಲ ಕೃಷ್ಣ ಪ್ರಜ್ಞೆ ಕೊಟ್ರು. ಆದರೆ ಪ್ರಭುಪಾದರು ಈ ಒಂದು ಕಾಲದಲ್ಲಿ ನಮ್ಮ ಈ ಯುಗದಲ್ಲಿ ಅವರು ಏನ್ ಮಾಡಿದ್ರು, ಕಾಡು ಮೇಳಗಳಿಗೆ ಹೋಗೋದು ಬಿಟ್ಟು ದೇಶ ವಿದೇಶಗಳನ್ನು ಸುತ್ತಿ ಭಗವಾನ್ ಕೃಷ್ಣನ ಸಂದೇಶವನ್ನು ಉಪದೇಶಿಸುತ್ತಿದ್ದರು. ಸೊ ಹಾಗೆ ವನ್ಯ ಮೃಗಗಳಿಗೆ ಬದಲಾಗಿ ಭಗವಂತನ ಮಹಿಮೆಯ ವಿಚಾರವನ್ನು ಅಜ್ಞಾನಿಗಳಾಗಿ ಬಹುಮಟ್ಟಿಗೆ ಮೃಗಗಳಂತೆ ಬಾಳುತ್ತಿದ್ದ. ಮೃಗಗಳು ಕಾಡಿನಲ್ಲಿ ಇರ್ತಾವೆ, ಆದರೆ ಇಲ್ಲಿ ಮನುಷ್ಯರು ಅಲ್ಲಿ ಮೃಗಗಳಂತೆ ಅವರು ಬಾಳ್ತಾ ಇದ್ರು ಪಾಶ್ಚಾತ್ಯರು. ಅವ್ರಿಗೂ ಕಾಡಿನಲ್ಲಿ ಮೃಗಗಳಿರೋದು ಅದು ಒಂದು ರೀತಿ, ಆದರೆ ಇದು ಪಾಶ್ಚಾತ್ಯರಲ್ಲಿ ಏನಾಗಿತ್ತು, ದೊಡ್ಡ ದೊಡ್ಡ ಶಹರದಲ್ಲೇ ಮೃಗಗಳಂತೆ ಜೀವನ ಮಾಡ್ತಾ ಇದ್ರು. ಪಾಶ್ಚಾತ್ಯದಲ್ಲಿ ದೇಶಗಳಲ್ಲಿ ಅಜ್ಞಾನಿಗಳಾಗಿದ್ರು. ಅವರಿಗೆ ಜ್ಞಾನೋದಯ ಕೊಡ್ತಕ್ಕಂಥ ಕಾಯಕವನ್ನ ಇವರು ಮಾಡಿದರು ಪ್ರಭುಪಾದರು. ಅದರಿಂದ ಒಂದು ಪತ್ರಿಕೆಯಲ್ಲಿ ಪತ್ರಕರ್ತ ಹೇಳಿದ, ಜಟ್ ಯುಗದ ಪರಿವ್ರಾಜಕಾಚಾರ್ಯ, ಅಂದ್ರೆ ಯಾವಾಗ್ಲೂ ವಿಮಾನದಲ್ಲಿ ತಿರುಗಾಡ್ತಾ ಇದ್ರು, ಅದಕ್ಕಾಗಿ ಜಟ್ ಯುಗದ ಪರಿವ್ರಾಜಕಾಚಾರ್ಯ ಅಂತ ಅವ್ರನ್ನ ಕರೆದ್ರು. ಆಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದ್ರು ಪ್ರಭುಪಾದರು, ಆಸ್ಟ್ರೇಲಿಯಾದಲ್ಲಿ ಪ್ರಭುಪಾದರು. ಸೊ ಹಾಗಾಗಿ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವರು ಅಲ್ಲಿ ಏಪ್ರಿಲ್ ಕೊನೆಯ ದಿವಸದ ಕಾರ್ಯಕ್ರಮವನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಬಣ್ಣಿಸಿದ ಇದಾಯ್ತು. ಸಾರಿ, ಆಸ್ಟ್ರೇಲಿಯಾಕ್ಕೆ ಹೋದ್ರು. ಅಲ್ಲಿಂದ ಸಾರಿ ಅವರು ಇದಕ್ಕೆ ಹೋದ್ರು, ಪ್ಯಾರಿಸ್ಗೆ ಹೋಗಿದ್ರು. ಇಲ್ಲಿ ಪ್ಯಾರಿಸ್ಗೆ ಹೋದ್ರು. ಆ ಪ್ಯಾರಿಸ್ ನಲ್ಲಿ ಏನಿದೆ ಅಂತ ನೋಡೋಣ. ಪ್ಯಾರಿಸ್ ನಲ್ಲಿ ಅವರಿಗೆ ಅಲ್ಲಿ ರಾಧಾಕೃಷ್ಣ ವಿಗ್ರಹವನ್ನ ತಂದ್ಕೊಂಡಿದ್ರಲ್ಲ, ಅದನ್ನ ಅವರು ಪ್ಯಾರಿಸ್ ನಲ್ಲಿ ಅವರಿಗೆ ಅದನ್ನ ಸ್ಥಾಪನೆ ಮಾಡೋದಿತ್ತು. ಆ ವಿಗ್ರಹಗಳಿಗೆ ರಾಧಾ ಪ್ಯಾರಿಸ್ ಈಶ್ವರ ಎಂದು ನಾಮಕರಣ ಮಾಡಿ ಅವರು ಪ್ಯಾರಿಸ್ ನಲ್ಲಿ ಆ ಒಂದು ದೇವಸ್ಥಾನವನ್ನ ಮಾಡಿದರು. ಇನ್ನು ಮಾಯಾಪುರ, ಮಾತಾಜಿ 5 ಮಿನಿಟ್ಸ್ ಅಂದ್ರೆ ಟೈಮ್ ಒಂದು 10 ಮಿನಿಟ್ಸ್ ಇದ್ರೆ ಮಾಯಾಪುರ ಮುಗಿಸ್ತೇನೆ. ಹರೇ ಕೃಷ್ಣ.
ಮಾಯಾಪುರದಲ್ಲಿ ಬೃಹತ್ ದೇವಾಲಯದ ಕನಸು. ಸೊ ಇವರಿಗೆ ಪ್ರಭುಪಾದರಿಗೆ ಅನಾರೋಗ್ಯದ ನಡುವೆಯೂ ಅವರ ಕಾರ್ಯಚಟುವಟಿಕೆಗಳು ಮಾಮೂಲಿ ತರ ನಡೀತೈತಂತೆ. ಆರೋಗ್ಯ ಅನಾರೋಗ್ಯ ಇದನ್ನು ವಿಚಾರಣೆ ಮಾಡ್ತಾ ಇರ್ಲಿಲ್ಲ ಅವರು. ಸೊ ಅವರ ಯೋಚನೆ ಭವ್ಯ ಮತ್ತು ಬೃಹತ್ ಯೋಜನೆಗಳು. ಯಾವಾಗಲೂ ಪ್ರಭುಪಾದರ ಯೋಜನೆ ಬೃಹತ್, ದೊಡ್ಡ ದೊಡ್ಡ ಯೋಜನೆಗಳು. ಅವರು ಕೇವಲ ಆಧ್ಯಾತ್ಮಿಕ ಲೋಕದ ವಿಹಾರಿಗಳಾಗಿರಲಿಲ್ಲ, ಲೌಕಿಕ ರೀತಿ ನೀತಿಗಳನ್ನು ಚೆನ್ನಾಗಿ ಅರಿತುಕೊಂಡಿದ್ರು. ಜನರ ಮನಸ್ಸನ್ನು ಆಕರ್ಷಿಸಬೇಕಾದ್ರೆ ಆ ಮನಸ್ಸುಗಳಲ್ಲಿ ಭಕ್ತಿ ಬೀಜವನ್ನು ಬೀಳ್ಬೇಕು ಅಂತ ಹೇಳಿ ಬೃಹತ್ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು. ಆಮೇಲೆ ಅವರಿಗೆ ಏನಾಯ್ತು, ಕೃಷ್ಣ ದೇವಾಲಯಗಳು ಎಲ್ಲೆಲ್ಲಿ ಎತ್ತಿ ನಿಲ್ಲಬೇಕು, ಹೇಗಿರ್ಬೇಕು, ಅದನ್ನ ಹೇಗೆ ಪ್ರಾರಂಭ ಮಾಡ್ಬೇಕು, ಇದನ್ನ ಅವರು ಸುಪ್ತ ಮನಸ್ಸಿನಲ್ಲೂ ಜಾಗೃತಾವಸ್ಥೆಯಲ್ಲೂ ಅವ್ರನ್ನ ಆವರಿಸಿತಂತೆ. ಅವರು ಜಾಗೃತಾವಸ್ಥೆಯಲ್ಲಿ ಇರಲಿ ಅಥವಾ ಸುಪ್ತ ಮನಸ್ಸಿನಲ್ಲಿ ಇರಲಿ, ಅವರಿಗೆ ಈಗ ಏನಾಯ್ತು, ಮೊದಲೊಂದು ಬೃಹತ್ ದೇವಾಲಯ ಮಾಯಾಪುರದಲ್ಲಿ ನಿರ್ಮಾಣ ಆಗ್ಬೇಕು. ಅದೇ ಚೈತನ್ಯರ ಮಹಾಪ್ರಭುಗಳ ಜನ್ಮಭೂಮಿ. ಅಂತೆಯೇ ಮಥುರೆಯ ವೃಂದಾವನದಲ್ಲೂ ಕೂಡ ಇನ್ನೊಂದು ದೇವಾಲಯ ಎದ್ದು ನಿಲ್ಲಬೇಕು, ಅದು ಬುದ್ಧ ಕೃಷ್ಣನ ಲೀಲಾಭೂಮಿ. ಸೊ ಹಾಗಾಗಿ ಇವೆರಡು ವಿಚಾರ ತಲೆ ತಕೊಂಡ್ರು ಅವರು. ಸೊ ಮುಂಬೈಯಲ್ಲಿಯೂ ಮತ್ತೊಂದು ಬೃಹತ್ ಕೃಷ್ಣ ಮಂದಿರ ತಾಳಬೇಕು. ಸೊ ಕೃಷ್ಣನ ಆರಾಧನೆಯೇ ಏಕೈಕ ಮುಖ್ಯ ಸಂಗತಿ. ಹೀಗಾಗಿ ಪ್ರಭುಪಾದರ ಮನಸ್ಸಿನ ತುಂಬ ಅದೇ ಆಲೋಚನೆಗಳು, ಅವೇ ಕಲ್ಪನೆಗಳು. ಸೊ ಮನೋಲೋಕದಲ್ಲಿ ಅವುಗಳ ನಿರ್ಮಾಣ ಪ್ರಾರಂಭವಾಯಿತು. ಅಂದ್ರೆ ಅವರು ಕಾರ್ಯಕ್ಕೆ ಎಣಿಸೋಕ್ಕಿಂತ ಮುಂಚೆ ಅವರ ಮನಸ್ಸಿನಲ್ಲಿಯೇ ದೇವಸ್ಥಾನಗಳನ್ನ ಕಟ್ಕೊಳ್ತಾ ಇದ್ರು. ಸೊ ಹಾಗಾಗಿ ಈಗ 67 ಇಸ್ವಿಯಲ್ಲಿ ಮಾಯಾಪುರದಲ್ಲಿ ಒಂದು ಭೂಮಿಯನ್ನ ತಗೋಬೇಕು ಅಂತ ಅವರು ಅಲ್ಲಿ ಅಚ್ಯುತಾನಂದ ತಮ್ಮ ಶಿಷ್ಯರಿಗೆ ಹೇಳಿದ್ರು. ವ್ಯವಹಾರ ಕುದುರಲಿಲ್ಲ. ಆಗ ಪ್ರಭುಪಾದರು ಏನ್ ಮಾಡಿದ್ರು, ತಮ್ಮ ಗಾಡ್ ಬ್ರದರ್ಸಿಗೆ ಕೆಲವರು ಮಾಯಾಪುರದಲ್ಲಿ ಇದ್ರು, ಅವರಿಗೆ ಹೇಳಿದ್ರು. ಅಂದ್ರೆ ಅವರು ಕೆಲವರು ಮಾಯಾಪುರದಲ್ಲಿ ಉತ್ತಮ ಆಸ್ತಿ ದೇವಸ್ಥಾನಗಳ ಒಡೆತನ ಹೊಂದಿದ್ದರು. ಅವರು ಅಸೂಯೆಯಿಂದಲೋ ಏನೋ ಎಳ್ಳಷ್ಟು ಅವರಿಗೆ ಸಹಾಯ ಮಾಡಲಿಲ್ಲ. ಅದಕ್ಕೆ ಬದಲು ಅಡ್ಡಗಾಲು ಹಾಕುತ್ತಿದ್ದರು. ನೋಡಿ, ಪ್ರಭುಪಾದರು ತುಂಬಾ ಒಳ್ಳೆಯ ಮನಸ್ಸಿನಲ್ಲಿಯೇ ದೊಡ್ಡ ದೇವಸ್ಥಾನ ಕಟ್ಟಬೇಕು ಮಾಯಾಪುರದಲ್ಲಿ ಅಂತ ವಿಚಾರ ಮಾಡಿ ಜಮೀನನ್ನ ಕೊಂಡ್ಕೋಬೇಕು ಅಂತ ಇದ್ರು. ಆದ್ರೆ ವ್ಯವಹಾರ ಕುದುರಿಸಲಿಲ್ಲ. ದೈವ ಸಹೋದರರು ಅವರಿಗೆ ಸಹಾಯ ಮಾಡಲಿಲ್ಲ. ಈಗ ಅವರು ಒಬ್ಬ ದೈವ ಸಹೋದರಿಗೆ ತುಸು ಖಾರವೆನಿಸುವ ರೀತಿ ಅವರು ಪತ್ರ ಬರೆದಿದ್ರು. ನಾನೀಗ ಅಮೆರಿಕದಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ಹರಡ್ತಾ ಇದ್ದೇನೆ, ಅಲ್ಲಿ ನೀವು ಬನ್ನಿ. ಚೈತನ್ಯ ಮಹಾಪ್ರಭುಗಳ ಜನ್ಮ ಸ್ಥಳಕ್ಕೆ ನಾವು ಎಷ್ಟು ಪ್ರಚಾರ ಕೊಡ್ತಾ ಇದ್ದೇನೆ. ಮಾಯಾಪುರದಲ್ಲಿ ಒಂದು ಭವನ ನಿರ್ಮಿಸುವ ಅದರ ಕನಸು ನಾನು ಕಂಡಿದ್ದೇನೆ. ಹಾಗಾಗಿ ಚೈತನ್ಯರ ಭೂಮಿಗೆ ಅನೇಕ ಜನ ಬರಬೇಕು, ಪ್ರವಾಹೋಪಾದಿಯಲ್ಲಿ ಚೈತನ್ಯರ ಆ ಜನ್ಮಭೂಮಿಗೆ ಬರಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಸ್ವಲ್ಪ ಭೂಮಿ ಕೊಡಿ ಎಂದು ಹೇಳಿ ಅವರು ಶ್ರೀಪಾದ ತೀರ್ಥ ಮಹಾರಾಜರನ್ನು ಪ್ರಾರ್ಥನೆ ಮಾಡಿದರು. ಅದನ್ನು ಅವರು ನಿರಾಕರಿಸಿದರು. ಹೇಗೆ ನಿರಾಕರಿಸಿದರು ಎಂಬ ಸಂಗತಿ ನಿಮಗೂ ತಿಳಿಯುವ ಸಂಗತಿಯೇ. ನಿಮಗೆ ಇನ್ನೊಂದು ಸಂಗತಿಯೂ ಗೊತ್ತಿದೆ. ನಮ್ಮ ಪರಮಗುರು ಶ್ರೀಲ ಭಕ್ತಿ ವಿನೋದ ಠಾಕೂರರು ಅವರಿಗೆ ಅಮೆರಿಕ, ಯುರೋಪ್ ಮುಂತಾದ ಪಾಶ್ಚಾತ್ಯ ದೇಶಗಳಿಂದ ಭಕ್ತರು ಮಾಯಾಪುರಕ್ಕೆ ಬಂದು ಪುನೀತರಾಗಬೇಕೆಂಬ ಅಪೇಕ್ಷೆ ಇತ್ತು. ಸೊ ಅವರ ಅರ್ಧ ಭಾಗ ಕೆಲಸ ಈಗಾಗಲೇ ನಾನು ಪೂರೈಸಿದ್ದೇನೆ. ಭಕ್ತರು ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಅವರ ಮನಸ್ಸುಗಳನ್ನು ನಾನು ಸಿದ್ಧ ಮಾಡಿದ್ದೇನೆ. ಅಲ್ಲಿಂದ ಭಕ್ತರು ಬರುತ್ತಲೂ ಇದ್ದಾರೆ. ಮಾಯಾಪುರದಲ್ಲಿ ತಂಗಲು ಅವರಿಗೊಂದು ನಿವಾಸ ಸ್ಥಾನ ಹಾಗೂ ದೇವಾಲಯವನ್ನು ನಿರ್ಮಿಸೋಣವೆಂದರೆ ನನ್ನವರಿಂದಲೇ ಸಹಕಾರ ಸಿಗುತ್ತಿಲ್ಲವೆಂಬ ಖೇದವಾಗ್ತಾ ಇದೆ. ಆ ಭಕ್ತರು ನಿಲ್ಲಲು ನೆಲೆ ಇಲ್ಲದೆ ಕೋಲ್ಕತ್ತಾದಲ್ಲಿ ಬೀದಿಗಳಲ್ಲಿ ಅಲಿಯುತ್ತಿದ್ದಾರೆ. ಇದು ಸರಿ ಅಂತ ನಿಮಗನಿಸುತ್ತದೆ. ಸೊ ಆ ಪತ್ರಕ್ಕೆ ಕೂಡ ದಿವ್ಯ ನಿರ್ಲಕ್ಷ್ಯವೇ. ಅವರ ಆ ಪತ್ರಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ ಪ್ರಭುಪಾದರು 1971 ಇಸ್ವಿನಲ್ಲಿ ಅಲ್ಲಿ ಕೋಲ್ಕತ್ತಾಕ್ಕೆ ಬಂದಿದ್ರು. ಸ್ವಲ್ಪ ದಿವಸ ಕುಳಿತು ಚೈತನ್ಯರ ಭೂಮಿಯಲ್ಲಿ ಕೃಷ್ಣ ದೇವಾಲಯ ನಿರ್ಮಿಸುವುದು ಇದರ ಬಗ್ಗೆ ತಲೆ ತುಂಬಾ ಹಚ್ಕೊಂಡಿದ್ರು. ಹಾಗಾಗಿ ಮಾಯಾಪುರದಲ್ಲಿ ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ ಸ್ಥಳಕ್ಕೆ 1 ಮೈಲಿಗೂ ಕಡಿಮೆ ದೂರದಲ್ಲಿದ್ದ ಆ ಭೂಮಿ ಏನಾಗಿತ್ತು, ಅಲ್ಲಿ 80 ಬಿಘಾ ಭೂಮಿ ಇತ್ತು. ಅದರ ಒಡೆಯರು ಶೇಖ್ ಸಹೋದರರು. ಸೊ ಹಾಗೆ ಮುಸಲ್ಮಾನ ರೈತರು, ಸ್ವಲ್ಪ ದುರಾಸೆ ಮನುಷ್ಯರು. ಹಾಗಾಗಿ ಪ್ರಭುಪಾದರಿಗೆ ಈ ಭೂಮಿ ಇಷ್ಟ ಆಯ್ತು ಅಂತ ಅವ್ರಿಗೆ ಗೊತ್ತಾಯ್ತಂತೂ ಅವರು ಹೆಚ್ಚು ದೊಡ್ಡ ಮೊತ್ತವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಹೀಗಾಗಿ ದೀರ್ಘಕಾಲ ಅದು ನೆನಗುದಿಗೆ ಬಿತ್ತು. ಸ್ವಲ್ಪ ದಿನಗಳ ಮೇಲೆ ಅಷ್ಟೇ ಕೋಲ್ಕತ್ತಾದ ವಕೀಲರೆಲ್ಲ ತಗೊಂಡು ಅವರು ಏನ್ ಮಾಡಿದ್ರು, ಒಂದಿಷ್ಟು ಅಂದ್ರೆ ಇಷ್ಟು ಕೊಡಬೇಕು ಅಂತ ನಿಶ್ಚಯ ಮಾಡಿ 14,000 ರೂಪಾಯಿ 14,500 ರೂಪಾಯಿ ಮೇಲೆ ಬೆಲೆ ನಿರ್ಧರಿಸಿದರು. ಹಾಗಾಗಿ ಈ ಭೂಮಿಯ ಖರೀದಿಯ ವಹಿವಾಟನ್ನ ತಮಾಲ ಕೃಷ್ಣ, ಬಲಿವರ್ಧನ ಅವರಿಬ್ಬರಿಗೆ ತಮ್ಮ ಶಿಷ್ಯರಿಗೆ ಕೊಟ್ಟರು.
ಈ ರೀತಿಯಾಗಿ ದೇಗುಲದ ನಿರ್ಮಾಣ ಆಗಬೇಕು. ಅವರ ಹಠಕ್ಕೆ ಅನೇಕ ಕಾರಣ ಇತ್ತು. ಅವ್ರು ಯಾಕೆ ಅದು ದೊಡ್ಡ ದೇವಾಲಯ ಆಗ್ಬೇಕು ಅಂತ ಯಾಕೆ ಮಾಡಿದ್ರು ಅಂದ್ರೆ, ಅವ್ರು ಸಣ್ಣ ಮಗು ಇದ್ದಾಗಲೇ ತಂದೆ ಗೌರಮೋಹನ್ ದೇ ಚೈತನ್ಯರ ಬಗ್ಗೆ ಗುಣಗಾನ ಮಾಡಿದ್ರು, ಅವರ ಹಿರಿಮೆಗಳ ಬಗ್ಗೆ ಹೇಳಿದ್ದರು. ಅವರು ಚೈತನ್ಯರ ಮಹಿಮೆಗಳನ್ನು ಹಾಡಿ ಹೊಗಳುವ ಬಂಗಾಲಿ ಎಲ್ಲ ಪುಸ್ತಕಗಳನ್ನು ಅವರು ಚಿಕ್ಕಂದ್ರಿದ್ದಾಗೆ ಓದಿದ್ರು. ಹಾಗಾಗಿ ಅವರಿಗೆ ಅದು ಬಂದಿತ್ತು. ಮತ್ತೆ ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತರ ಸಂಪರ್ಕ ಬಂದ ಮೇಲೆ ಚೈತನ್ಯರ ಉತ್ತುಂಗ ವ್ಯಕ್ತಿತ್ವ, ಉದಾತ್ತ ವಿಚಾರಗಳ ಪರಿಚಯವಾಗಿ ಅವರಿಗೆ ಚೈತನ್ಯರ ಮೇಲೆ ಭಕ್ತಿ ಗೌರವಗಳು ಉಂಟಾಗಿತ್ತು. ಸೊ ಹಾಗಾಗಿ ಅವರಿಗೆ ಏನಾಗಿತ್ತು, ಅಲ್ಲಿ ಭಕ್ತಿ ಸಿದ್ಧಾಂತರ ತಂದೆ ಭಕ್ತಿವಿನೋದ ಠಾಕೂರರು ಅವರು ಕೂಡ ಅಲ್ಲಿ ಪ್ರಚಾರ ಕಾರ್ಯ ಮಾಡಿ ಚೈತನ್ಯರನ್ನ ಮತ್ತು ಅವರ ವಿಚಾರಧಾರೆಯನ್ನು ಕುರಿತು ಅನೇಕ ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದರು ಭಕ್ತಿವಿನೋದ ಠಾಕೂರರು. ಸೊ ಹಾಗಾಗಿ ಅವರು ಹುಟ್ಟಿದ ಸ್ಥಳ ಚೈತನ್ಯರ ಆ ಹುಟ್ಟಿದ ಸ್ಥಳವನ್ನ ಕರಾರುವಕ್ಕಾಗಿ ಗುರುತಿಸಿದ್ದರು. ಸೊ ಹಾಗಾಗಿ ಭಕ್ತಿ ವಿನೋದರಿಗೆ ಆ ಸ್ಥಳದ ಮಹಿಮೆ ಮೊದಲೇ ಗೋಚರ ಆಗಿತ್ತು. ಹಾಗಾಗಿ ಇವರಿಗೆ ಮುಂದೆ ಹಲವಾರು ದೇಶಗಳಿಗೆ ಜನರಿಗೆ ಇದು ಪವಿತ್ರ ಭೂಮಿ, ಈ ವಿಚಾರ ಆಗತ್ತೆ ಅಂತ 20ನೇ ಶತಮಾನದಲ್ಲಿಯೇ ವಿಶ್ವದ ಹಲವಾರು ದೇಶಗಳ ಜನ ಇಲ್ಲಿ ಬರ್ತಾರೆ ಅಂತ ಅವರಿಗೆ ಆಗಲೇ ಗೊತ್ತಿತ್ತು. ಯಾರಿಗೆ? ಭಕ್ತಿ ವಿನೋದರಿಗೆ. ಸೊ ಹಾಗಾಗಿ ಅವರು ಆ ನವದ್ವೀಪದ ಗಂಗಾ ನದಿಯ ಆ ಪವಿತ್ರ ಸ್ಥಳದಲ್ಲಿ ಒಂದು ಭವ್ಯ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚೈತನ್ಯರ ಮಹಿಮೆಯನ್ನ ಜಗತ್ತಿಗೆ ಸಾರುವ ಕಾಲ ಈಗ ಬಂದಿದೆ ಅಂತ ಹೇಳಿಕೊಂಡಿದ್ರು. ಹಾಗಾಗಿ ಭಕ್ತಿ ವಿನೋದ ಠಾಕೂರರು ಅವರಿಗೆ ಪರಮ ಗುರುಗಳಾಗ್ತಾರೆ. ಸೊ ಪರಮಗುರುಗಳ ಮಾತನ್ನು ನಾನು ಸಾಕಾರ ಮಾಡಬೇಕು ಅಂತ ಅವರು ಬಯಕೆ ಇತ್ತು. ಚಿಕ್ಕಂದಿನಿಂದಲೇ ಪ್ರಭುಪಾದರ ಸುಪ್ತ ಮನಸ್ಸಿನಲ್ಲಿ ನೆಲೆಸಿದ್ದಿರಬೇಕು. ಅದಕ್ಕಾಗಿ ಅವರು ಈ ಒಂದು ಜಮೀನು ಖರೀದಿ ಮಾಡೋದನ್ನ ಮಾಡಿದರು. ಆಮೇಲೆ 71ರ ಮಾರ್ಚಲ್ಲಿ ಅವರು ಈ ತರ ಎಲ್ಲ ವಿಚಾರ ಮಾಡಿದ್ರು. ಆಮೇಲೆ ಶಿಷ್ಯರು ಆಮೇಲೆ ಅದನ್ನೆಲ್ಲ ಆ ಜಮೀನು ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ಜಮೀನು ಈಗ ನಿಮ್ಮದು ಅಂತ ತಮಾಲು ಕೃಷ್ಣ ವಿಜಯೋತ್ಸಾಹದಿಂದ ಉತ್ತರಿಸಿದ್ದ. ಹಾಗಾಗಿ ಪ್ರಭುಪಾದರಿಗೆ ಖುಷಿ ಆಯಿತು. ಆ ಜಮೀನು ಬಂತು ಅಂತ ಅಂದ್ರೆ ಹೃದಯ ತುಂಬಿ ಬಂತು, ಕಣ್ಣು ಮಂಜುಗಟ್ಟಿತು. ಅವರು ಭಾವಭರಿತರಾಗಿದ್ದರು. ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಕೇವಲ ನೆಮ್ಮದಿಯನ್ನು ಹುಟ್ಟಿಸಿರು. ಒಳ್ಳೆಯದು, ದೊಡ್ಡ ಕೆಲಸ ಮಾಡಿಕೊಂಡು ಬಂದಿದ್ದೀರಿ, ಈಗ ಹೋಗಿ ಮಲಗಿಕೊಳ್ಳಿ, ನಿಮಗೆ ಮಿಕ್ಕಿದ್ದೆಲ್ಲ ನಾಳೆ ಮಾತಾಡೋಣ ಅಂತೂ ಮಾಯಾಪುರದಲ್ಲಿ ಕೃಷ್ಣ ಮಂದಿರದ ನಿರ್ಮಾಣಕ್ಕೆ ನಾಂದಿ ಹಾಡಲಾಗಿತ್ತು. ಈಗ ಟೈಮ್ ಆಯ್ತು, ನಾಳೆಗೆ ಇದ್ರದ್ದು ಕಂಟಿನ್ಯೂಷನ್ ಮಾಡೋಣ. ಹರೇ ಕೃಷ್ಣ. ಅಥವಾ ಇನ್ನೊಂದು 5 ಮಿನಿಟ್ಸ್ ಇದನ್ನು ಮಾಡಿ ಎಲ್ಲ ಮುಗಿಸೋಣ, ಅಥವಾ ನಾಳೆ ಇದ್ರದ್ದು ಮಾಡೋಣ ಅಂತ ನಿಮಗೆ ಓಕೆ ಅಂದ್ರೆ 5 ಮಿನಿಟ್ಸ್ ಅಲ್ಲಿ ಆಗತ್ತೆ, ಅಥವಾ 10 ಮಿನಿಟ್ಸ್. ಇಲ್ಲ ಅಂದ್ರೆ ನಾಳೆ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಕಂಟಿನ್ಯೂ ಮಾಡಿ ಮಾತಾಜಿ. ಕಂಟಿನ್ಯೂ ಮಾಡ್ಬೇಕಾ? ಮಾತಾಜಿ ಮಾಡಿ. ಓಕೆ. ಅಂದ್ರೆ ಪ್ರಭುಪಾದರು ಏನಾಯ್ತು ಅಂತಂದ್ರೆ ಇಲ್ಲಿ ಅಲ್ಲಿ ದೈವ ಸಹೋದರಿಗೂ ಇವರಿಗೂ ಸ್ವಲ್ಪ ಇದು ಬಂದಿತ್ತು, ತುಂಬಾ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿತ್ತು. ನಿಮಿಷ, ಎಲ್ಲಿವರೆಗೂ ಓದಿದೆ ನಂಗೆ ಗೊತ್ತಾಗ್ಲಿಲ್ಲ. ಈ ಮಧ್ಯೆ ಮಾಯಾಪುರದಿಂದ ಒಂದು ಪತ್ರ ಬಂತು. ಅಲ್ಲಿನ ಜಮೀನಿನ ಉಸ್ತುವಾರಿ ನೋಡ್ಕೊಳ್ತಿದ್ದ ಅಚ್ಯುತಾನಂದ ಸ್ವಾಮಿ ಈ ಪತ್ರ ಬರೆದಿದ್ದನು. ಗಂಗೆಯ ಪ್ರವಾಹದಲ್ಲಿ ಉಕ್ಕಿ ಅವರ ಇಡೀ ಜಮೀನು ನೀರಿನಲ್ಲಿ ಮುಳುಗಡೆಯಾಯಿತೆಂದು, ತಾನು ಬಿದಿರಿನ ತೆಪ್ಪದ ಮೇಲೆ ವಾಸಿಸಬೇಕಾಗಿ ಬಂದಿದೆಯೆಂದು ಅಚ್ಯುತಾನಂದ ತನ್ನ ಅಳಲನ್ನು ತೀರ್ಕೊಂಡಿದ್ದ. ಅವನಿಗೆ ಅಲ್ಲಿ ಪ್ರವಾಹ ಬಂದೋಗಿತ್ತು. ಸೊ ಹಾಗಾಗಿ ಅದು ಜಮೀನಿನ ಮಟ್ಟಕ್ಕಿಂತ ಎತ್ತರದ್ದು ಪ್ರವಾಹವನ್ನು ಬಹುಮಟ್ಟಿಗೆ ತಡೆದಿತ್ತು. ಹಾಗಾಗಿ ಅಚ್ಯುತಾನಂದ ಅಂದ್ರೆ ತುಂಬಾ ಅಲ್ಲಿ ಪ್ರವಾಹ ಬಂದೋಯ್ತು ಅಂತೇಳಿ ಬರೆದಿದ್ದ, ಪ್ರಭುಪಾದರಿಗೆ ಕಾಗದ ಪತ್ರವನ್ನು ಬರೆದಿದ್ದ. ಹಾಗಾಗಿ ಅಚ್ಯುತಾನಂದ ನೀನ್ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ನಮ್ಮನ್ನು ಕಾಪಾಡಿರುವುದು ಶೀಲ ಭಕ್ತಿ ಸಿದ್ಧಾಂತರ ರಸ್ತೆ. ಆ ರಸ್ತೆಗೆ ಶೀಲ ಭಕ್ತಿ ಸಿದ್ಧಾಂತ ರಸ್ತೆ ಅಂತ ಹೆಸರಿಟ್ಟಿದ್ರಂತೆ. ಸೊ ಅಲ್ಲಿ ಮಾತ್ರ ಅವರಿಗೆ ಅಷ್ಟು ಪ್ರವಾದ ಇದಾಗ್ಲಿಲ್ಲಂತೆ. ಶೀಲ ಭಕ್ತಿ ಸಿದ್ಧಾಂತ ಗೋಸ್ವಾಮಿ ಮಹಾರಾಜ ಪ್ರಭುಪಾದರು ಸದಾ ನಮ್ಮನ್ನು ರಕ್ಷಿಸುತ್ತಾರೆ, ಅವರಲ್ಲಿ ನಂಬಿಕೆ ಇಡಬೇಕು, ಸದಾ ಅವರ ಚರಣ ಕಮಲಗಳಲ್ಲಿ ಪ್ರಾರ್ಥನೆ ಮಾಡು. ಈವರೆಗೆ ವಿಶ್ವದ ಅನೇಕ ದೇಶಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ದಿವ್ಯ ಉದ್ದೇಶವನ್ನು ಪ್ರಚಾರ ಮಾಡುವಲ್ಲಿ ನಾವು ಗಳಿಸಿದ ಯಶಸ್ಸೆಲ್ಲವೂ ಕೇವಲ ಅವರ ಕೃಪಾ ಕಟಾಕ್ಷದಿಂದ ಸಾಧ್ಯವಾಗಿದೆ. ಅಂದ್ರೆ ತಮ್ಮ ಗುರುಗಳ ಬಗ್ಗೆ ಅಷ್ಟು ಅವರಿಗೆ ಅದನ್ನು ಮಾಡ್ತಾ ಇದ್ರು. ಗುರುಗಳೇ ತಮ್ಮನ್ನು ಕಾಪಾಡಿದ್ದಾರೆ, ಶ್ರೀಲ ಭಕ್ತಿ ಸಿದ್ಧಾಂತ ಗೋಸ್ವಾಮಿ ಅಂತ ಹೇಳಿದ್ರು.
ಆಮೇಲೆ ಅವರಿಗೆ ಸ್ವಲ್ಪ ಅನಾರೋಗ್ಯವೂ ಆಗಿತ್ತು ಪ್ರಭುಪಾದರಿಗೆ. ಆದರೂ ಕೂಡ ಅವರ ಆರೋಗ್ಯ ನಿಜಕ್ಕೂ ಇನ್ನು ಉತ್ತಮಗೊಂಡಿರ್ಲಿಲ್ಲ. ಆದರೂ ಕೂಡ ಅವರು ಮತ್ತೆ ಕೆಲಸ ಶುರು ಮಾಡಿದರು. ಪ್ರಭುಪಾದರ ಗುರುಭಕ್ತಿಗೆ ಎಣ್ಣೆಯೇ ಇರಲಿಲ್ಲ. ಎಷ್ಟು ಗುರುಭಕ್ತಿ ಇತ್ತು ಅಂತ ಅದಕ್ಕೆ ಲಿಮಿಟೇ ಇರಲಿಲ್ಲಂತೆ. ಮಾಯಾಪುರದಲ್ಲಿ ನಡೆಯಲಿರುವ ದೇವಾಲಯದ ಶಂಕುಸ್ಥಾಪನಾ ಸಮಾರಂಭವು ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿಗೆ ಹಾಗೂ ಅವರ ತೀರ್ಥರೂಪರಾದ ಭಕ್ತಿ ವಿನೋದ ಠಾಕೂರರಿಗೆ ಸಲ್ಲಿಸುವ ಸೇವೆ ಎಂದು ಅವರು ಭಾವಿಸಿದ್ದರು. ಹಾಗಾಗಿ 71 ಡಿಸೆಂಬರ್ ತಿಂಗಳು ಅವಾಗ ಏನಾಗೋಯ್ತು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಶುರುವಾಗಿತ್ತು. ಇದು ಯುದ್ಧ ಅಂದ್ರೆ ಬಾಂಗ್ಲಾದೇಶದ ಜನರಿಗೆ ಸ್ವತಂತ್ರ ಮಾಡ್ಲಿಕ್ಕಾಗಿ ಯುದ್ಧ. ಸೊ ಹಾಗಾಗಿ ಅಲ್ಲಿ ಗಡಿ ಪ್ರದೇಶ ಆಗಿತ್ತು. ಹಾಗಾಗಿ ವಿದೇಶಿ ಜನರಿಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸೊ ಪ್ರಭುಪಾದರ ಎಲ್ಲ ವಿದೇಶಿ ಶಿಷ್ಯರು ಕೂಡ ಅವರಿಗೆ ಹೆಚ್ಚು ಮಂದಿ ಇದ್ದು ಆ ಪ್ರದೇಶವನ್ನು ತೊರೆದು ಹೋಗ್ಬೇಕಾಗಂತ. ಯಾಕಂದ್ರೆ ಬಾಂಗ್ಲಾದೇಶದ ಯುದ್ಧ ಅಲ್ಲಿ ಅದರ ಮೇಲೆ ಪ್ರಭಾವ ಬೀರ್ತಿತ್ತು. ಇವರು ಕೋಲ್ಕತ್ತಾದಲ್ಲಿ, ಮಾಯಾಪುರದಲ್ಲಿ. ಸೊ ಅನಂತರ ಆಮೇಲೆ ಕೆಲ ದಿನಗಳಾದ್ಮೇಲೆ ಕೆಲಸಗಳೆಲ್ಲ ಭರದಿಂದ ಸಾಗಿ 5 ದಿನಗಳ ಗೌರ ಪೂರ್ಣಿಮೆಯ ದಿನ ವಿಜೃಂಭಣೆಯಿಂದ ಅದು ನಡೆಯಿತು, ಗೌರ ಪೂರ್ಣಿಮೆ. ಆಮೇಲೆ ಮಾಯಾಪುರದ ದೇವಾಲಯಕ್ಕೆ ಪ್ರಾಮುಖ್ಯ ಬರ್ಲಿಕ್ಕೆ ಇನ್ನೂ ಒಂದು ಕಾರಣ ಇತ್ತು. ಯಾಕಂದ್ರೆ ಅದು ಚೈತನ್ಯರ ಜನ್ಮಭೂಮಿ. ಅಲ್ಲಿ ಚೈತನ್ಯರು ನಡೆದಾಡಿದ್ದರು, ಶಿಶುವಾಗಿ ಬಾಲಕನಾಗಿ ಆಟವಾಡಿದ್ದರು. ಅವರು ಜನ್ಮ ತಳೆದಿದ್ದು ಒಂದು ಮರದ ಕೆಳಗೆ. ಇದು ಚೈತನ್ಯರ ಹುಟ್ಟು ಜಾಗ. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಚೈತನ್ಯರು ಒಂದು ನಿಮಾಯಿನ್ ಅಂದ್ರೆ ಒಂದು ಬೇವಿನ ಮರದ ಕೆಳಗೆ ಅವರು ಹುಟ್ಟಿದ್ರು. ಸೊ ಹಾಗಾಗಿ ಚೈತನ್ಯರ ಮಾಯಾಪುರದ ಶ್ರೀವಾಸ್ ಠಾಕೂರರ ಗಣ್ಯರ ಮನೆಯಲ್ಲಿ ಅಹೋರಾತ್ರಿ ಅಲ್ಲಿ ಅಖಂಡ ಕೀರ್ತನೆ ನಡೆಸಿದ್ದರು. ಹಾಗಾಗಿ ಚೈತನ್ಯರು ಕೃಷ್ಣ ಸಂಕೀರ್ತನೆ ನಡೆಸುತ್ತಿದ್ದಾಗ ಮುಸಲ್ಮಾನ್ ಖಾಜಿ ಅವರು ಸೈನ್ಯದ ಮೇಲೆ ತಡೆಯುಂಟು ಮಾಡಲು ಪ್ರಯತ್ನಿಸಿದ ಸ್ಥಳವೂ ಅಲ್ಲೇ ಇದ್ದಿತ್ತು. ಹಾಗಾಗಿ ಭಕ್ತಿ ವಿನೋದ ಠಾಕೂರರ ನಿವಾಸವೂ ಇತ್ತು. ಹಾಗಾಗಿ ಮಾಯಾಪುರಕ್ಕೆ ಒಂದು ಐತಿಹಾಸಿಕ ಮಹತ್ವ ಇದೆ. ಅಲ್ಲಿ ಶ್ರೀಕೃಷ್ಣ ದೇವಸ್ಥಾನವನ್ನ ಮಾಡಬೇಕು. ನ ಭೂತೋ ನ ಭವಿಷ್ಯತಿ, ಎಲ್ಲೆಲ್ಲೂ ಕಂಡಿರಬಹುದು ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಹೇಳೋದು ಪ್ರಭುಪಾದರ ಸಂಕಲ್ಪ. ಭವ್ಯ ಸಮಾರಂಭದಲ್ಲಿ ದೇವಸ್ಥಾನದ ಅಡಿಪಾಯವನ್ನು ಹಾಕಲಾಯಿತು. ಹಾಗಾಗಿ ಜನ ಪ್ರಭುಪಾದರಿಗೆ ಎಲ್ಲೆಲ್ಲೂ ಪ್ರಶಂಸೆಯ ಸುರಿಮಳೆ, ಜೊತೆಗೆ ಮೆಚ್ಚುಗೆಯ ಹೂಮಳೆ. ಕೆಲವರಲ್ಲಿ ಈರ್ಷೆ ಇತ್ತಂತೆ. ಅದಕ್ಕೂ ಕೂಡ ಅವರ ಶಿಷ್ಯರು, ಸಾರ್ವಜನಿಕರು, ಪತ್ರಿಕೆಯವರು ಪ್ರಭುಪಾದ ಅಂತ ಇವರಿಗೆ ಸಂಬೋಧನೆ ಮಾಡ್ತಾ ಇದ್ರು ನೋಡಿ. ಅವರ ಗಾಡ್ ಬ್ರದರ್ಸ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿತ್ತಂತೆ. ಸೊ ಹಾಗಾಗಿ ಒಳಗೊಳಗೆ ಗುಸುಗುಸು ಮಾತನಾಡಾರಂಭಿಸಿದ್ರು. ಈ ದೈವ ಸಹೋದರ ಪೈಕಿ ಕೆಲವರು ಹುಂಬತನವಿದ್ದವರು ಪ್ರಭುಪಾದರ ಬಳಿ ಬಂದು, ನೀವು ನಿಮ್ಮ ಹೆಸರಿನೊಂದಿಗೆ ಹಚ್ಚಿಕೊಂಡಿರುವ ಪ್ರಭುಪಾದ ಎಂಬ ಬಗ್ಗೆ ಮಾತನಾಡಬೇಕಾಗಿದೆ. ಅದು ಪ್ರಭುಪಾದ ಅಂತ ನೀವು ಕರ್ಕೋತಾ ಇದ್ದೀರಿ, ಅದ್ರ ಬಗ್ಗೆ ನಮ್ಮ ಆಕ್ಷೇಪ ಇದೆ. ನಮ್ಮ ಗುರು ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಶಿಷ್ಯ ವೃಂದ, ಭಕ್ತ ವೃಂದ ನೀಡಿದ ಉಪಾಧಿ ಪ್ರಭುಪಾದ ಹೇಳೋದು ಅವರಿಗೆ ಕೊಟ್ಟಿದ್ದಾರೆ. ಅದು ಅವರಿಗೆ ಮಾತ್ರ ಹೋಗ್ಬೇಕು, ಭಕ್ತಿ ಸಿದ್ಧಾಂತರಿಗೆ ಅಂತ. ಅದನ್ನ ನಿಮಗೆ ನೀವೇ ಇಟ್ಕೊಂಡಿದ್ದೀರಿ. ಅದು ನಮ್ಮ ಗುರುಗಳಿಗೆ, ಮಹಾಗುರುಗಳಿಗೆ ಅದು ಸಮಾನ ಅಂತ ನೀವು ಪ್ರಚಾರ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದರು. ಅದಕ್ಕೆ ಪ್ರಭುಪಾದರು ಅವರಿಗೆ ಉತ್ತರ ನೀಡದೆ ಬ್ರಹ್ಮಾನಂದ ಎಂಬ ತಮ್ಮ ಶಿಷ್ಯನನ್ನು ಕೂಗಿ ಕರೆದರು. ಬ್ರಹ್ಮಾನಂದ ಅಲ್ಲಿ ಹಾಜರಿದ. ಹೋಗಿ ನನ್ನ ಲೆಟರ್ ಹೆಡ್ ಹಾಳೆ ಒಂದನ್ನು ತೆಗೆದುಕೊಂಡು ಬಾ. ಒಂದು ಹಾಳೆ ತೆಗೆದುಕೊಂಡು ಪ್ರಭುಪಾದರು ಬಂದರು. ಆ ದೈವ ಸಹೋದರನಿಗೂ ಅವನನ್ನು ಬೆಂಬಲಿಸಲು ಅವನೊಂದಿಗೆ ಬಂದಿದ್ದ ಇತರ ದೈವ ಸಹೋದರಿಗೂ ತೋರಿಸಿದರು. ಇದರಲ್ಲಿ ಏನಿದೆ ಎಂದು ಓದಿ ಹೇಳಿದ್ರು. ಇದರಲ್ಲಿ ಎಲ್ಲಾದ್ರೂ ನಾನು ಪ್ರಭುಪಾದ ಎಂದು ಬಳಸಿರುವೆನೆ. ಲೆಟರ್ ಹೆಡ್ ಅಲ್ಲಿ ಪ್ರಭುಪಾದ ಅಂತ ಬರ್ಕೊಳ್ತಿರ್ಲಿಲ್ಲಂತೆ. ಲೆಟರ್ ಹೆಡ್ ನಲ್ಲಿ ತ್ರಿದಂಡಿ ಗೋಸ್ವಾಮಿ AC ಭಕ್ತಿ ವೇದಾಂತ ಸ್ವಾಮಿ ಎಂದಿತ್ತೇ ಹೊರತು ಪ್ರಭುಪಾದ ಎಂಬ ಪದವೇ ಅಲ್ಲಿ ಇರಲಿಲ್ಲ. ಆ ದೈವ ಸೋದರರು ಮೌನವೇ ಉತ್ತರ. ಸೊ ದೈವ ಸೋದರರಿಗೆ ತಮ್ಮ ಲೆಟರ್ ಹೆಡ್ ಅಲ್ಲಿ ಯಾವಾಗಲೂ ಪ್ರಭುಪಾದ ಅಂತ ಬರ್ಕೊಳ್ಳಿಲ್ಲ. ತ್ರಿದಂಡಿ ಸನ್ಯಾಸಿ AC ಭಕ್ತಿ ವೇದಾಂತ ಸ್ವಾಮಿ ಅಂತ ಬರ್ಕೊಂಡಿದೆ ಅಂತ ತೋರಿಸಿದ್ರಂತೆ. ಇದೆಲ್ಲ ಇತ್ತು. ಸೊ ಹಾಗಾಗಿ ಈ ರೀತಿಯಾಗಿ ಅವರು ತುಂಬಾ ಘರ್ಷಣೆಗಳನ್ನ ಅನುಭವಿಸಿದ್ದಾರೆ. ನಮ್ಮ ದೈವ ಸಹೋದರರಾದ ನೀವು ನಮ್ಮ ವೈಷ್ಣವ ಮತ ಹಾಗೂ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಅಂಧರಂತೆ ಅನುಕರಣೆ ಮಾಡ್ತಿದ್ದೀರಿ. ನಮ್ಮ ಗುರು ಪರಂಪರೆಗಳಿಗೆ ಇದು ಮಾಡುತ್ತಿರುವ ಅಪಚಾರ ಅಂತ ಹೇಳಿದರು. ಒಬ್ಬ ಗುರುಗಳನ್ನು ಸ್ವಾಮೀಜಿ ಎಂದು ಸಂಬೋಧಿಸುವುದು 3ನೇ ದರ್ಜೆಯ ಸಂಬೋಧನೆ ಎಂದು ಪ್ರಭುಪಾದರು ತಮ್ಮ ಅಭಿಪ್ರಾಯ ತಿಳಿಸಿದರು. ಹಾಗಾದ್ರೆ ಶ್ರೇಷ್ಠವಾದ ಸಂಬೋಧನೆ ಯಾವುದು? ನಮ್ಮ ಪರಂಪರೆಯಲ್ಲಿ ಗುರುದೇವ, ವಿಷ್ಣುಪಾದ ಅಥವಾ ಪ್ರಭುಪಾದ ಎಂದು ಸಂಬೋಧನೆ ಮಾಡುವುದು ಹಿಂದಿನಿಂದ ನಡೆದುಕೊಂಡ ಸಂಪ್ರದಾಯ. ಹಾಗಾಗಿ ನಾವು ನಿಮ್ಮನ್ನ ಪ್ರಭುಪಾದ ಅಂತ ಕರಿತೇವೆ ಅಂತ ಅವರ ಶಿಷ್ಯರು ಹೇಳಿದ್ದರು. ಸೊ ನಮಗೆಲ್ಲರಿಗೂ ಪ್ರಭು ಆ ಪರಂ ದೈವ ಶ್ರೀಕೃಷ್ಣನೇ ಅಲ್ಲವೇ? ಅವನ ಪಾದಕಮಲಗಳಲ್ಲಿ ಸದಾ ನೆಲೆಸಿರುವನು ಪ್ರಭುಪಾದ. ಪ್ರಭುಪಾದ ಅಂದ್ರೆ ಮೀನಿಂಗ್ ಏನು? ಇದು ವೆರಿ ಇಂಪಾರ್ಟೆಂಟ್, ಎಲ್ಲರೂ ತಿಳ್ಕೋಬೇಕು. ನಮಗೆಲ್ಲರಿಗೂ ಪ್ರಭು ಆ ದೇವ ಶ್ರೀಕೃಷ್ಣ.
ಅವನ ಪದಕಮಲಗಳಲ್ಲಿ ಸದಾ ನೆಲೆಸಿರುವವನು, ಅಂದ್ರೆ ಭಗವಂತನ ಕಾರ್ಯಗಳನ್ನೇ ಮಾಡ್ತಾ ಇರುವವನು, ಅವನು ಪ್ರಭುಪಾದ ಎಂಬುದು ಇನ್ನು ಎರಡನೆಯ ಅರ್ಥ. ಮತ್ತೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ, ದೈವ ಸಹೋದರರು ಒಬ್ಬರನ್ನೊಬ್ಬರು ಸಂಬೋಧಿಸುವಾಗ ಪ್ರಭು ಎಂದು ಕರೆಯುವುದು ರೂಢಿಯಲ್ಲವೇ? ಅದರ ಹಿನ್ನೆಲೆಯಲ್ಲಿ ನೋಡಿದರೆ ಯಾರ ಪದತಲದಲ್ಲಿ ಅನೇಕ ಪ್ರಭುಗಳಿದ್ದಾರೋ ಅವರು ಪ್ರಭುಪಾದರು. ಕಾರ್ಯದರ್ಶಿಗೆ ಏನನಿಸಿತೋ ಏನೋ, ಅವನು ಈ ವಿಷಯವನ್ನು ತನ್ನ ಸಂಗಾತಿ ಶಿಷ್ಯರ ಜೊತೆ ಚರ್ಚಿಸಿದ. ಕೆಲ ಸಮಯದ ನಂತರ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯಲ್ಲಿ ಹೀಗೊಂದು ಪ್ರಕಟಣೆ ಹೊರಬಿತ್ತು. ಅದನ್ನು ಪ್ರಭುಪಾದರ ಶಿಷ್ಯರು ಹೊರಡಿಸಿದ್ದರು. ಅದರ ಒಕ್ಕಣಿಕೆ ಹೀಗಿತ್ತು: ಶ್ರೀಲ ರೂಪ ಗೋಸ್ವಾಮಿಯರು ತಮ್ಮ ಗುರು ಚೈತನ್ಯ ಮಹಾಪ್ರಭುಗಳ ಇಚ್ಛೆಯನ್ನು ಪೂರೈಸಿದ್ದಕ್ಕೆ ಅವರಿಗೆ ಪ್ರಭುಪಾದ ಎಂದು ಕರೆಯಲಾಗುತ್ತದೆ. ಯಾಕೆಂದ್ರೆ ಶ್ರೀಲ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳ ಇಚ್ಛೆಯನ್ನು ಪೂರ್ಣಗೊಳಿಸಿದ್ದಾರೆ, ಅದಕ್ಕೆ ಅವರಿಗೆ ಪ್ರಭುಪಾದ. ಅದೇ ರೀತಿ ನಮ್ಮ ಗುರುಗಳಾದ ಓಂ ವಿಷ್ಣುಪಾದ ಅಷ್ಟೋತ್ತರ ಶತ ಶ್ರೀಲ ಭಕ್ತಿ ವೇದಾಂತ ಗೋಸ್ವಾಮಿ ಮಹಾರಾಜರು ತಮ್ಮ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಮಹಾರಾಜರ ಆಶಯದಂತೆ ಪಾಶ್ಚಾತ್ಯ ದೇಶಗಳಿಗೆ ಕೃಷ್ಣನ ಪ್ರೇಮ ಸಂದೇಶವನ್ನು ಒಯ್ದು ಅವರ ಅಭಿಲಾಷೆಯನ್ನು ಪೂರೈಸಿದ್ದಕ್ಕೆ ನಮ್ಮ ಗುರುಗಳಿಗೂ ಪ್ರಭುಪಾದ ಎಂದು ಸಂಬೋಧಿಸಲು ನಾವು ನಿರ್ಧರಿಸಿದ್ದೇವೆ. ಇದಕ್ಕೆ ನಮ್ಮ ಗುರುಗಳು ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಇದು ವಿಶ್ವಾದ್ಯಂತ ಹರಡಿದ್ದು ಎಲ್ಲ ಶಿಷ್ಯರಿಗೂ ಸಂತೋಷದ ಸಂಗತಿ ಆಯಿತು. ಸ್ವಲ್ಪ ಇದೆ. ಸೊ ಈ ತರ ಆಯ್ತು. ಆಮೇಲೆ ಇಲ್ಲಿ ಆಯ್ತು, ಇಷ್ಟು ಇವತ್ತಿಗೆ ಮಾಡೋಣ. ನಾಳೆ ಸ್ವಲ್ಪ ಕಂಟಿನ್ಯೂಷನ್ ಮಾಡ್ತೇನೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.